ಚಪ್ಪಾಳೆ ಶ್ರೀನಿವಾಸ ರೆಡ್ಡಿ ಅವರಿಗೆ, ನಮ್ಮ ಯೋಗ ಗುರುಗಳಿಗೆ ಕೊಡಬೇಕಾಗತ್ತೆ. ಇನ್ನು ನಾವೆಲ್ಲರೂ ಇರುವಂತಹ ಈ ಒಂದು ವೇದಿಕೆ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಪ್ರೆಸೆಂಟ್ಸ್ ಸೆಕೆಂಡ್ ಆನ್ಯುವಲ್ ಡೆಲಿಗೇಟ್ಸ್ ಅಂಡ್ ಇನ್ವೆಸ್ಟರ್ಸ್ ಮೀಟ್ 2025 ಕಾರ್ಯಕ್ರಮಕ್ಕೆ ಇದೀಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ವೇದಿಕೆಗೆ ಆಗಮಿಸಿದ್ದಾರೆ. ಭಕ್ತಿಪೂರ್ವಕವಾಗಿ ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತಿಸೋಣ. ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು. ಜೋರಾದ ಚಪ್ಪಾಳೆ ಹಾಗೆ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಪರಮ ಪೂಜ್ಯರು ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳನ್ನ ಪ್ರೀತಿಯ ಭಕ್ತಿಯ ಚಪ್ಪಾಳೆಯಿಂದ ಬರ್ಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಬೇಕು. ಹಾಗೆ ವೇದಿಕೆಯಲ್ಲಿ ನಮ್ಮ ಜೊತೆ ಚೀಫ್ ಮೆಂಟರ್ ಆದ ಜಯರಾಮ್ ರಾಯ್ಪುರ ಅವರಿದ್ದಾರೆ. ಹಾಗೆ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂತಹ ಮಾನ್ಯ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಹಾಗೆ ಶ್ರೀ ಪ್ರಶಾಂತ್ ಪ್ರಕಾಶ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಸೊ ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಜೋರಾದ ಚಪ್ಪಾಳೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಗೆ ದಯಮಾಡಿ ವೇದಿಕೆಯ ಬಲಭಾಗದಲ್ಲಿ ನಿಂತಿರೋರೆಲ್ಲರೂ ದಯಮಾಡಿ ಬಂದು ವೇದಿಕೆ ಮುಂಭಾಗ ಕೂತು ಕಾರ್ಯಕ್ರಮನ ನೋಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮಾನ್ಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರು KB ನಂಜೇಗೌಡರು ಏನು ಸ್ವಲ್ಪ ಹೊತ್ತಲ್ಲಿ ಸೇರಿಕೊಳ್ಳಿದ್ದಾರೆ. ಹಾಗೆ ಗೋವಿಂದ ರಾಜ್ ಅವರು ಕೂಡ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸೇರಿಕೊಳ್ಳಿದ್ದಾರೆ. ಹಾಗೆ ಶ್ರೀ T ಕೋನಪರೆಡ್ಡಿಯವರು ಕೂಡ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸೇರಿಕೊಳ್ಳಿದ್ದಾರೆ ವೇದಿಕೆಗೆ. ಜೊತೆಗೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಡಾಕ್ಟರ್ DV ರಮೇಶ್ ಅವರು ನಿರ್ದೇಶಕರು, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜೋರಾದ ಚಪ್ಪಾಳೆಯಿಂದ ವೇದಿಕೆ ಮೇಲೆ ಸರ್ ನಾವು ಬರ್ಮಾಡ್ಕೊಳ್ಳೋಣ. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ಶ್ರೀ ಯಲುವಳ್ಳಿ N ರಮೇಶ್ ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಶ್ರೀ ವೆಂಕಟರಮಣಗೌಡರು ವ್ಯವಸ್ಥಾಪಕ ನಿರ್ದೇಶಕರು ಸ್ಟಾರ್ ಇನ್ಫ್ರಾಟೆಕ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ನಮ್ಮ ಫಸ್ಟ್ ಸರ್ಕಲ್ ವಿಮೆನ್ಸ್ ಸರ್ಕಲಿನ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀಮತಿ ಶಿಲ್ಪಾ ಗೌಡ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ದಯಮಾಡಿ ವೇದಿಕೆ ಮೇಲೆ ಬನ್ನಿ ಮ್ಯಾಮ್. ಮಂಗಳವಾದ್ಯ ತಂಡ ದಯವಿಟ್ಟು ನಿಲ್ಲಿಸಬೇಕು. ಮಂಗಳವಾದ್ಯ, ಧನ್ಯವಾದಗಳು ಮಂಗಳವಾದ್ಯ ತಂಡಕ್ಕೆ. FC ಮಹಿಳಾ ರಾಜ್ಯ ಘಟಕದ ಅಧ್ಯಕ್ಷರು ಶಿಲ್ಪಾ ಗೌಡ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ, ಹಾಗೆ ನಮ್ಮ ಕೋಲಾರ ಜಿಲ್ಲೆಯ FC ಚೇರ್ಪರ್ಸನ್ ಶ್ರೀ CMR ಶ್ರೀನಾಥ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಚಿಕ್ಕಬಳ್ಳಾಪುರದ ಮುಖ್ಯಸ್ಥರಾಗಿರುವಂತಹ ಶ್ರೀ ಆಂಜನೇಯ ರೆಡ್ಡಿ ಅವರು ವೇದಿಕೆ ಮೇಲೆ ಇದ್ದೀನಿ. ಇವರ ಜೊತೆಗೆ ಹಾಗೆ ವೇದಿಕೆಗೆ ಪೂಜ್ಯ ಗುರುಗಳಾದಂಥ ಶ್ರೀ ಶ್ರೀ ಮಂಗಳನಾಥ್ ಸ್ವಾಮೀಜಿಯವರು ಆಗಮಿಸಬೇಕು, ಆಸೀನರಾಗಬೇಕಾಗಿ ಭಕ್ತಿಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಜೊತೆಗೆ ಕೋಲಾರ ಮಾಲೀಕರು ನಂದಿನಿ ಪ್ಯಾಲೇಸಿನ ಶ್ರೀ ನಾರಾಯಣ ಸ್ವಾಮಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವರ ಜೊತೆಗೆ ಇಂಟರ್ನ್ಯಾಷನಲ್ ಅಕಾಡೆಮಿ ಬೆಂಗಳೂರಿಂದ ಶ್ರೀ D ಮುನಿರಾಜು ಸರ್ ಇದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಯಲುವಳ್ಳಿ N ರಮೇಶ್ ಅವರು ವೇದಿಕೆ ಮೇಲೆ ಆಗಮಿಸಿ ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೋತಾ, ಹಾಗೆ ಶ್ರೀಯುತ KV ಶಂಕರಪ್ಪ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜಿಲ್ಲಾ ಒಕ್ಕಲಿಗರದ ಅಧ್ಯಕ್ಷರಾಗಿರುವಂತಹ ನಮ್ಮ ನೆಚ್ಚಿನ ನಾಯಕರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವರೊಟ್ಟಿಗೆ ನಮ್ಮ ಶ್ರೀ ನಾರಾಯಣ ಸ್ವಾಮಿ ಅವರು ಮಾಲೀಕರು ನಂದಿನಿ ಪ್ಯಾಲೇಸ್ ಈಗಾಗಲೇ ಆಗಮಿಸಿದ್ದಾರೆ. ಹಾಗೆ ಶ್ರೀ D ಮುನಿರಾಜ್ ಅವರು ಬೆಂಗಳೂರು ಇಂಟರ್ನ್ಯಾಷನಲ್ ಅಕಾಡೆಮಿ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಯುನೈಟೆಡ್ ಡೆವಲಪರ್ಸಿನ ನಮ್ಮ ಮುಖ್ಯಸ್ಥರು ಹಾಗೆ ಪಾಲುದಾರರಾಗಿರುವಂತಹ ಶ್ರೀ ನಯನ್ ಕುಮಾರ್ ಗೌಡ ಅವರು ಇದ್ದಾರೆ, ಅವ್ರಿಗೂ ಕೂಡ ವೇದಿಕೆ ಮೇಲೆ ಜೋರಾದ ಚಪ್ಪಾಳೆಯಿಂದ ಬರ್ಮಾಡ್ಕೊಳ್ಳೋಣ. ಒಲಿವಿಯಾ ರೆಸಾರ್ಟ್ ಅಂಡ್ ಸ್ಪಾ ನಿರ್ದೇಶಕರು ಶ್ರೀ T ಬಿಸೇಗೌಡ ಅವರು ವೇದಿಕೆಗೆ ಆಗಮಿಸಬೇಕು. ಸವಿರಾಜ್ ಗ್ರೂಪ್ಸಿನ ಮುಖ್ಯಸ್ಥರಾಗಿರುವಂತಹ ಶ್ರೀ SN ಪುಟ್ಟರಾಜು ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ವೇದಿಕೆ ಮೇಲೆ ಜೋರಾದ ಚಪ್ಪಾಳೆಯಿಂದ ಬರ್ಮಾಡ್ಕೊಳ್ಳೋಣ. VCNR ಗ್ರೂಪ್ಸ್ನ ಶ್ರೀ V ರಾಮಸ್ವಾಮಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಚೌಡೇಶ್ವರಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಫಸ್ಟ್ ಸರ್ಕಲ್ ಕೋಲಾರಿನ ವಿಮೆನ್ ವಿಂಗಿನ ನಮ್ಮ ಶ್ರೀಮತಿ ಚೌಡೇಶ್ವರಿ ಅವರಿಗೆ ಜೋರಾದ ಚಪ್ಪಾಳೆಯಿಂದ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಹಾಗೆ FC ಚಿಕ್ಕಮಗಳೂರಿನ ಕೋ ಚೇರ್ಪರ್ಸನ್ ಡಾಕ್ಟರ್ ವರ್ಷಾ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೆ ಪರಮ ಪೂಜ್ಯರಿಗೂ ಜೋರಾದ ಚಪ್ಪಾಳೆಯಿಂದ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರ್ಮಾಡ್ಕೊಳ್ಳೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೊತಾ, ಬಂಧುಗಳೇ, ಫಸ್ಟ್ ಸರ್ಕಲ್ ಬ್ರದರ್ಹುಡ್ ಇನ್ ಬಿಸ್ನೆಸ್ ಉದ್ಯಮಿ ಒಕ್ಕಲಿಗ ಪ್ರತಿನಿಧಿಗಳ ಮತ್ತು ಹೂಡಿಕೆದಾರರ 2ನೇ ವಾರ್ಷಿಕ ಸಮಾವೇಶ 2025 ಇಂದು
ಚಿನ್ನದ ನಾಡು ಕೋಲಾರದಲ್ಲಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ವಿಭಾಗಗಳ ಒಂದು ಸಮಾವೇಶಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಾ ಇರೋದು. ಇವತ್ತಿನ ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ಧನಂಜಯ್ ಗೌಡ, ಹಾಗೆ ನಾನು ಉದಯ ಕಾಮಿಡಿಯ ನಿರೂಪಕಿ ಸ್ಮಿತಾ ಗೌಡ. ಈಗ ವೇದಿಕೆ ಮೇಲೆ ಎಲ್ಲ ಗಣ್ಯರು ಬಂದಾಗಿದೆ. ಈ ಕಾರ್ಯಕ್ರಮದ ಚಾಲನೆ ನಾಡಗೀತೆಯ ಮುಖೇಣ ಶುರು ಮಾಡೋಣ. ದಯಮಾಡಿ ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ನಾವು ಎಲ್ಲರೂ ಗೌರವನ ನೀಡೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾಡಗೀತೆಯ ಮುಖೇನ ಕಾರ್ಯಕ್ರಮದ ಚಾಲನೆ. ನಾಡಗೀತೆಗೆ ತಾಯಿ ಭುವನೇಶ್ವರಿ ದೇವಿಗೆ ಧನ್ಯವಾದಗಳು. ನಮ್ಮ ಭಾಷೆ, ನಮ್ಮ ಹೆಮ್ಮೆಯ ಭಾಷೆ ಕನ್ನಡಗೆ ಧನ್ಯವಾದಗಳು. ಎಲ್ಲರೂ ಕೂಡ ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೊತಾ, ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರಲು ಇದೀಗ ವೇದಿಕೆ ಮುಂಭಾಗ ಬರ್ಮಾಡ್ತಾ ಇದ್ದೀನಿ. ಯಶಸ್ವಿ ಉದ್ಯಮಿಗಳು ಹಾಗೂ ನಮ್ಮ ಕೋಲಾರ ಜಿಲ್ಲೆಯ FC ಚೇರ್ಪರ್ಸನ್ ಆದಂತಹ ಶ್ರೀ CMR ಶ್ರೀನಾಥ್ ಅವರು ಸ್ವಾಗತ ನುಡಿಗಳಿಗಾಗಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ. ಡಾಕ್ಟರ್ ರಮೇಶ್ ಅವರು ಹಾಗೆ ಡಾಕ್ಟರ್ ರಾಮಕೃಷ್ಣಪ್ಪ ಅವರು ವೇದಿಕೆ ಮೇಲೆ ಆಗಮಿಸಬೇಕು, ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೋತಾ ಇದೀಗ ಸ್ವಾಗತ ನುಡಿಗಳು CMR ಶ್ರೀನಾಥ್ ಅವರು. ಡಾಕ್ಟರ್ ರಮೇಶ್ ಹಾಗೂ ಡಾಕ್ಟರ್ ರಾಮಕೃಷ್ಣಪ್ಪ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಎಲ್ಲರಿಗೂ ನಮಸ್ಕಾರ. ಸಮುದಾಯದ ಪರಮ ಪೂಜ್ಯ ಗುರುಗಳು, ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಗಳ ದಿವ್ಯ ಚೇತನಕ್ಕೆ ನಮಸ್ಕರಿಸ್ತಾ, ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಈ ಒಂದು ಸಂಸ್ಥೆನ ರಾಜ್ಯದಲ್ಲಿ ಹುಟ್ಟುಹಾಕಿ ಎಲ್ಲ ಒಕ್ಕಲಿಗ ಸಮುದಾಯದ ವಿದ್ಯಾವಂತರು, ಜ್ಞಾನವಂತರು
ಕೇವಲ ಉದ್ಯೋಗಿಗಳೆಲ್ಲ ಉದ್ಯಮಿಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಶ್ರಮ ಮತ್ತು ಅತ್ಯುತ್ತಮವಾದಂಥ ಒಂದು ಒಕ್ಕಲಿಗರ ಒಂದು ಭವಿಷ್ಯ ಕಟ್ಟಿಕೊಳ್ಬೇಕಂತೇಳಿ ನಾಡಿನಾದ್ಯಂತ ಒಂದು ಉದ್ಯಮಿಗಳನ್ನು ಸಂಘಟಿಸ್ತಾ ಒಂದು ಸಂಸ್ಥೆ ಹುಟ್ಟುಹಾಕಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಿಯಾಗಿರ್ತಕ್ಕಂಥ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಜಯರಾಮ್ ರಾಯ್ಪುರ್ ಸರ್ ಅವರ ಒಂದು ಮುಂದಾಳತ್ವದಲ್ಲಿ ಕಳೆದ 2022ರಂದು ಸಾಂಕೇತಿಕವಾದಂಥ ಒಂದು ಸಮಾಲೋಚನೆ ಚರ್ಚೆ ನಡೆದು 2000 ಒಕ್ಕಲಿಗ ಉದ್ಯಮಿಗಳ ಒಂದು ದೊಡ್ಡ ಮಟ್ಟದ ಒಂದು ಮೇಳ ನಡೆದಂಥದ್ದು. ತದನಂತರ 2024ರಲ್ಲಿ ಏನು ಇವತ್ತು ದಿವಸ ನಾವು ಪ್ರತಿನಿಧಿಗಳ ಹೂಡಿಕೆದಾರರ ಮತ್ತು ಸಮಾವೇಶ ನೋಡ್ತಾ ಇದ್ದೀರಿ, ಇದರ ಮೊದಲ ಸಮಾವೇಶ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಭಾಳ ಯಶಸ್ವಿಯಾಗಿ ನಡೆದು 2025 ಜನವರಿಯಲ್ಲಿ FC ಎಕ್ಸ್ಪೋ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ 2025ರ ಒಂದು ವರ್ಷದಲ್ಲಿ ಜನವರಿ 3, 4, 5 ಅರಮನೆ ಮೈದಾನದಲ್ಲಿ ಭಾಳ ದೊಡ್ಡ ಮಟ್ಟದ ಒಂದು ಸಮಾವೇಶ ನಡೆದಂಥದ್ದು ಮತ್ತು ತಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿದರು. ತದನಂತರ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಇತಿಹಾಸ ಹೊಂದಿರತಕ್ಕಂಥ ಗಂಗರ ಆಳ್ವಿಕೆ ಸುಮಾರು 400 ವರ್ಷ ಸಮಯದಲ್ಲಿ ಗಂಗರು ಅಂದರೆ ಒಕ್ಕಲಿಗರ ಒಂದು ಮೂಲ ಸಂಸ್ಥಾಪಕರು, ಒಕ್ಕಲಿಗ ಜನಾಂಗ ಗಂಗರಾಗಿದ್ದರು ಅಂಥೇಳಿ ಅಲ್ಲಿಂದ ಮೊದಲುಗೊಂಡು ಇದುವರೆಗೂ ಕೂಡ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ಮೈಸೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಮತ್ತು ಕೃಷ್ಣಗಿರಿ, ದಂಡಿಕಲ್ಲು ಹೀಗೆ ಹಲವಾರು ಭಾಗಗಳಲ್ಲಿ ವಿಸ್ತರಣೆ ಒಂದು ದೊಡ್ಡ ಮಟ್ಟದ ಒಂದು ಸಮುದಾಯ ಕಟ್ಟಿಕೊಂಡು ಇವತ್ತಿನ ದಿವಸ ಒಕ್ಕಲಿಗ ಸಮುದಾಯ ದಕ್ಷಿಣ ಭಾರತದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಹೆಮ್ಮೆಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಬದುಕ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಕಂಡಿದ್ದೀವಿ. ಅಂಥ ಒಂದು ಸ್ವಾಭಿಮಾನದ ಒಂದು ಬದುಕನ್ನು ಮತ್ತಷ್ಟು ಬಲಿಷ್ಠಗೊಳ್ಳಬೇಕು, ಆರ್ಥಿಕವಾಗಿ ಆ ಕ್ಷೇತ್ರದಲ್ಲೂ ಅತ್ಯುನ್ನತ ಒಂದು ಸಾಧನೆ ಮಾಡಬೇಕಂತೇಳಿ ಏನು ಒಕ್ಕಲಿಗರ ಸಂಘ ಹುಟ್ಟಿತ್ತು. ಜೊತೆಗೆ ಧಾರ್ಮಿಕ ವಿಚಾರಗಳಲ್ಲಿ ನಮ್ಮೆಲ್ಲ ಸಮುದಾಯದ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಪರಿಪೂರ್ಣವಾಗಿ ಶ್ರಮ ವಹಿಸಿದಂಥ ನಮ್ಮ 7 ಬೆಳೆಗಳನ್ನು ಸರಿ ತಪ್ಪುಗಳನ್ನು ಸದಾ ತಿದ್ದಿ ಒಂದು ಬದುಕಿನ ಒಂದು ಸಾಧಕನಿಗೆ ಕಾಲಕ್ಕೆ ನಮಗೆ ಒಂದು ಆಶೀರ್ವಚನ ನೀಡ್ತಕ್ಕಂಥ ಒಂದು ಬಾಲಗಂಗಾಧರ ಸ್ವಾಮೀಜಿಯ ಒಂದು ಆಶೀರ್ವಚನದೊಂದಿಗೆ ಏನು ನಮ್ಮ ಸಂಸ್ಥೆ ನಡೀತಾ ಇದೆ. ಜೊತೆಯಾಗಿ ಒಕ್ಕಲಿಗರು ಉದ್ಯಮಿಗಳಾಗೋ ನಿಟ್ಟಿನಲ್ಲಿ ಉದ್ಯಮಿ ಒಕ್ಕಲಿಗ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಒಂದು ದಿವಸ 2ನೇ ಆ್ಯನ್ಯುಯಲ್ ಡೆಲಿಗೇಟ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಮೀಟ್ 2025 ಕೋಲಾರದಲ್ಲಿ ನಡೀತಕ್ಕಂಥ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಆಹ್ವಾನಿಸಿ ಸಾಧಕರ ಮತ್ತು ಗುರುಗಳ ಒಂದು ಆಶೀರ್ವಚನದೊಂದಿಗೆ ದೊಡ್ಡ ಮಟ್ಟದ ಒಂದು ಸಭೆ ಆಗಬೇಕಂತೇಳಿ ಏನು ಆಯೋಜನೆ ಮಾಡಿದಿರಿ. ನನಗಂತೂ ಕೂಡ ಅಂಥ ಒಂದು ತೃಪ್ತಿಕರವಾದಂಥ ಒಂದು ಸಭೆ ಅನ್ನಿಸ್ತಿಲ್ಲ. ಯಾಕೆಂದರೆ ತಾವೆಲ್ಲರೂ ಕೂಡ ನಿರೀಕ್ಷೆ ಮಟ್ಟಕ್ಕಿಂತ ಕಡಿಮೆ ಬಂದಿದ್ದರಿಂದ ಸ್ವಲ್ಪ ಒಂದು ಮನಸ್ಸಿಗೆ ಬೇಸರವಾದಂಥ ಒಂದು ಸಂಗತಿ ಕೂಡ. ಇಲ್ಲಿ ಯಾರ್ದು ವೈಯಕ್ತಿಕ ಸ್ವಾರ್ಥ ಇಲ್ಲ, ನಿಸ್ವಾರ್ಥ ಮತ್ತು ಒಂದು ಸಮುದಾಯ ಅಭಿವೃದ್ಧಿ ಆಗಬೇಕು ಅಂತೇಳಿ ಒಂದೇ ದಿಕ್ಕಿನಲ್ಲಿ ಓಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇದರಲ್ಲಿ ಸಂಘಟನೆ ಆಗಬೇಕಂತೇಳಿ ನಾನಾದರೂ ಮನವಿ ಮಾಡ್ತಾ, ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಂಥ ಮತ್ತು ದಿವ್ಯ ಸಾನ್ನಿಧ್ಯ ವಹಿಸ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರು, ಪೀಠಾಧ್ಯಕ್ಷರು, ಆದಿಚುನಿ ಮಠ ಸಂಸ್ಥಾನದ ಮಠದ ಸ್ವಾಮೀಜಿಗಳನ್ನು ಭಕ್ತಿಪೂರ್ವಕವಾಗಿ ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಗುರೂಜಿನ ಸ್ವಾಗತಿಸ್ತಾ ಇದ್ದೀನಿ. ದಯವಿಟ್ಟು ಸ್ವಾಗತನ ಸ್ವೀಕಾರ ಮಾಡಬೇಕಂತೇಳಿ ನಾವು ಮನವಿ ಮಾಡ್ತೀನಿ ಗುರೂಜಿಯವರಿಗೆ.
ಹಾಗೆ ಕರ್ನಾಟಕ ಸರ್ಕಾರದ ಜನಪ್ರಿಯ ಸಚಿವರು, ಉನ್ನತ ಶಿಕ್ಷಣ ಖಾತೆಯ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಸರ್ಗೆ ಹೃತ್ಪೂರ್ವಕ ಅಂತೂ ಸ್ವಾಗತ ಬಯಸ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ದಯವಿಟ್ಟು ಸ್ವಾಗತ ಮಾಡಬೇಕು. ಹಾಗೆ ಪರಮ ಪೂಜ್ಯ ಗುರುಗಳು ಚಿಕ್ಕಬಳ್ಳಾಪುರದ ಶಾಖಾ ಮಠದ ಶ್ರೀ 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 ಮಂಗಳಾನಂದ ಸ್ವಾಮೀಜಿಗಳಿಗೆ ಹೃದಯಪೂರ್ವಕ ಸ್ವಾಗತ ಬಯಸ್ತಾ ಇದ್ದೀವಿ. ಹಾಗೆ ಆದಿಚುಂಚನಗಿರಿ ಮಹಾಸಂಸ್ಥಾನದ ದೆಹಲಿ ಶಾಖಾ ಮಠದ ಶ್ರೀ ಶ್ರೀ ಆನಂದ ಚೈತನ್ಯಾನಾಥ ಸ್ವಾಮೀಜಿಗಳಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಗೌರವಾನ್ವಿತ ಪದ್ಮಶ್ರೀ ಪುರಸ್ಕೃತರು ಶ್ರೀಯುತ ಶ್ರೀ ಪ್ರಶಾಂತ್ ಪ್ರಕಾಶ್ ರವರು ಸಹ ಸಂಸ್ಥಾಪಕರು ಹಾಗೂ ಪಾಲುದಾರರು ಆಕ್ಸೆಲ್ ಪಾರ್ಟ್ನರ್ಸ್ ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೊಮ್ಮೆ ಶ್ರೀಯುತ ಶ್ರೀ ಪ್ರಶಾಂತ್ ಪ್ರಕಾಶ್ ಜಿ ರವರು. ಹಾಗೆ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಶ್ರೀ ಶ್ರೀ ಗೋವಿಂದರಾಜುರವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರೂ ಆದಂಥ ಗೌರವಾನ್ವಿತ KV ಶಂಕರಪ್ಪನವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ VCNR ಸಂಸ್ಥೆಯ ಮುಖ್ಯಸ್ಥರಾದಂಥ ಗೌರವಿತ ರಾಮಸ್ವಾಮಿ ಸರ್ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಫಸ್ಟ್ ಸರ್ಕಲ್ನ ರಾಜ್ಯ ಮಹಿಳಾ ಕಾರ್ಯದರ್ಶಿಗಳಾದಂಥ ಗೌರವಿತ ಶಿಲ್ಪಾ ಗೌಡರವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮಹಿಳಾ ರಾಜ್ಯ ಅಧ್ಯಕ್ಷರು. ಹಾಗೆ ನಿರ್ದೇಶಕರು ರಾಜ್ಯ ಒಕ್ಕಲಿಗ ಸಂಘ ಶ್ರೀಯುತ ಯಲವಳ್ಳಿ N ರಮೇಶ್ ರವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೋಲಾರ ಜಿಲ್ಲೆಯ ಹಿರಿಯ ಉದ್ಯಮಿಗಳು, ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು ಆದಂಥ
ಗೌರವಿತ ಡೆಕ್ಕನ್ ರಾಮಚಂದ್ರನ್ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಡೆಕ್ಕನ್ ರಾಮಚಂದ್ರನ್ ಅವರು ಸದಾ ಹಸನ್ಮುಖಿಗಳು, ನಮ್ಮೆಲ್ಲರ ಮಾರ್ಗದರ್ಶಿಗಳು, ಹಿತೈಷಿಗಳು, ದೊಡ್ಡ ಉದ್ಯಮಿದಾರರು. ಹಾಗೆ ನವ ಚೈತನ್ಯ, ಸದಾ ಯುವಕರಾಗಿ ಕಂಗೊಳಿಸಿರ್ತಕ್ಕಂಥ ನಮ್ಮೆಲ್ಲರ ಶಾಶ್ವತ ವೈದ್ಯರು, ಶಾಶ್ವತ ನಿರ್ದೇಶಕರು, ಸದಾ ಹಸನ್ಮುಖಿಗಳಂತ ಗೌರವಾನ್ವಿತ ರಮೇಶ್ ಅವರು ನಿರ್ದೇಶಕರು, ರಾಜ್ಯ ಒಕ್ಕಲಿಗರ ಸಂಘ, ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇಂಟರ್ನ್ಯಾಷನಲ್ ಅಕಾಡೆಮಿ ಬೆಂಗಳೂರು ಸಂಸ್ಥೆಯ ಮುಖ್ಯಸ್ಥರು, ಸಮುದಾಯದ ಹಿತೈಷಿಗಳು, ನಮ್ಮೆಲ್ಲರ ಮಾರ್ಗದರ್ಶನ ಗೌರವಾನ್ವಿತ ಡಿ ಮುನ್ರಾಜು ರವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ದಯವಿಟ್ಟು ಚಪ್ಪಾಳೆ ಕೊಡಬೇಕು. ಹಾಗೆ ವ್ಯವಸ್ಥಾಪಕ ಪಾಲುದಾರರು ಯುನೈಟೆಡ್ ಡೆವಲಪರ್ಸ್ ಗೌರವಾನ್ವಿತ ಶ್ರೀ ನಯನ್ ಕುಮಾರ್ ಗೌಡರವರು, ಇವರು ನಮಗೆ ಸದಾ ಹಸನ್ಮುಖಿಗಳು, ಇಡೀ ಸಮುದಾಯಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಡಬೇಕಂತೇಳಿ FC ಜೊತೆ ಅಂದರೆ ಉದ್ಯಮಿ ಒಕ್ಕಲಿಗರ ಜೊತೆ ನಿರಂತರವಾಗಿ ಕ್ರಿಯಾಶೀಲರಾಗಿರ್ತಕ್ಕಂಥ ಯುವ ಚೈತನ್ಯ ನಯನ್ ಗೌಡರವರು. ಹಾಗೆ FC ಸರ್ಕಲ್ನ ಮತ್ತೊಬ್ಬ ಮುಖ್ಯಸ್ಥರು ಆದಂಥ ಗೌರವಾನ್ವಿತ ಡಾಕ್ಟರ್ ವರ್ಷಾರವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಕೋಲಾರ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಅಂತ ನನ್ನ ಸಹೋದರಿ ಗೌರವಾನ್ವಿತ ಚೌಡೇಶ್ವರಿ ಮೇಡಮ್ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸ್ವಾಗತ, ಸುಸ್ವಾಗತ. ಆಗಿಲ್ಲ. ಹಾಗೆ ಚಿಕ್ಕಬಳ್ಳಾಪುರದ FC ಚೇರ್ಪರ್ಸನ್ ಮತ್ತು ನೀರಾವರಿ ಹೋರಾಟಗಾರರು, ಅವಿಭಜಿತ ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರದ ಒಕ್ಕಲಿಗ ಸಮುದಾಯದ ಜನಾಂಗದ ಜೊತೆ ಸದಾ ನಿರಂತರವಾಗಿ ಒಟ್ಟಾರೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರದ ಶಾಶ್ವತ ನೀರು ಕೊಡಬೇಕಂತೇಳಿ ಹೋರಾಟಗಳಲ್ಲಿ ತೊಡಗಿಸ್ಕೊಂಡು ಇವತ್ತಿನ ದಿವಸ ಚಿಕ್ಕಬಳ್ಳಾಪುರದ ಚೇರ್ಪರ್ಸನ್ ಆಗಿ ಕೆಲಸ ನಿರ್ವಹಿಸಿದಂಥ ನನ್ನ ಆತ್ಮೀಯರು, ಹಿತೈಷಿಗಳಂತ ಶ್ರೀ ಆಂಜನೇಯ ರೆಡ್ಡಿರವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರನ್ನ, ಉದ್ಯಮಿಗಳನ್ನ ಮತ್ತೊಮ್ಮೆ ಗೌರವಿಸ್ತಾ, ಇಲ್ಲಿ ನೆರೆದಿರ್ತಕ್ಕಂಥವರು ಸಮಾಜಕ್ಕಾಗಿ, ಸಮಾಜದ ಏಳಿಗೆಗಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿ ಎಲ್ಲ ಜಾತಿ ವರ್ಗಗಳ ಮಧ್ಯೆ ನಾವು ಕೂಡ ಬೆಳಿಬೇಕಂತೇಳಿ ಒಂದು ದೊಡ್ಡ ಮಟ್ಟದ ಒಂದು ಶ್ರಮ ವಹಿಸಿ ಇವತ್ತಿಲ್ಲಿ ಸ್ಟಾಲ್ ಹಾಕಿರುವಂಥದ್ದಾಗಿರ್ಬೋದು, ಇದಕ್ಕೆ ಸಂಘಟನಾ ಶಕ್ತಿ ತುಂಬಿರ್ತಕ್ಕಂಥ ಎಲ್ಲ ಸದಸ್ಯರ ಒಳಗೊಂಡಂತೆ ಇಲ್ಲಿ ನೆರೆದಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಸಮುದಾಯದ ಮುಖಂಡರಿಗೆ, ವಿಶೇಷವಾಗಿ ತುಮಕೂರು FC ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಅವರು, ಮಂಡ್ಯ ಅಧ್ಯಕ್ಷರಾದಂಥ ಶಿವಲಿಂಗಯ್ಯನವರು, ಮೈಸೂರು ಅಧ್ಯಕ್ಷರಾದಂಥ ಯಶವಂತ್ ಅವರು, KGF ವಿಭಾಗದ ಆಮು ಲಕ್ಷ್ಮೀನಾರಾಯಣವರು, ಮುಳುಬಾಗಿಲು ವಿಭಾಗದ NR ಸತ್ಯಣ್ಣರವರು, ಶ್ರೀನಿವಾಸಪುರದ ಚಿಂತಾಮಣಿರವರು, ಚಿನ್ನಪ್ಪರೆಡ್ಡಿಯವರವರು, ಕಾಡಹಳ್ಳಿ ಮಂಜುನಾಥರವರು, ಹಾಗೆ ಎಲ್ಲ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಗೌರವಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ, ಜೊತೆಗೆ ಮಾಧ್ಯಮ ಮಿತ್ರರು ಮತ್ತು ನಮಗೆ ಸಹಕಾರ ನೀಡಿದಂಥ ಎಲ್ಲರೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತ ಬಯಸ್ತಾ, ಇವತ್ತು ದಿವಸ ಉದ್ಯಮಿ ಒಕ್ಕಲಿಗೆ ಸಮಾರಂಭಕ್ಕೆ ತಾವೆಲ್ಲ ಏನು ಭಾಗವಹಿಸಿದ್ರಿ, ಬರೋ ದಿನಗಳಲ್ಲಿ
ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಇದರ ಸಂಘಟನೆ ಮಾಡಲಿಕ್ಕೆ ನೀವೆಲ್ಲರೂ ಸಹಕಾರಿ ಆಗಬೇಕಂತೇಳಿ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಸ್ವಾಗತ ಭಾಷಣಕ್ಕೆ ನಾನು ವಿರಾಮ ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ವೇದಿಕೆ ಮೇಲೆ ಎಲ್ಲ ಗಣ್ಯರ ಕುರಿತು ಸ್ವಾಗತ ಕೋರಿದಂತಹ ನಮ್ಮ CMR ಶ್ರೀನಾಥ್ ಸರ್ ಅವ್ರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ಅಂತ ಕೋರ್ತಾ ಇದ್ದೀನಿ ಸರ್. ಜೋರಾದ ಚಪ್ಪಾಳೆಯಿಂದ ನಮ್ಮ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಕೋಲಾರ ಜಿಲ್ಲಾ ವಿಭಾಗ ಮುಖ್ಯಸ್ಥರಾಗಿರುವಂತಹ ಶ್ರೀ CMR ಶ್ರೀನಾಥ್ ಸರ್ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಅದೇ ರೀತಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಜಿಲ್ಲಾಧ್ಯಕ್ಷರಾದಂಥ ತುಮಕೂರು FC ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಅವ್ರದ್ದು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಂಡ್ಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶಿವಲಿಂಗಯ್ಯನವರು ವೇದಿಕೆ ಮೇಲೆ ಆಗಮಿಸಬೇಕು. ಮೈಸೂರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಯಶವಂತರವರು ವೇದಿಕೆ ಮೇಲೆ ಆಗಮಿಸಬೇಕು. ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿದ್ದ ಪ್ರಭಾಕರ್ ರೆಡ್ಡಿ ಅವರು ವೇದಿಕೆ ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೆ ಯಾರೆಲ್ಲ ಹೆಸರು ಪಟ್ಟಿ ಕೂಗಿದ್ದಾರೆ ಅವರೆಲ್ಲರೂ ದಯಮಾಡಿ ವೇದಿಕೆ ಮೇಲೆ ಬಂದು ನಿಮಗಾಗಿ ಮೀಸಲಿರುವಂತಹ ವೇದಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ಬಂಧುಗಳೇ, ಇವತ್ತು 3 ಯಶಸ್ವಿ ಆವೃತ್ತಿಗಳನ್ನು ಯಶಸ್ವಿಯಾಗಿ ಪೂರೈಸಿ 2ನೇ ಆವೃತ್ತಿ ವರ್ಷದ ಮಧ್ಯಭಾಗದಲ್ಲಿ ನಡೆಯುವಂಥ ಆವೃತ್ತಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಆಗ್ತಾಯಿದೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕೂಡ ಹಿಂದೆ ನಿಂತು ಅವರು ಸರ್ಕಾರದ ಹಿರಿಯ ಅಧಿಕಾರಿ ಆಗಿದ್ದರೂ ಕೂಡ ಸಮುದಾಯಕ್ಕಾಗಿ ಸಂಘಟನೆಗಾಗಿ ತಮ್ಮನ್ನು ಸಂಪೂರ್ಣ ತೊಡಗಿಸ್ಕೊಂಡು ಇವತ್ತು ನಾವೆಲ್ಲರೂ ಕೂಡ ಸೇರೋದಕ್ಕೆ ಕಾರಣ ಅಂತ ಹೇಳಿದರೆ ನಮ್ಮ FCಯ ಚೀಫ್ ಮೆಂಟರ್ ಹಾಗೂ ಹಿರಿಯ IRS ಅಧಿಕಾರಿಗಳು ಶ್ರೀ ಜಯರಾಮ್ ರಾಯ್ಪುರ ಅವರು. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮುಂಭಾಗ ಬರ್ಮಾಡ್ಕೊಳ್ಳೋಣ. ಕಂಟೆಂಟ್ ಸೆಟ್ಟಿಂಗ್ ಆಗಿ ಈಗ ವೇದಿಕೆ ಮುಂದೆ ಶ್ರೀ ಜಯರಾಮ್ ರಾಯ್ಪುರ ಅವರನ್ನು ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರ್ಮಾಡ್ಕೋಣ ಕಂಟೆಂಟ್ ಸೆಟ್ಟಿಂಗ್ ಆಗಿ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಪರಮಪೂಜ್ಯ ಸ್ವಾಮೀಜಿಗಳಾದ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳಿಗೆ ಅಡ್ಡಬಿದ್ದು ವೇದಿಕೆ ಮೇಲಿರುವಂಥ ಆತ್ಮೀಯರು ಸಚಿವರು ಆದಂಥ ಶ್ರೀ ಡಾಕ್ಟರ್ MC ಸುಧಾಕರ್ ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಾ, ವೇದಿಕೆ ಮೇಲಿರುವಂಥ ಶಾಸಕರಾದ ಸನ್ಮಾನ್ಯ ಶ್ರೀ ಗೋವಿಂದರಾಜು ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಾ, ನನ್ನ ಬಂಧುಗಳು ಮತ್ತು ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರೂ ಆದಂಥ ಶ್ರೀ ಪ್ರಕಾಶ್ ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಾ, ವೇದಿಕೆ ಮೇಲಿರುವ ಎಲ್ಲ ಆತ್ಮೀಯರು, ಗಣ್ಯರು, ಶಾಸಕರು, ನಮ್ಮ ಒಕ್ಕಲಿಗರ ಸಂಘದ ನಿರ್ದೇಶಕರು ಎಲ್ಲರಿಗೂ ಮತ್ತು ವಿಶೇಷವಾಗಿ ನಿಮಗೆಲ್ಲರಿಗೂ ಕೂಡ ಇಲ್ಲಿ ಬಂದಿರುವಂಥ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬಂದಿರುವಂಥ ಫಸ್ಟ್ ಸರ್ಕಲ್ನ ಪ್ರತಿನಿಧಿಗಳು ನೀವೆಲ್ಲರೂ ಏನು ಬಂದಿದ್ದೀರಾ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೂಡ ಕೋರ್ತಾ ನನ್ನ 2 ಮಾತುಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಈಗಾಗಲೇ ಭಾಳಷ್ಟು ಸಂದರ್ಭಗಳಲ್ಲಿ FCಯ ಯಾವುದೇ ಒಂದು ಸಮಾರಂಭ ಆದಾಗ ಅದರ FCಯ ಅಗತ್ಯ, ಅದರ ಉಪಯುಕ್ತತೆ ಮತ್ತು ಆ FCಯ ಸಾಧನೆ ಏನಿದೆ, ಕೊಡುಗೆ ಏನಿದೆ, ಇದುವರೆಗೆ ಕಳೆದ 3.5 ವರ್ಷಗಳಲ್ಲಿ ಏನಾಗಿದೆ ಅದ್ರ ಬಗ್ಗೆ ನಾನು ಭಾಳ ಸಾಕಷ್ಟು ವಿಶದವಾಗಿ ಮಾತಾಡಿದ್ದೇನೆ. ಹಾಗಾಗಿ ಬಹುಶಃ ಸಮಯದ ಅಭಾವದಿಂದ ಅದನ್ನು ಮತ್ತೆ ನಾನು ಪುನರಾವರ್ತನೆ ಮಾಡಬಾರ್ದು ಅಂಥೇಳಿ ನನಗಾದರೂ ಕೂಡ ಅನ್ನಿಸ್ತಾ ಇದೆ. ಮತ್ತು ಬಹಳ ಸಂಕ್ಷಿಪ್ತವಾಗಿ ಈಗಾಗಲೇ ನಮ್ಮ ಶ್ರೀನಾಥ್ ಅವರು ಈ ವಿಷಯವನ್ನು ನಿಮ್ಮ ಮುಂದೆಲ್ಲ ಬಿಚ್ಚಿಟ್ಟು ಹೇಳಿದ್ದಾರೆ. ಹಾಗಾಗಿ ಈಗ ಕಳೆದ ಒಂದು 6 ತಿಂಗಳು ಏನೆಲ್ಲ ಕೆಲಸಗಳನ್ನು ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ ಮತ್ತು ಮುಂದಿನ 6 ತಿಂಗಳಲ್ಲಿ ಯಾವ ಕೆಲಸಗಳನ್ನು ಹಮ್ಮಿಕೊಂಡಿದ್ದೇವೆ ಈ ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ಇಡಬೇಕು ಅಂಥೇಳಿ ನಾನಾದರೂ ಕೂಡ ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಕಳೆದ ಒಂದು 6 ತಿಂಗಳಿಂದ ಬಹುಶಃ ಈ ಒಂದು ಇನ್ನು 2-3 ಜಿಲ್ಲೆಗಳಲ್ಲಿ ನಮ್ಮ FCಯ ಸರ್ಕಲ್ ಏನಿದೆ, ಸರ್ಕಲ್ನ ಒಂದು ಸ್ಥಾಪನೆ ಆಗಿದೆ, ಅದರ ಉದ್ಘಾಟನೆ ಕೂಡ ಆಗಿದೆ. ಅದೇ ರೀತಿ ಕೆಲವಾರು ಒಂದು 4-6 ತಾಲೂಕುಗಳಲ್ಲೂ ಕೂಡ FCಯ ಒಂದು ಸಂಘಟನೆ ಏನಿದೆ, ಸಂಘಟನೆ ಆಗಿದೆ. ಅದಕ್ಕಿಂತ ಬಹಳ ದೊಡ್ಡ ಒಂದು ವಿಶೇಷ ಒಂದು ಸಾಧನೆ ಅಂತ ಹೇಳಿದ್ರೆ, ಈಗಾಗಲೇ ಸ್ವಾಮೀಜಿಯವರು ಹೇಳಿದ್ದಾರೆ, ಒಂದು FC ಸಂಘಟನೆ ಏನಿದೆ ಅದು ಒಂದು ಶ್ರೀಮಠದ ಒಂದು ರೀತಿಯಲ್ಲಿ ಒಂದು ಬಿಸ್ನೆಸ್ ವರ್ಟಿಕಲ್ ಅನ್ನುವ ಮಾತನ್ನು ಸ್ವಾಮೀಜಿಯವರು ಈಗಾಗಲೇ ನಮ್ಮ ಮುಂದೆ ಹೇಳಿದ್ದಾರೆ. ಅದಕ್ಕೆ ತಕ್ಕಂತೆ ಈ ಒಂದು ಕಳೆದ ಕೆಲವಾರು ತಿಂಗಳುಗಳಲ್ಲಿ ಈ ರೀತಿ FCಯ ಒಂದು ನೆಟ್ವರ್ಕ್ ಏನಿದೆ, ಜಾಲ ಏನಿದೆ, ಆ ಜಾಲವನ್ನು ವಿಸ್ತರಿಸುವಂಥ ಕೆಲಸವನ್ನು ಇನ್ನಿದ್ದೇವೆ. ಅದರ ಜೊತೆಗೆ
ಕಳೆದ ಒಂದು ಕೆಲವು ತಿಂಗಳಲ್ಲಿ ಒಂದು 3-4 ಕೆಲಸಗಳನ್ನು ಮಾಡಿದ್ದೇವೆ. ಅದನ್ನು ವಿಶೇಷವಾಗಿ ಹೇಳೋದಕ್ಕೆ ನಾನು ಬಯಸ್ತೇನೆ. ಭಾಳ ಮುಖ್ಯವಾಗಿ ಈ ಒಂದು ಕೋಲಾರ ಮತ್ತು ಒಂದು ಚಿಕ್ಕಬಳ್ಳಾಪುರ ಭಾಗ, ಅದರ ಜೊತೆಗೆ ಬಹುಶಃ ಕರ್ನಾಟಕದ ಉಳಿದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇದು ಅಗತ್ಯ ಆಗಬಹುದು ಅಂಥೇಳಿ ಒಂದು ಇಸ್ರೇಲಿ ಒಂದು ಕಂಪನಿ ಏನಿದೆ, ಆ ಇಸ್ರೇಲಿ ಕಂಪನಿಯ ಜೊತೆ ಒಂದು ಒಡಂಬಡಿಕೆ ಮಾಡ್ಕೊಳ್ಳೋವಂಥ ಒಂದು ಹಂತದಲ್ಲಿದ್ದೇವೆ. ಅವರು ಯುದ್ಧ ಆಗಿರೋ ಕಾರಣದಿಂದ ಕಳೆದ ಒಂದು ತಿಂಗಳಿಂದ ಸ್ವಲ್ಪ ಅದಕ್ಕೆ ಹಿಂದೇಟಾಗಿದೆ. ಆದರೆ ಈ ಒಂದು ಇಸ್ರೇಲಿಯ ಒಂದು ತಂತ್ರಜ್ಞಾನವನ್ನು ತಂದು ನಮ್ಮ ಗ್ರಾಮೀಣ ಭಾಗದ ಎಲ್ಲ ಒಂದು ಚಟುವಟಿಕೆ ಏನಿದೆ, ಕೃಷಿ ಇರ್ಬೋದು ಮತ್ತು ಹೈನುಗಾರಿಕೆ ಮತ್ತು ಪೌಲ್ಟ್ರಿ ಇರ್ಬೋದು, ಬೇರೆ ಈ ರೀತಿ ಎಲ್ಲ ಒಂದು ಚಟುವಟಿಕೆಗಳಲ್ಲಿ ಒಂದು ನಮ್ಮ ಏನು ಒಂದು ಆದಾಯ ಬರ್ತಾ ಇದೆ, ಒಂದು ವಹಿವಾಟು ಆಗ್ತಾಯಿದೆ, ಆ ವಹಿವಾಟನ್ನು ದ್ವಿಗುಣಗೊಳಿಸಬೇಕು, ತ್ರಿಗುಣಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಇಸ್ರೇಲಿ ತಂತ್ರಜ್ಞಾನವನ್ನು ತರಬೇಕು ಅಂಥೇಳಿ ಅವ್ರ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಳ್ಳುವಂಥ ಒಂದು ಹಂತದಲ್ಲಿದ್ದೇವೆ. ಈಗಾಗಲೇ 3-4 ಸಾರಿ ಅವ್ರ ಹತ್ರ ಮಾತಾಗಿದೆ. ನಾವು ಕೂಡ ಬಹುಶಃ ಮುಂದಿನ ತಿಂಗಳಲ್ಲಿ ನಾವು ಕೂಡ ಇಸ್ರೇಲ್ಗೆ ಒಂದು ಪ್ರಯಾಣ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಕೂಡ ಇದ್ದೇವೆ. ಮತ್ತು ಆ ಒಂದು ಸಂಸ್ಥೆಯನ್ನು ಕೂಡ ನಮ್ಮಲ್ಲಿ ಕರ್ಕೊಂಬರಬೇಕು. ಅದನ್ನು ಬಹುಶಃ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಿಂದ ಆ ಒಂದು ಇಸ್ರೇಲಿ ಟೆಕ್ನಾಲಜಿನ ಇಲ್ಲಿ ಪರಿಚಯ ಮಾಡಬೇಕು. ಮತ್ತು ನಮ್ಮೆಲ್ಲ ಗ್ರಾಮೀಣ ಭಾಗದಲ್ಲಿ ಯಾರೆಲ್ಲ ಒಂದು ಕೆಲಸ ಮಾಡ್ತಾ ಇದ್ದಾರೆ, ವಾಣಿಜ್ಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವರ ಒಂದು ವಹಿವಾಟು ಮತ್ತು ಅವರ ಆದಾಯ ಎರಡೂ ಕೂಡ ದೊಡ್ಡ ಮಟ್ಟದಲ್ಲಿ ಹೆಚ್ಚಳ ಆಗಬೇಕು ಅನ್ನೋ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿ ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ವಿಚಾರ ಅಂತ ಹೇಳಿದ್ರೆ, ಒಂದು ಒಕ್ಕಲಿಗರ ಒಂದು ಅಸ್ಮಿತೆಯನ್ನು ಗುರುತಿಸುವಂಥ, ಒಕ್ಕಲಿಗರ ಒಂದು ಐತಿಹಾಸಿಕ ಕೊಡುಗೆ ಮತ್ತು ಪರಂಪರೆ ಮತ್ತು ಐತಿಹಾಸಿಕವಾಗಿ ಒಂದು ಬಳುವಳಿಯಾಗಿ, ಸಾಂಸ್ಕೃತಿಕ ಬಳುವಳಿಯಾಗಿ ಬಂದಿರುವಂಥ ಒಂದು ಈ ವಿಶೇಷವಾಗಿ ಒಂದು ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಭಾಳ ವಿಶೇಷವಾಗಿ ಆಚರಿಸುವಂಥ ಒಂದು ಬಂಡಿದೇವರ ಉತ್ಸವ ಏನಿದೆ, ಆ ಬಂಡಿದೇವರ ಉತ್ಸವವನ್ನು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಆಚರಣೆಗೆ ತರಬೇಕು. ಹೇಗೆ ಇದುವರೆಗೆ ನಾವು ಕರ್ನಾಟಕದಲ್ಲಿ ಒಂದು ದಸರಾ ಉತ್ಸವವನ್ನು ಮಾಡ್ತಾ ಇದ್ದೇವೆ, ಬಹುಶಃ ಅದೇ ಮಟ್ಟದಲ್ಲಿ ಅಥವಾ ಅದಕ್ಕಿಂತ ಹಿರಿದಾದ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನು ಬೆಳವಣಿಗೆ ಮಾಡಿ ಒಂದು ಉತ್ಸವವನ್ನು ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಬಂಡಿದೇವರ ಉತ್ಸವವನ್ನು ಬೆಂಗಳೂರಲ್ಲಿ ಈಗ ಶುರು ಮಾಡ್ತಾ ಇದೆ. ಈ ಬಂಡಿದೇವರ ಉತ್ಸವ ಏನಿದೆ 3 ದಿನಗಳ ಕಾರ್ಯಕ್ರಮ ಆಗಿರುತ್ತೆ. 25ನೇ ತಾರೀಕು ಜೂನ್ ಏನಿದೆ ಅದು ಭಾಳ ಶಾಸ್ತ್ರೋಕ್ತವಾಗಿ ಅದು ಒಕ್ಕಲಿಗರ ಸಂಘದ ಆವರಣದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. 26ನೇ ತಾರೀಕು ಮುಖ್ಯವಾದಂಥ ಒಂದು ಮೆರವಣಿಗೆ ಇರುತ್ತೆ, ಬಂಡಿದೇವರ ಉತ್ಸವದ ಮುಖ್ಯ ಮೆರವಣಿಗೆ ಇರುತ್ತೆ. ಆ ಮೆರವಣಿಗೆ ಏನಿದೆ BBMP ಆವರಣದಿಂದ ಶುರುವಾಗಿ ಅದು ನಮ್ಮ ವಿಧಾನಸೌಧದ ಆವರಣವರೆಗೆ ಕೂಡ ಬರುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದರ ಒಂದು ಡೀಟೇಲ್ಡ್ ಆಗಿರುವಂಥ ಒಂದು ಆಹ್ವಾನ ಪತ್ರಿಕೆ ಏನಿದೆ ಅದು ಕೂಡ ನಿಮ್ಮ ಕೈಗೆ ಸಿಗುತ್ತೆ. ಅದರಲ್ಲಿ ಇದ್ರ ಬಗ್ಗೆ ನಾವು ಏನೆಲ್ಲ ಕೆಲಸ ಮಾಡಿದ್ದೀವಿ ಆ ಎಲ್ಲ ಕೆಲಸಗಳ ಬಗ್ಗೆ ಭಾಳ ವಿಸ್ತೃತವಾಗಿ ಇರೋ ಒಂದು ವಿಷಯವನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ರೀತಿಯ 3ನೇ ದಿವಸ ಒಂದು ಕೆಂಪೇಗೌಡರ ಜಯಂತಿ 27ನೇ ತಾರೀಕು ಜಯಂತಿ ಏನಿದೆ, ಆ 27ನೇ ತಾರೀಕು ಜಯಂತಿ ಏನಿದೆ, ಆ ಒಂದು ಕೆಂಪೇಗೌಡರ ಜಯಂತಿ ಇಡೀ ನಾಡಿನಾದ್ಯಂತ ಆಚರಣೆ ಆಗಬೇಕು. ಈ ಬಂಡಿದೇವರ ಉತ್ಸವದ ಅಂಗವಾಗಿ ನಾಡಿನಾದ್ಯಂತ ಅದು ಆಚರಣೆ ಆಗಬೇಕು. ಮತ್ತು ಈ ಒಂದು ಸಂದರ್ಭದಲ್ಲಿ, ಆ ಬಂಡಿದೇವರ ಉತ್ಸವದ ಸಂದರ್ಭದಲ್ಲಿ ಈ ರೀತಿ ಒಂದು ಕೆಂಪೇಗೌಡರ ಜಯಂತಿ ಆಚರಣೆ ಒಂದು ಪ್ರಕಾರ ಅಥವಾ ಅದರ ಅಂಗವಾಗಿ ನಾಡಿನಾದ್ಯಂತ ಒಂದು ದಾಸೋಹ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು. ಆ ಒಂದು ಕೆಂಪೇಗೌಡರ ಜಯಂತಿಯ ದಿನದ ಮಧ್ಯಾಹ್ನದ ಹೊತ್ತು ಈ ಒಂದು ದಾಸೋಹದ ಕೆಲಸವನ್ನು ಕೂಡ ಮಾಡಬೇಕು ಅಂಥೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ನಮ್ಮ ಒಂದು ಅಮೆರಿಕದಲ್ಲಿರುವಂಥ ಒಂದು ಒಕ್ಕಲಿಗರ ಪರಿಷತ್ ಆಫ್ ಅಮೆರಿಕ ಏನಿದೆ, ಅಲ್ಲೂ ಕೂಡ 2 ವರ್ಷಕ್ಕೆ ಒಮ್ಮೆ ಅವರು ಕೂಡ ಭೇಟಿ ಆಗ್ತಾರೆ. ಹಾಗಾಗಿ ಆ ಭೇಟಿಯಲ್ಲಿ ನಮಗೆ ನಿಮ್ಮ ಒಂದು ಡೆಲಿಗೇಷನ್ ತೆಗೆದುಕೊಂಡು ಬನ್ನಿ ಹಾಗೆ ಅಂಥೇಳಿ ನಮ್ಗೆ ಆಹ್ವಾನ ಸಿಕ್ಕಿತ್ತು. ಆಹ್ವಾನವನ್ನು ಸ್ವೀಕರಿಸಿ ನಾವೊಂದು 20 ಜನಗಳ ತಂಡವನ್ನು, ಎಲ್ಲರೂ ಕೂಡ ಉದ್ಯಮಿಗಳು, ಆ ಒಂದು 20 ಜನರ ತಂಡವನ್ನು ನಾವು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಬಳಿ ಇರುವಂಥ ಸ್ಯಾನೋಸೆ ಏನಿದೆ ಅಲ್ಲಿ ಕೂಡ ಕೊಂಡೊಯ್ತಾ ಇದ್ದೀವಿ. ಅದರ ಜೊತೆಗೆ ಅಲ್ಲಿ ನಮ್ಮದೇ ಆದಂಥ ಒಂದು FCA ಪ್ರಾಯೋಜಿತವಾದಂಥ 1.5 ಗಂಟೆಗಳ ಒಂದು ಬಿಸ್ನೆಸ್ ಡಿಸ್ಕಷನ್ ಫೋರಮ್ ಏನಿದೆ ಅದು ಕೂಡ ಆ ಒಂದು ಸಂದರ್ಭದಲ್ಲಿ ಸ್ಯಾನೋಸೆಯಲ್ಲಿ ಕೂಡ ನಡೀತೆ. ಮತ್ತು ನಮ್ಮ ಉದ್ಯಮಗಳೇನಿದ್ದಾರೆ ಅಮೆರಿಕದಲ್ಲಿರ್ಬೋದು, ಇಂಡಿಯಾದಲ್ಲಿರ್ಬೋದು, ಅವರನ್ನು ಒಂದು ಬೆಸೆಯುವಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡಬೇಕು ಹಾಗೆ ಅಂಥೇಳಿ ಈ ಸಂದರ್ಭದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಜಾಲದಿಂದ ಬಹುಶಃ ಒಂದು ಕರ್ನಾಟಕದಲ್ಲಿರುವಂಥ ನಮ್ಮೆಲ್ಲ ಉದ್ಯಮಿಗಳನ್ನು
ಒಂದು ರೀತಿಯಲ್ಲಿ ನಮ್ಮಲ್ಲಿ ಕಮ್ಯುನಿಟಿ ಫಂಡಿಂಗ್ ಅನ್ನುವ ಒಂದು ಕಾನ್ಸೆಪ್ಟ್ ಏನಿದೆ, ಆ ಕಮ್ಯುನಿಟಿ ಫಂಡಿಂಗ್ನ ಇನ್ನಷ್ಟು ಎನ್ಕರೇಜ್ ಮಾಡಬೇಕು. ಯಾರು ಒಂದು ಒಳ್ಳೆಯ ಉದ್ಯಮವನ್ನು ಮಾಡೋದಕ್ಕೆ ಬಯಸ್ತಾ ಇದ್ದಾರೆ, ಆ ಉದ್ಯಮವನ್ನು ಮಾಡೋದಕ್ಕೆ ಬಯಸಿದವರು ನಾವೇನು ಹೇಳ್ತಾ ಇದ್ದೇವೆ ಅಂದರೆ ಕನಿಷ್ಠ ಒಂದು 30% ಒಂದು ಹೂಡಿಕೆ ಏನಿದೆ ಅದು ನಿಮ್ಮಿಂದ ಆಗಬೇಕು. ಉಳಿದಂತೆ ಒಂದು ಬ್ಯಾಲೆನ್ಸ್ ಏನಿದೆ, ಬ್ಯಾಲೆನ್ಸ್ ನಮ್ಮ ಫಸ್ಟ್ ಸರ್ಕಲ್ನ ವೇದಿಕೆ ಏನಿದೆ ಆ ವೇದಿಕೆಯನ್ನು ಬಳಸ್ಕೊಳ್ಳಿ ಮತ್ತು ವೇದಿಕೆ ನಿಮಗೆ ಆದಷ್ಟು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡೋದು ಕೂಡ ವೇದಿಕೆ ಬೆಳವಣಿಗೆ ಆಗಲಿ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇಲ್ಲಿ ಬಂದಿರುವಂಥ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಸ್ವಾಗತಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಇನ್ನು ಈ ಒಂದು ಕಾರ್ಯಕ್ರಮದ ಕುರಿತು ಕಾಂಟೆಂಟ್ ಸೆಟ್ಟಿಂಗ್ ಬಗ್ಗೆ ಮಾಹಿತಿ ಕೊಟ್ಟಂತ ನಮ್ಮ ಫಸ್ಟ್ ಸರ್ಕಲ್ ಚೀಫ್ ಮೆಂಟರ್ ಜಯರಾಮ್ ರಾಯ್ಪುರ IRS ಸರ್ಗೆ ಜೋರಾದ ಚಪ್ಪಾಳೆ ಮುಖೇಣ ಧನ್ಯವಾದಗಳು ಅಂತ ತಿಳಿಸೋಣ. ಹಾಗೆ ಈ ಒಂದು ಕಾರ್ಯಕ್ರಮ ಮುಂದುವರಿಸುತ್ತಾ ಹಾಗೆ ಇದು ನಮ್ಮ ಸಮುದಾಯದ ಪ್ರತೀಕವಾದಂತಹ ಬಂಡಿ ದೇವರ ಉತ್ಸವಕ್ಕೆ ಎಲ್ಲರೂ ಕೂಡ ಬಂದು ಭಾಗವಹಿಸೋಣ ಅಂತ ಕರೆ ಕೂಡ ಕೊಟ್ಟರು. ಧನ್ಯವಾದಗಳು ಶ್ರೀ. ಈಗ ಮಂಡ್ಯ ಜಿಲ್ಲಾಧ್ಯಕ್ಷ ಅಂತ ಶಿವಲಿಂಗಯ್ಯ ಅವರು, ಶಿವಮೊಗ್ಗ ಜಿಲ್ಲಾಧ್ಯಕ್ಷ ರಮೇಶ್ ಹೆಗಡೆ ಅವರು, ಹಾಗೆ ರಿಟೈರ್ಡ್ DYSP ಆದಂಥ ಶಿವಕುಮಾರ್ ಅವರು ವೇದಿಕೆ ಮೇಲೆ ಆಗಮಿಸಿ ಆಸೀನರಾಗಬೇಕಾಗಿ ಅವರಲ್ಲಿ ಪ್ರೀತಿಯಿಂದ ಮನವಿ ಮಾಡ್ಕೋತಾ ಈಗ ಕಾರ್ಯಕ್ರಮದ ಉದ್ಘಾಟನೆ ಮಾಡುವಂತಹ ಸಮಯ ಬಂದಿದೆ. ದೀಪ ಹಚ್ಚೋದ್ರ ಮುಖೇನ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆ ಮೇಲೆ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಡೆಸಿಕೊಡೋದಕ್ಕಾಗಿ ನಮ್ಮ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಗುರುಗಳು ಹಾಗೂ ಕರ್ನಾಟಕ ಸರ್ಕಾರ ಸಚಿವರು ಉನ್ನತ ಶಿಕ್ಷಣ ಖಾತೆಯ ಡಾಕ್ಟರ್ MC ಸುಧಾಕರ್ ಸರ್ ಅವರು, ಜೊತೆಗೆ ಸಂಸ್ಥಾಪಕರು ಮತ್ತು ಪಾಲುದಾರರು ಆಕ್ಸೆಲ್ ಪಾರ್ಟ್ನರ್ ಶ್ರೀ ಪ್ರಶಾಂತ್ ಪ್ರಕಾಶ್ ಸರ್ ಅವರು, ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ. ಸೊ ದೀಪ ಹಚ್ಚೋದ್ರ ಮುಖೇನ ಕಾರ್ಯಕ್ರಮದ ಉದ್ಘಾಟನೆ ಕತ್ತಲಿಂದ ಬೆಳಕನೆಡೆಗೆ ಒಂದು ಬುನಾದಿ ತೋರುವಂತಹ ಒಂದು ವಿಶೇಷವಾಗಿರುವಂತಹ ಸೂಚನೆ ಅನ್ನೋದಾದ್ರೆ ದೀಪ ಹಚ್ಚುವ ಕಾರ್ಯ ಅಂತ ಹೇಳ್ಬೋದು. ದೆಹಲಿ ಶಾಖಾ ಮಠದ ಶ್ರೀ ಆನಂದ ಚೈತನ್ಯನಾಥ ಸ್ವಾಮೀಜಿಯವರು ಕೂಡ ಸೇರ್ಕೋಬೇಕಾಗಿ ವಿನಂತಿ ಮಾಡ್ಕೊತಾ ಇನ್ನು ನಾವೆಲ್ಲರೂ ಇರುವಂತಹ ಈ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗರು ಪ್ರೆಸೆಂಟ್ಸ್ 2ನೇ ವರ್ಷದ ಡೆಲಿಗೇಟ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಮೀಟ್ 2025 ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ವಿಭಾಗದ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡೆಸಿಕೊಡ್ತಾ ಇದ್ದಾರೆ ದೀಪ ಹಚ್ಚೋದ್ರ ಮುಖೇನ. ಉದ್ಘಾಟನೆ ನಂತರ ವೇದಿಕೆ ಎಡಭಾಗ ಇರುವಂತಹ ಯುಗಯೋಗಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಹಾಗೆ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರ ಕೂಡ ವೇದಿಕೆ ಎಡಭಾಗ ಇರಿಸಲಾಗಿದೆ. ಹಾಗೆ ಮುಳಬಾಗಿಲು ತಾಲೂಕು ಘಟಕದ ಅಧ್ಯಕ್ಷ ಅಂತ ಗೌರವಿತ ಸತ್ಯಣ್ಣವರು, ಅರುಣ್ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ಸಮುದಾಯದ ಅನೇಕ ಮುಖಂಡರುಗಳಲ್ಲಿ ಆಗಮಿಸಿದ್ದೀರಿ. ಶೇಷಾಪುರ ಗೋಪಾಲಣ್ಣವರು ಹಾಗೆ DL ನಾಗರಾಜಣ್ಣವರು ಎಲ್ಲರೂ ಕೂಡ ಸಮುದಾಯಕ್ಕಾಗಿ ದೊಡ್ಡ ಮಟ್ಟದ ಒಂದು ಶ್ರಮ ವಹಿಸಿದಂಥವರು. ಅವರೆಲ್ಲರೂ ಕೂಡ ಇಲ್ಲಿ ವೇದಿಕೆ ಸಾಂಕೇತಿಕ ಇಲ್ಲಿ ನೆರೆದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅತ್ಯುನ್ನತ ಸಾಧನೆ ಮಾಡಿ ಸಮುದಾಯದ ಸಂಘಟನೆಗೆ ಶ್ರಮ ವಹಿಸ್ತಕ್ಕಂಥವ್ರು ಹಲವಾರು ಇಲ್ಲಿ ನೆರೆದಿರ್ತಾರೆ. ಅವರೆಲ್ಲರೂ ಕೂಡ ಮತ್ತೊಮ್ಮೆ ಗೌರವಪೂರ್ವಕ ಸ್ವಾಗತ ಬಯಸ್ತಾ ಬಣಕಳ್ಳಿ ನಟರಾಜಣ್ಣ ಆಗಿರ್ಬೋದು, ಹಾಗೆ ಶ್ರೀನಿವಾಸ್ ಅವರಾಗಿರ್ಬೋದು, ಮಂಜಣ್ಣವರು, ಮತ್ತೊಬ್ಬ ವೇಮಗೋಲ ಹೋಬಳಿಯ ಸಂಘಟನಾ ಕಾರ್ಯದರ್ಶಿ ಅಂತ ರಾಮಚಂದ್ರೇಗೌಡರು,
ಲೋಕೇಶ್ ಮರಿಯಪ್ಪ ಅವರು, ಹಲವಾರು ಮುಖಂಡರುಗಳಿದ್ದೀರಿ, ಅನ್ಯತಾ ಭಾವಿಸಬೇಡಿ. ಎಲ್ಲರೂ ಕೂಡ ವೇದಿಕೆ ಮೇಲೆ ಸ್ಥಳವಾದ ಅಭಾವದಿಂದ ಮತ್ತೊಮ್ಮೆ ಎಲ್ಲರಿಗೂ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿದಂತಹ ಎಲ್ಲ ನಮ್ಮ ಗಣ್ಯರಿಗೂ ಹಾಗೂ ಪರಮ ಪೂಜ್ಯರಿಗೂ ಧನ್ಯವಾದಗಳು ಅಂತ ತಿಳಿಸ್ತಾ, ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇವತ್ತು ವಿಶ್ವ ಯೋಗಾಚರಣೆಯನ್ನು ಅದ್ಭುತವಾಗಿ ಆಚರಣೆ ಮಾಡಿದಂಥವರು, ನಮ್ಮೆಲ್ರಿಗೂ ಯೋಗವನ್ನು ತಿಳಿಸಿದಂಥವರು, ನಮ್ಮ ಚಾಂಪಿಯನ್, ಯೋಗ ಚಾಂಪಿಯನ್ ಅಂತಲೇ ಹೆಸರುವಾಸಿಯಾಗಿರುವಂತಹ ಚೈತನ್ಯ ಅವರಿಗೆ ಒಂದು ಪುಟ್ಟ ಸನ್ಮಾನ ಈ ಒಂದು ವೇದಿಕೆಯಲ್ಲಿ. ಯೋಗ ಚಾಂಪಿಯನ್ ಚೈತನ್ಯ ಅವರು ವೇದಿಕೆ ಮೇಲೆ ಆಗಮಿಸಿ ಪೂಜ್ಯ ಗುರುಗಳಿಂದ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿ ಮಾಡ್ಕೊತೀನಿ. ಹಾಗೆ ಶ್ರೀನಿವಾಸ್ ಅವರು ಈ ದಿನದ ಪ್ರಯುಕ್ತ ನಮ್ಮೆಲ್ಲರಿಗೂ ಕೂಡ ಯೋಗ ಮಾಡಿಸಿದ್ರು ಗುರುಗಳಂತ ಶ್ರೀನಿವಾಸ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಗುರುಗಳಿಂದ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿ ಮಾಡ್ಕೋತಾ ಚೈತನ್ಯ ಅವರಿಗೆ ಗುರುಗಳಿಂದ ಆಶೀರ್ವಾದ. ಸ್ನೇಹಿತರೆ, ಜೋರಾದ ಚಪ್ಪಾಳೆ ಬರಲಿ. ನಿಮ್ಮೆಲ್ಲರ ಪರವಾಗಿ ಗುರುಗಳಿಂದ ಆಶೀರ್ವಾದ. ಹಾಗೆ ನಮ್ಮ ಫಸ್ಟ್ ಸರ್ಕಲ್ ವತಿಯಿಂದ ಈ ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾಳೆ ಯೋಗ ಚಾಂಪಿಯನ್ ಚೈತನ್ಯ ಅವರು. ಜೋರಾದ ಚಪ್ಪಾಳೆ ಬರಬೇಕು. ಧನ್ಯವಾದಗಳು. 3 ಗೋಲ್ಡ್ ಮೆಡಲನ್ನು ಪಡ್ಕೊಂಡಿದ್ದಾರೆ. ಮಾನ್ಯ ಸಚಿವರಾದ MC ಸುಧಾಕರ್ ಅವರು ಇದೀಗ ಯೋಗ ಚಾಂಪಿಯನ್ ಚೈತನ್ಯ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾರೆ. ಪೂಜ್ಯ ಗುರುಗಳ ಆಶೀರ್ವಾದ ಕೂಡ ದೊರಕ್ತಾ ಇದೆ. ಯೋಗ ಚಾಂಪಿಯನ್ ಚೈತನ್ಯ ಅವರಿಗೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ 3 ಗೋಲ್ಡ್ ಮೆಡಲನ್ನು ಪಡ್ಕೊಂಡಿರುವಂತಹ ನಮ್ಮ ಸ್ಥಳೀಯ ಪ್ರತಿಭೆ ಚೈತನ್ಯ. ಧನ್ಯವಾದಗಳು, ಶುಭಾಶಯಗಳು. ಇನ್ನು ಉನ್ನತ ಮಟ್ಟಕ್ಕೆ ನಿಮ್ಮ ಸಾಧನೆ ಇರಲಿ ಅಂತ ಆಶಿಸ್ತಾ, ಬಂಧುಗಳೇ, ಇದೀಗ ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿಕೊಳ್ಳಿದ್ದಾರೆ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಅವರು. ತಮ್ಮ ಮುಂದೆ ಚಪ್ಪಾಳೆ ಮುಖೇನ ಬರಮಾಡ್ಕೊಳ್ಳೋಣ. ಜೈ ಶ್ರೀ ಗುರುದೇವ್. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಪದ್ಮಭೂಷಣ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಾದಚರಣಗಳಿಗೆ ನಮಸ್ಕರಿಸಿ, ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಫಸ್ಟ್ ಸರ್ಕಲ್ನ ವತಿಯಿಂದ ಉದ್ಯಮಿ ಒಕ್ಕಲಿಗ 2ನೇ ವಾರ್ಷಿಕ ಪ್ರತಿನಿಧಿಗಳ ಮತ್ತು ಹೂಡಿಕೆದಾರರ ಸಮಾವೇಶದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಜನಾಂಗದ ಹೆಮ್ಮೆಯ ಸಂಕೇತ, ಭಾರತ ಸರ್ಕಾರದಿಂದ ಇತ್ತೀಚೆಗೆ ಪದ್ಮಶ್ರೀ ಪುರಸ್ಕೃತರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಪ್ರಶಾಂತ್ ಪ್ರಕಾಶ್ ಅವರೇ, ಈ ಒಂದು ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲನ್ನು ಪ್ರಾರಂಭ ಮಾಡ್ತಕ್ಕಂಥ ಮತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದ ವ್ಯಾಪ್ತಿ ವಿಸ್ತರಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮತ್ತು ಯಶಸ್ವಿ ಆಗಿರ್ತಕ್ಕಂಥ ಶ್ರೀ ಜಯರಾಮ್ ರಾಯ್ಪುರ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಗೋವಿಂದರಾಜ್ ಅವರೇ, ಚಿಕ್ಕಬಳ್ಳಾಪುರ ಶಾಖೆಯ ಪೂಜ್ಯ ಸ್ವಾಮೀಜಿಯವರಾಗಿರ್ತಕ್ಕಂಥ ಶ್ರೀ ಮಂಗಳನಾಥ ಸ್ವಾಮೀಜಿಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಫಸ್ಟ್ ಸರ್ಕಲ್ನ ಕೋಲಾರ ಜಿಲ್ಲೆಯ
ಗೌರವಾನ್ವಿತ ಎಲ್ಲ ಇಂಗ್ಲೀಷ್ ಪದಗಳು, ಚೇರ್ಪರ್ಸನ್ ಎಮ್ ಆರ್ ಶ್ರೀನಿವಾಸ್ ಅವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವ ಹಿರಿಯರಾಗಿರ್ತಕ್ಕಂಥ ವಕೀಲರ ಸಂಘದ ಪ್ರಮುಖ ನಾಯಕರಾಗಿರ್ತಕ್ಕಂಥ ವಕೀಲರಾಗಿರ್ತಕ್ಕಂಥ ಶಂಕರಪ್ಪಣ್ಣವರೇ, ಏಳ್ವಳ್ಳಿ ರಮೇಶ್ ಅಣ್ಣವರೇ, ರಾಮಕೃಷ್ಣಪ್ಪನವರೇ, ನಮ್ಮ ಡಾಕ್ಟರ್ ರಮೇಶ್ ಅವರೇ, ಲಕ್ಷ್ಮೀನಾರಾಯಣ ಅವರೇ, ಇನ್ನು ಈ ಕಡೆ ಇರ್ತಕ್ಕಂಥ ಆಂಜನೇಯ ರೆಡ್ಡಿ ಅವರೇ, ಮುನ್ರಾಜು ಅವರೇ, ಆಮೇಲೆ ಪವನ್ ನಯನ್ ಅವರೇ, ಉದ್ಯಮಿ, ಯುವ ಉದ್ಯಮಿ ಮತ್ತು ನಮ್ಮ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷನೇ ಆಗಿರ್ತಕ್ಕಂಥ ಚೌಡೇಶ್ವರಿ ರಾಮು ಅವರೇ, ಡಾಕ್ಟರ್ ವರ್ಷಾ ಅವರೇ, ಇನ್ನು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಒಕ್ಕಲಿಗ ಸಮಾಜದ ಎಲ್ಲ ಉದ್ಯಮಿದಾರರೇ, ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯ ಮತ್ತು ಕಿರಿಯ ಜನಾಂಗದ ಉದ್ಯಮಿದಾರರೇ, ಆಪ್ಕಾಮ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲಕೃಷ್ಣಣ್ಣವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಜನಾಂಗದ ಎಲ್ಲ ಯುವ ಸ್ನೇಹಿತರೇ, ಆತ್ಮೀಯರೇ, ಬಂಧುಗಳೇ ಮತ್ತು ಮಾಧ್ಯಮ ಮಿತ್ರರೇ, ಭಾಳ ಒಂದು ಉತ್ತಮವಾದಂಥ ವೇದಿಕೆಯನ್ನು ನಮ್ಮ ಜಯರಾಮ್ ರಾಯ್ಪುರ್ ಅವರು ಸೃಷ್ಟಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂಥ ಸಮಾವೇಶದಲ್ಲಿ ನಾನು ಪಾಲ್ಗೊಂಡಿದ್ದೆ. ಭಾಳ ಇಡೀ ರಾಜ್ಯ ವ್ಯಾಪ್ತಿ ಜನಾಂಗದ ಒಂದು ಏನಿವತ್ತು ನಮ್ಮ ವ್ಯವಸಾಯ ಕ್ಷೇತ್ರದಿಂದ ಒಕ್ಕಲಿಗರ ಏನೋ ನಿಜವಾದ ಒಂದು ವೃತ್ತಿ ವ್ಯವಸಾಯ, ಕೃಷಿ ಕ್ಷೇತ್ರದಿಂದ ಹೊರತಾಗಿ ಇವತ್ತು ಬದಲಾದಂಥ ಕಾಲಘಟ್ಟದಲ್ಲಿ ಉದ್ಯಮಿಗಳಾಗಿ ಹೊರಹೊಮ್ಮಿರ್ತಕ್ಕಂಥವರು ಭಾಳಷ್ಟು ಜನ ನಾನು ಆ ವೇದಿಕೆಯಲ್ಲೇ ನೋಡಿದ್ದು. ಭಾಳಷ್ಟು ಜನ ನಾನು ಬೇರೆ ಬೇರೆ ಜನಾಂಗ ಇರ್ಬೋದು ಅಂತಕ್ಕಂಥ ಭಾವನೆ ಇತ್ತು. ಆದರೆ ಆ ವೇದಿಕೆಯಲ್ಲಿ ನೋಡಿದಾಗ ಇವರೆಲ್ಲ ನಮ್ಮವರೇ, ನಮ್ಮ ಜನಾಂಗದವರೇ ಅಂತಕ್ಕಂಥ ಒಂದು ಸಂತೋಷ ಕೂಡ ಭಾಳಷ್ಟು ಆಯಿತು. ಯಾಕಂದರೆ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಜನಾಂಗದವರು ಈ ಒಂದು ಕೈಗಾರಿಕೋದ್ಯಮ ಇರ್ಬೋದು, ಬೇರೆ ಬೇರೆ ಶೈಕ್ಷಣಿಕ ಕ್ಷೇತ್ರದಲ್ಲಿರ್ಬೋದು, ಅಥವಾ ಇನ್ನೇ ಬೇರೆ ರೀತಿಯಾದಂಥ ಉದ್ಯಮಗಳಲ್ಲಿ ಹೆಸರು ಗಳಿಸ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ನಾವು ಖಂಡಿತ ಭಾಳ ಸಂತೋಷ ಪಡ್ತಕ್ಕಂಥ ಒಂದು ಪರಿಸ್ಥಿತಿ. ಇವತ್ತು ಅದೇ ರೀತಿಯಾಗಿ ಇಲ್ಲಿ ಕೂಡ ಒಂದು ಕೋಲಾರಿನಲ್ಲಿ ಇವತ್ತು ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಇಲ್ಲಿ ಎಲ್ಲರಿಗೂ ಅವಕಾಶಗಳಾಗ್ತಕ್ಕಂಥದ್ದು. ಯಾಕೆ ಇದು ಭಾಳ ಮುಖ್ಯ ಅಂತಕ್ಕಂಥದ್ದಂದರೆ, ನಮ್ಮ ಭಾಗದಲ್ಲಿ ಭಾಳ ವರ್ಷಗಳ ಹಿಂದೆ ನಾವೆಲ್ಲ ಹುಟ್ಟೋಕ್ಕಿಂತ ಮುಂಚಿತವಾಗಿ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಇಲ್ಲಿ ನಾವು ಚಿನ್ನವನ್ನು ತೆಗಿತಾ ಇರ್ತಕ್ಕಂಥ ಜಿಲ್ಲೆ. ನಂತರ ಚಿನ್ನ ಆಯಿತು, ನಾವು ರೇಷ್ಮೆ ಮತ್ತು ಹೈನುಗಾರಿಕೆಗೆ ಹೆಸರು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಭಾಳಷ್ಟು ಸಂದರ್ಭದಲ್ಲಿ ನಾವು ಮಾತಾಡ್ತಕ್ಕಂಥದ್ದಾಯಿತು. ಚಿನ್ನದ ಗಣಿಯ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನಮಗೂ ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರ. ಇನ್ನು ರೇಷ್ಮೆ ಈಗ ಆಮದು ಮಾಡ್ತಕ್ಕಂಥದ್ದನ್ನು ತಡೆದಿರೋದ್ರಿಂದ ಸ್ವಲ್ಪ ರೇಷ್ಮೆ ಉದ್ಯಮೆಯಲ್ಲಿ ರೈತರು ಸ್ವಲ್ಪ ಏನೋ ನೆಮ್ಮದಿಯ ನೆಟ್ಟುಸಿರು ಬಿಡ್ತಕ್ಕಂಥ ಒಂದು ಕೆಲಸ ಆಗ್ತಾಯಿದೆ. ಇನ್ನು ಹೈನೋದ್ಯಮದಲ್ಲಿ ಇವತ್ತು ನಮ್ಮ ಬದುಕಿಗೆ ಏನಾದರೂ ಗೌರವ ಬಂದಿದ್ದರೆ ಹೈನೋದ್ಯಮದಿಂದ, ವಿಶೇಷವಾಗಿ ನಮ್ಮ 2 ಜಿಲ್ಲೆಗಳಲ್ಲಿ ಇವತ್ತು ಹೈನೋದ್ಯಮದಿಂದ ಇವತ್ತು ಎಲ್ಲ ಜನ ಇವತ್ತು ಬದುಕ್ತಕ್ಕಂಥದ್ದಕ್ಕೆ ಗೌರವಯುತವಾದಂಥ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಹಾಯ ಆಗ್ತಾಯಿದೆ. ಆದರೆ ದೊಡ್ಡ ಮಟ್ಟದ ಕೈಗಾರಿಕೆಗಳು ಏನು ಹಿಂದೆ ಸ್ಥಾಪನೆ ಆಗಿತ್ತು KGF-ಅಲ್ಲಿ, ಅದು BGML ಇರ್ಬೋದು, ಬೆಮಲ್ ಇರ್ಬೋದು, ಇನ್ನು ಬೇರೆ ಬೇರೆ ಏನೋ ಕೈಗಾರಿಕೆಗಳಾಗಿತ್ತು. ನಂತರದ ದಿನಗಳಲ್ಲಿ ದೊಡ್ಡ ಮಟ್ಟದ ಕೈಗಾರಿಕಾ ಪ್ರದೇಶಗಳು ನಮ್ಮ ಭಾಗದಲ್ಲಿ ಆಗಿರಲಿಲ್ಲ. ಮಾನ್ಯ ಕೃಷ್ಣ ಬೈರೇಗೌಡರು ವೇಮಗಲ್ನ ಶಾಸಕರಿದ್ದಂಥ ಸಂದರ್ಭದಲ್ಲಿ ಮೊದಲು ಅದಕ್ಕೆ ದಾರಿಯನ್ನು ಹುಡುಕಿದಂಥ ಕೆಲಸ ಮಾಡಿದ್ರು. ನರಸಾಪುರದಲ್ಲಿ ಪ್ರಾರಂಭ ಮಾಡಿದ್ರು. ಇವತ್ತು ನರಸಾಪುರದಿಂದ ಬೆಳೆದು ಮಾಲೂರು ಪೂರ್ತಿ ಇವತ್ತು ವ್ಯಾಪಿಸ್ತಕ್ಕಂಥ ಒಂದು ಕೆಲಸ ಆಯಿತು. ನಂತರ ರೈತರೇ ಮುಂದೆ ಬಂದು ಮಾನ್ಯ ಸುದರ್ಶನ್ ಅವರ ಮಾರ್ಗದರ್ಶನದಲ್ಲಿ ವೇಮಗಲ್ ಭಾಗದಲ್ಲಿ ರೈತರೇ ಸ್ವಯಂ ಮುಂದೆ ಬಂದು ನಾವು ಭೂಮಿ ಕೊಡ್ತೀವಿ, ಇಲ್ಲಿ ಕೈಗಾರಿಕೆ ಮಾಡಿ ಅಂಥೇಳಿ ಇವತ್ತು ವೇಮಗಲ್ ಭಾಗದಲ್ಲೂ ಇವತ್ತು ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದೇ ರೀತಿ ಸಂದರ್ಭದಲ್ಲಿ ನಾನು ಚಿಂತಾಮಣಿಯಲ್ಲಿ ಶಾಸಕನ ಸಂದರ್ಭದಲ್ಲಿ ಇದ್ದಂಥ ಸಂದರ್ಭದಲ್ಲಿ 1300 ಎಕರೆ ಗುರುತಿಸಿದ್ವಿ ನಾವು. ಆದರೆ
ನನ್ನ ಜೊತೆಯಲ್ಲಿ ಮಾನ್ಯ ಶಿವಶಂಕರ ರೆಡ್ಡಿ ಅವರು ಗೌರಿಬಿದನೂರಲ್ಲಿ ಸಹ ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳನ್ನು ಅವರು ಪ್ರಾರಂಭವೂ ಮಾಡಿಸ್ಬಿಟ್ರು. ಅಲ್ಲಿ ಏನೋ ಜಮೀನನ್ನು ಗುರುತಿಸಿ ಪರಿಹಾರ ಕೊಟ್ಟು ಮತ್ತು ಕೈಗಾರಿಕೆಗಳು ಸ್ಥಾಪನೆ ಆಗುವಂಥದ್ದು ಮಾಡಿದ್ರು. ಆದರೆ ನಮ್ಮ ತಾಲೂಕಿನಲ್ಲಿ ರಾಜಕೀಯ ವ್ಯತ್ಯಾಸಗಳಾದ ಕಾರಣದಿಂದ ಅದು ಯಾವುದೇ ರೀತಿ ಅದಕ್ಕೆ ಹೆಚ್ಚು ಉತ್ಸಾಹ, ಒಂದು ರೀತಿ ಪ್ರೋತ್ಸಾಹ ಮತ್ತು ಸಮಸ್ಯೆಗಳ ನಿವಾರಣೆ ಮಾಡುವಂಥ ಕೆಲಸ ಆಗಿಲ್ಲ. ಆದರೆ ಈಗ ನಾನು ಭಾಳ ಹೆಮ್ಮೆಯಿಂದ ಹೇಳ್ಪಡ್ತೇನೆ, 2 ವರ್ಷಗಳಲ್ಲಿ ಏನು ಹಿಂದೆ ಗೌರಿಬಿದನೂರಲ್ಲಿ ಶಿವಶಂಕರ ರೆಡ್ಡಿ ಅವರು ಒಂದು 800 ಎಕರೆ ರೆಡಿ ಮಾಡಿಟ್ಟಿದ್ರು. ಅದು ಹೊರತುಪಡಿಸಿ ಚಿಂತಾಮಣಿಯಲ್ಲಿ ನೆನೆಗುದಿಗೆ ಬಿದ್ದಂಥದ್ದನ್ನು ಅದಕ್ಕೆ ಪ್ರಾಣ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಈಗ ಸರಿಸುಮಾರು ಚಿಂತಾಮಣಿ 1ರಲ್ಲೇ 2,500 ಎಕರೆಗಿಂತ ಹೆಚ್ಚು ಭೂಮಿಯನ್ನು ನಾವು ಇವಾಗ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥದ್ದಕ್ಕೆ ಇವತ್ತು ನಾವು ಎಲ್ಲ ಪ್ರಕ್ರಿಯೆಗಳನ್ನು ಪ್ರಾರಂಭ ಆಗಿದೆ. ಈಗ ರೈತರಿಗೆ ಒಂದು ಒಳ್ಳೆ ಬೆಲೆ ಕೊಡ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನ ಮಾಡಿದ್ದೀವಿ. ಯಾಕಂದರೆ ಒಳ್ಳೆ ಮನಸ್ಸು, ಒಳ್ಳೆ ಏನೋ ದೂರದೃಷ್ಟಿ ಇದ್ದರೆ ಖಂಡಿತ ಅದನ್ನು ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾನು ಪ್ರಯತ್ನಪಟ್ಟು ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೇನೆ. ಇವತ್ತು ನಮ್ಮ ಜಂಗಮಕೋಟೆ, ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪದಲ್ಲಿರ್ತಕ್ಕಂಥ ಜಂಗಮಕೋಟೆ ಸುಮಾರು 2,863 ಎಕರೆ, 2,823 ಎಕರೆ ಅಲ್ಲಿ ಗುರುತಿಸಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಈಗ ಇಲಾಖೆಯವರು ಅದನ್ನು ಇವತ್ತು ಆ ಪ್ರಕ್ರಿಯೆಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಇಷ್ಟೇ, ನೀವು ದೇವನಹಳ್ಳಿಯಿಂದ ಎಡಗಡೆ ಭಾಗಕ್ಕೆ ದೊಡ್ಡಬಳ್ಳಾಪುರ ಕಡೆ ಹೋದಾಗ ಯಾವ ರೀತಿ ಅಲ್ಲಿ ಆ ವಾತಾವರಣ, ಪರಿಸ್ಥಿತಿಗಳು ನೋಡ್ತಾ ಇದ್ದೀರಾ ಬದಲಾವಣೆ. ಇವತ್ತು ಏನು ಒಂದು ವಿಸ್ಟ್ರಾನ್ ಏನಿತ್ತು ಹಿಂದೆ, ಈಗ ಟಾಟಾ ಸಂಸ್ಥೆ, ಟಾಟಾ ಅವರು ತೆಗೆದುಕೊಂಡಿದ್ದಾರೆ. ಅದನ್ನು ಇವತ್ತು ಸಾವಿರಾರು ಜನಕ್ಕೆ ಇವತ್ತು ಉದ್ಯೋಗ ಅವಕಾಶಗಳು ಸಿಗುವಂಥ ಕೆಲಸ ಆಗಿದೆ. ಅದೇ ರೀತಿ ಅಲ್ಲಿ ದೇವನಹಳ್ಳಿಯಲ್ಲಿ ಫಾಕ್ಸ್ಕಾನ್ ಸಂಸ್ಥೆ ಕಂಪನಿ ಬಂದಿದೆ, ಅಲ್ಲಿ ಸಾವಿರಾರು ಜನಕ್ಕೆ ಉದ್ಯೋಗ ಅವಕಾಶ ಸಿಗ್ತಾ ಇದೆ. ಆದರೆ ಈ ರೀತಿ ನಮ್ಮ 2 ಜಿಲ್ಲೆಗಳಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ. ಆ ಕಾರಣದಿಂದ ಅಲ್ಲಿ ಜೊತೆಗೆ ಬಾಗೇಪಲ್ಲಿಯಲ್ಲಿ ಈಗಾಗಲೇ 600 ಎಕರೆ ಜೊತೆಗೆ ಇನ್ನೊಂದು 500 ಎಕರೆ, 1,100 ಎಕರೆ ಬಾಗೇಪಲ್ಲಿಯಲ್ಲಿ ಗುರುತಿಸುವಂಥ ಕೆಲಸ ಆಗಿದೆ. ಮತ್ತೊಂದು 700-800 ಎಕರೆ ಹೆಚ್ಚುವರಿಯಾಗಿ ಗೌರಿಬಿದನೂರಲ್ಲಿ ನಾವು ಅಧಿಸೂಚನೆಯನ್ನು ಹೊರಡಿಸುವಂಥ ಸುಮಾರು 6,000 ಎಕರೆಗಿಂತ ಹೆಚ್ಚು ಪ್ರದೇಶ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಏನು ಇವತ್ತು ಕೈಗಾರಿಕೆಗಳಿಗೆ ನಿಗದಿ ಮಾಡುವಂಥ ಕೆಲಸ ಮಾಡಿದ್ದೆವು. ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಆ ವಿಚಾರ ಅಂದರೆ, ಇವತ್ತು ಈ ಕೃಷಿಯಲ್ಲಿ ಯಾವ ರೀತಿ ನಾವು ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಭಾಳಷ್ಟು ಜನ ಪ್ರಗತಿಪರ ರೈತರಿದ್ದಾರೆ. ನಾನು ಆಗಲೇ ಮಾತಾಡ್ತಿದ್ದೆ ನಮ್ಮ ಗೋಪಾಲಕೃಷ್ಣನ ಜೊತೆಯಲ್ಲಿ. ನಮ್ಮದೇ ಮಾವು ನೆನ್ನೆ ಆಪ್ಕಾಮ್ಸ್ಗೆ ಹೋಗಿತ್ತು, ಭಾಳ ಚೆನ್ನಾಗಿತ್ತು ಅಂತ, ಮಾವು ಭಾಳ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ರು. ಆದರೆ 3 ವರ್ಷದಿಂದ ಯಾವುದೇ ರೀತಿ ಮಾವಲ್ಲಿ ನಮಗೆ ಆದಾಯ ಇಲ್ದಿರಾಯಿತು, ಫಸಲಿಲ್ಲ. ಅದನ್ನು ನಾವು ಎಷ್ಟೇ ಅದಕ್ಕೆ ಮುತುವರ್ಜಿ ವಹಿಸಿ ಎಲ್ಲ ರೀತಿ ಏನು ಇಲಾಖೆಯವರ ಸಹಕಾರ, ಅವರ ಸಲಹೆಗಳನ್ನು ನಾವು ತಗೊಂಡಿದ್ದರೂ ನಮಗೆ ಒಂದು ರೀತಿ ಏನೋ ಮಾವು ಹಾಕಿದ್ದೀವಿ ಅಂತಕ್ಕಂಥದ್ದು ಬಿಟ್ಟರೆ ಅದರಿಂದ ಯಾವುದೇ ರೀತಿ ವರಮಾನ ಬರ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಈಗ ಆ ವಿಚಾರ ಬಂದಾಗ ಇವತ್ತು ಆಪ್ಕಾಮ್ಸ್ ಸಂಸ್ಥೆ ನಮಗೆಲ್ರಿಗೂ ಭಾಳ ವರ್ಷಗಳಿಂದ ಗೊತ್ತಿರ್ತಕ್ಕಂಥ ಸಂಸ್ಥೆ. ಅದು ಯಾವ ರೀತಿ ಪರಿಸ್ಥಿತಿ ಇತ್ತು, ಗೋಪಾಲಕೃಷ್ಣ ಅವರ ಅಣ್ಣವರ ಅಧ್ಯಕ್ಷರಾದ ಮೇಲೆ ನಮ್ಮ ಹತ್ರ ಬಂದು ಕೇಳಿದ್ರು, ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿಸಿ 15 ಕೋಟಿ ಅವರಿಗೆ ಒಂದು ಸಾಲದ ರೂಪದಲ್ಲಿ ಏನು ರೈತರಿಗೆ ಬಾಕಿ ಕೊಡುವಂಥದ್ದು ಮತ್ತೊಂದು ಇವೆಲ್ಲದಕ್ಕೂ ಸಹಕಾರಿ ಆಗಲಿ ಅಂತೇಳಿ ಅವರಿಗೆ ಕೊಡಿಸೋವಂಥ ಕೆಲಸವನ್ನು ನಾವು ಎಲ್ಲ ಸೇರಿ ನಾವು ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ಆಪ್ಕಾಮ್ಸ್ ಉಳಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ವಿ. ಯಾಕಂದರೆ ಇವೆಲ್ಲ ಈ ಭಾಗದ ರೈತರು ಗುಣಮಟ್ಟದ ಫಸಲನ್ನು ತೆಗೆದಾಗ ಅದಕ್ಕೆ ಖಾಸಗಿ ಮಾರುಕಟ್ಟೆಗಿಂತ ಒಳ್ಳೆ ಬೆಲೆಯನ್ನು ಕೊಡ್ತಕ್ಕಂಥ ಯಾವುದಾದ್ರೂ ಸಂಸ್ಥೆ ಇದ್ದರೆ ಅದು ಆಪ್ಕಾಮ್ಸ್. ಯಾಕಂದರೆ ನಾನು ನಿರಂತರವಾಗಿ 7-8 ವರ್ಷಗಳಿಂದ ನಾವು ಬೆಳೆದಂಥ ಮಾವನ್ನು ಆಪ್ಕಾಮ್ಸ್ ಸಂಸ್ಥೆಗೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಈ ರೀತಿ ನಿರಂತರವಾಗಿ ರೈತರ ಮತ್ತು ವಿಶೇಷವಾಗಿ ಒಕ್ಕಲ್ತನ ಮಾಡ್ತಕ್ಕಂಥ ಈ ಸಮುದಾಯದವರಿಗೆ ಸಹಾಯ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗಾಗಲೇ ರೇಷ್ಮೆಗೆ ಸಂಬಂಧಪಟ್ಟಂತೆ ಇನ್ನು ಮುಂದಿನ ತಿಂಗಳಲ್ಲಿ 200 ಕೋಟಿಗಳ ವೆಚ್ಚದಲ್ಲಿ ಹೈಟೆಕ್ ಸಿರಿಕಲ್ಚರ್ ಮಾರ್ಕೆಟು ಶಿಡ್ಲಘಟ್ಟದಲ್ಲಿ ಗುದ್ಲಿ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನಾವು ಆ ಭಾಗದಲ್ಲಿ ಬಿಡಿ ಹೂವನ್ನು ಬೆಳೀತಕ್ಕಂಥದ್ದು ಜಾಸ್ತಿ ಆಗಿದೆ ನಮ್ಮ ರೈತರೆಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬಿಡಿ ಹೂವಿಗೆ ಮಾರ್ಕೆಟೇ ನಡೀತಾ ಇದೆ. ಅದಕ್ಕೊಂದು ಸೂಕ್ತ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಒಂದು 20 ಎಕರೆ ಜಮೀನನ್ನು ಏನು ಅಲ್ಲಿ ಇವತ್ತು ಮದರ್ ಡೈರಿ ಇದೆ, ನಮ್ಮ ಮದರ್ ಡೈರಿಗೆ ಹೊಂದ್ಕೊಂಡಿರ್ತಕ್ಕಂಥ ಪ್ರದೇಶದಲ್ಲಿ ನಾವು ಇವತ್ತು ಅಲ್ಲಿ ಚೀಮೂಲ್ ಅಂತಾಗಿದೆ. ಕೋಲಾರ ಮಿಲ್ಕ್ ಯೂನಿಯನ್ನು, ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಏನಿತ್ತು ಒಟ್ಟಿಗೆ ಈಗ ಅದು ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಆಗಿದೆ, ಚೀಮೂಲ್ ಅಂತ ಕರಿತೀವಿ.
ಅದಕ್ಕೂ 9 ಎಕರೆ ಜಾಗ ಕೊಡಿಸಿದ್ದೀನಿ, ಅಲ್ಲೇ ನಾನು ಇತ್ತೀಚೆಗೆ ಮೊನ್ನೆ ಕೊಡಿಸಿದ್ದೀನಿ. ಈಗ ಅಲ್ಲಿ 20 ಎಕರೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ನಾವು ಮಾಡ್ತಾಯಿದ್ದೀವಿ. 141 ಕೋಟಿ ಒಂದು ವಿಸ್ತೃತವಾದಂಥ ಒಂದು ಯೋಜನೆಯನ್ನು ನಾವು ತಯಾರು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅದನ್ನು PPP ಮಾಡಲ್ ಅಂತ ಘೋಷಣೆ ಮಾಡಿದರು. ಅದು ಆಗೋದಿಲ್ಲ ಅಂತ ಹೇಳಿದ್ದೀವಿ. ಅದನ್ನು ಪರಿವರ್ತನೆ ಮಾಡಿ ರಾಜ್ಯ ಸರ್ಕಾರದ ಅನುದಾನ ಮತ್ತು ನಬಾರ್ಡಲ್ಲಿ ಮಾಡೋಣ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಬಹುಶಃ ಸದ್ಯದಲ್ಲೇ ಅದರ ಬಗ್ಗೆ ಸಿಹಿ ಸುದ್ದಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇವೆಲ್ಲ ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಉದ್ದಿಮೆದಾರರ ಒಂದು ಸಮಾವೇಶದಲ್ಲಿ ಇಲ್ಲಿ ಮಾತಾಡ್ತಾ ಇದ್ದೀವಿ. ಇವತ್ತು ನಿರ್ದಿಷ್ಟವಾಗಿ ಒಂದು ಕೈಗಾರಿಕೆ ಅಥವಾ ವಾಣಿಜ್ಯ ಮತ್ತೊಂದು ಉದ್ದಿಮೆ ಅಲ್ಲ. ಇವತ್ತು ಹೈನೋದ್ಯಮನೂ ಒಂದು ದೊಡ್ಡ ಉದ್ದಿಮೆ. ಇವತ್ತು ನಮ್ಮ ಏನು ಇವತ್ತು ಹೂ ಬೆಳೀತಕ್ಕಂಥ ವ್ಯವಸ್ಥೆ, ಅದನ್ನು ಅದಕ್ಕೊಂದು ವ್ಯವಸ್ಥಿತವಾದಂಥ ಮಾರುಕಟ್ಟೆ ಮತ್ತೊಂದು ಕೊಟ್ಟರೆ ಅದು ಒಂದು ದೊಡ್ಡ ಉದ್ದಿಮೆ. ಇವತ್ತು ಪ್ರತಿಯೊಂದು ಉದ್ದಿಮೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದರ ಲಾಭ ನಾವು ಒಕ್ಕಲ್ತನ ಮಾಡ್ತಕ್ಕಂಥದ್ದು ಭೂಮಿಯನ್ನು ನಾವು ಇವತ್ತು ಇಟ್ಕೊಂಡಿದ್ದೀವಿ. ಕೈಗಾರಿಕೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಜಾತಿ ವರ್ಗದ ಜನರ ಭೂಮಿ ಹೋಗುತ್ತೆ, ಒಕ್ಕಲಿಗರದು ಹೋಗುತ್ತೆ, ಬೇರೆ ವರ್ಗದ ಜನರ ಭೂಮಿನೂ ಹೋಗುತ್ತೆ. ಅದಕ್ಕೆ ನಾವು ಇದರ ಸದುಪಯೋಗ ಪಡ್ಕೋಬೇಕಾಗತ್ತೆ. ನಾವು ನಮ್ಮಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಬಳಸ್ಕೊಂಡು ವಿದ್ಯಾವಂತ ನಮ್ಮ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಅವರನ್ನು ಕೂಡ ಒಂದು ಉದ್ದಿಮೆದಾರರನ್ನು ಆಗ್ತಕ್ಕಂಥ ರೀತಿಯಲ್ಲಿ ನಾವು ಪ್ರಯತ್ನಗಳನ್ನು ಮಾಡಿ ಸಮಾಜ ಇವತ್ತು ಮುಂದೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲಿ ಅಂತರ ಇದೆ. ನಮ್ಮಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬಡತನದಲ್ಲಿರ್ತಕ್ಕಂಥ ಭಾಳಷ್ಟು ಜನ ನಮ್ಮ ಮುಂದೆ ಇದ್ದಾರೆ. ನಾವು ದೊಡ್ಡ ಸಂಖ್ಯೆಯಲ್ಲೇ ನಾವು ಬಡವರು ನಮ್ಮ ಜನಸಂಖ್ಯೆ ನಮ್ಮ ಸಮುದಾಯದಲ್ಲಿದ್ದಾರೆ. ಅದರಿಂದ ಇವೆಲ್ಲ ವ್ಯವಸ್ಥೆಗಳನ್ನು ಅವಕಾಶಗಳನ್ನು ನಮ್ಮ ಒಕ್ಕಲಿಗ ಸಮುದಾಯದವರು ಬಳಸ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಾನು ಈಗಾಗಲೇ ತಮಗೆ ಗೊತ್ತಿದೆ, ಮಾವು ಯಾವ ರೀತಿ ಶ್ರೀನಿವಾಸಪುರದಲ್ಲಿ ಬೆಲೆ ಕುಸಿದೋಗಿದೆ. ಇದ್ರ ಬಗ್ಗೆ ನಾನೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಗೌರಿಬಿದನೂರಿನಲ್ಲಿ ಪ್ರಸ್ತಾಪ ಮಾಡಿ ಈ ರೀತಿ ಆಂಧ್ರದ ಅವರ ಸರ್ಕಾರ ಏನು ಕೊಟ್ಟಿದೆ ಪರಿಹಾರ ಯಾವ ರೀತಿ ಕೊಟ್ಟಿದೆ ಅಂತಕ್ಕಂಥದ್ದು ಈಗ ಮೊನ್ನೆ ಕೂಡ ಸಂಪುಟದ ಸಭೆಯಲ್ಲಿ ಚರ್ಚೆ ಆಗಿ ಕೇಂದ್ರ ಸರ್ಕಾರ ಅವರು ತೀರ್ಮಾನ ಕೊಡದೇ ಇದ್ದ ಪಕ್ಷದಲ್ಲಿ ರಾಜ್ಯ ಸರ್ಕಾರ ಇದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತಕ್ಕಂಥ ತೀರ್ಮಾನ ಆಗಿದೆ. ಬಹುಶಃ 1-2 ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಏನು ಪರಿಹಾರ ಕೊಡ್ತೀವಿ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅದನ್ನು ಘೋಷಣೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಯಾಕಂದರೆ ಹಿಂದೆ ಎಲ್ಲ ನಾವು ಟೊಮೊಟೊ ಬೆಲೆ ಕುಸಿದಂಥ ಸಂದರ್ಭದಲ್ಲಿ ಆಗ ಭಾಳಷ್ಟು ಪ್ರಯೋಗಗಳಾಯಿತು. ನಮ್ಮ ತಾಲೂಕಿನಲ್ಲಿ ದುರುಪಯೋಗನೇ ಭಾಳ ಆಯಿತು. ಯಾರು ದುರುಪಯೋಗ ಮಾಡಿದ್ರು ಅವ್ರಿಗೆ ದುಡ್ಡು ಬರಲಿಲ್ಲ. ಕೋಲಾರ ಚಿಕ್ಕಬಳ್ಳಾಪುರ ಅವಿಭಜಿತ ಜಿಲ್ಲೆ. ನಾವೆಷ್ಟೇ ಈಗ ಹೊಸ ಜಿಲ್ಲೆ ಆಗಿದ್ರೂ ಈಗ 2007ರಲ್ಲಿ ನಾವು ಬೇರ್ಪಟ್ವಿ.
ಆದರೂ ಎಲ್ಲೋ ಒಂದು ಕಡೆ ಕೋಲಾರ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆ, ನಮ್ಮ ಅಭಿಮಾನ ಯಾವತ್ತೂ ಕಮ್ಮಿ ಆಗಿಲ್ಲ. ಈಗ ಬಹುಶಃ ಚರಿತ್ರೆಯಲ್ಲೇ ಯಾರೂ ಆ ರೀತಿ ಮಾಡಿದಂಥ ರೀತಿಯಲ್ಲಿ ಇವತ್ತು ಕೋಲಾರನ 2 ಕಾಲೇಜುಗಳು, ಡಿಗ್ರಿ ಕಾಲೇಜ್, ಇವತ್ತು ಭಾಳ ವಿಸ್ತೃತವಾದಂಥ ಯೋಜನೆಯನ್ನು ತಯಾರು ಮಾಡಿದ್ದೀವಿ. ಈಗಾಗಲೇ ಕೋಲಾರದ ಮಹಿಳಾ ಕಾಲೇಜಿಗೆ ಈ ವರ್ಷದಲ್ಲೇ ಈಗಾಗಲೇ ಅಂದರೆ 2 ವರ್ಷಗಳಿಂದ ಸೇರಿ ಸುಮಾರು 21.25 ಕೋಟಿ ರೂಪಾಯಿ ಈಗಾಗಲೇ ಟೆಂಡರ್ ಆಗಿದೆ. ಒಂದು ವಿಸ್ತೃತವಾದಂಥ ಯೋಜನೆಯನ್ನು ನಾವು ಈಗ ಸದ್ಯದಲ್ಲೇ ಬಂದು ಭೂಮಿ ಪೂಜೆಯನ್ನು ನಾನು ಮಾಡಲಿದ್ದೇನೆ. ಇದರ ಜೊತೆಯಲ್ಲೇ ಬಾಯ್ಸ್ ಕಾಲೇಜು, ಯಾಕೆಂದರೆ ಭಾಳಷ್ಟು ಅವೈಜ್ಞಾನಿಕವಾಗಿ ಒಳಗಡೆ ಕಟ್ಟಡ ಕಟ್ಬಿಟ್ಟಿದ್ದಾರೆ. ಅಲ್ಲಿ ಒಂದು ಚೂರು ಜಾಗ ಇಲ್ಲ. ಯಾವ ಕಟ್ಟಡನೂ ಮೇಲೆ 1ನೇ ಅಂತಸ್ತು ಮೇಲೆ ನಾವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಸಮಸ್ಯೆಗಳನ್ನು ಮನಗಂಡು ಏನು ಮುಂದ್ಗಡೆ ಏನು ನಾನು 2004ರಲ್ಲಿ ಪ್ರಪ್ರಥಮವಾಗಿ ರಾಜಕಾರಣಕ್ಕೆ ಬಂದಾಗ ನಮ್ಮ ಚುನಾವಣೆ ಫಲಿತಾಂಶ ಅಲ್ಲೇ ಎಣಿಕೆ ಆಗಿದ್ದು, ಘೋಷಣೆ ಆಗಿದ್ದು, ಅದನ್ನು ನೋಡಿದ್ದೀನಿ. ಅದನ್ನು ಯಾವುದನ್ನು ಬಳಸ್ತಾ ಇಲ್ಲ. ಈಗ ಅದನ್ನು ತೆಗೆದು ಒಂದು 40 ಕೋಟಿ ರೂಪಾಯಿನ ಒಂದು ವಿಸ್ತೃತ ಯೋಜನೆಯನ್ನು ಒಂದು ಒಳ್ಳೆ ಒಂದು ವಿನ್ಯಾಸವನ್ನು ಮಾಡಿಸಿದ್ದೇನೆ. ವುಮೆನ್ಸ್ ಕಾಲೇಜ್ಗೂ ಇವತ್ತು 40 ಕೋಟಿ ಬೇಕು, ಬಾಯ್ಸ್ ಕಾಲೇಜ್ಗೂ 40 ಕೋಟಿ ಬೇಕು. ಸದ್ಯದಲ್ಲೇ ನಿಮಗೆ ಸಿಹಿ ಸುದ್ದಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಸೂಚ್ಯವಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹುಶಃ ಎಲ್ಲೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ. ಅದರಿಂದ ಇವತ್ತು ನಮ್ಮ ಋಣವನ್ನು ತೀರಿಸ್ಕೊಳ್ತಕ್ಕಂಥ ಇವತ್ತು ತಮ್ಮೆಲ್ಲರ 2 ಜಿಲ್ಲೆ ಜನರ ಆಶೀರ್ವಾದ ಇವತ್ತು ನಮ್ಮ ಮೇಲಿದೆ. ಎಷ್ಟು ಸಾಧ್ಯ ಆಗುತ್ತೆ ಇವತ್ತು 2 ಜಿಲ್ಲೆಗಳಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಭಾಳಷ್ಟು ಒಂದು ವ್ಯವಸ್ಥಿತವಾಗಿ ಅದನ್ನು ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವೆಲ್ಲದರ ಜೊತೆಗೆ ನನ್ನ ಉದ್ದೇಶ ಇಷ್ಟೇ, ಇವೆಲ್ಲ ಸೌಲಭ್ಯಗಳ ಏನು ಉಪಯೋಗವನ್ನು ನಾವು ಮಾಡ್ಕೋಬೇಕಾಗತ್ತೆ. ನಾವು ಬರೀ ಕೃಷಿಕರು, ನಮ್ಮ ಏನು ಪೂರ್ವಿಕರು ಕೃಷಿ ಮಾಡ್ತಾಯಿದ್ರು ಅದನ್ನೇ ನಾವು ಮಾಡ್ತೀವಿ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಬಹುಶಃ ಈಗ ಭಾಳಷ್ಟು ಜನ ಹೊರಗೆ ಬಂದಿದ್ದಾರೆ. ಆದರೆ ಇನ್ನೂ ಒಂದಷ್ಟು ಜನ ಅದೇ ರೀತಿ ಮನಸ್ಥಿತಿ ಇದೆ. ದಯವಿಟ್ಟು ನಮ್ಮ ಮುಂದೆ ಇವತ್ತು ಭಾಳಷ್ಟು ಅವಕಾಶಗಳಿದ್ದಾವೆ. ಆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡು ಇವತ್ತು ನಾವು ಬೇರೆ ವರ್ಗ, ಬೇರೆ ಜಾತಿಯ ಜನಾಂಗದ ಥರ ಇವತ್ತು ಕೆಲವರೆಲ್ಲ ಭಾಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ನಮ್ಮಲ್ಲಿ ಮಾಡಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಸಂಖ್ಯೆ ಇವತ್ತು ನಮ್ಮ ಪ್ರಶಾಂತ್ ಪ್ರಕಾಶ್ ಥರ ಭಾಳಷ್ಟು ಜನ ಇನ್ನು ನಮ್ಮ ಒಟ್ಟಿಗೆ ಪ್ರಶಾಂತ್ ಪ್ರಕಾಶ್ ಅಂತವರು ಪದ್ಮಶ್ರೀ ಮತ್ತು ಬೇರೆ ಇನ್ನೂ ಅಷ್ಟು ಪ್ರಶಸ್ತಿಗಳನ್ನು ಪಡಿತಕ್ಕಂಥ ಒಂದು ನಿಟ್ಟಿನಲ್ಲಿ ಹಾದಿಯಲ್ಲಿ ನಡಿಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ ತಮ್ಮೆಲ್ಲರಲ್ಲಿ. ಮತ್ತು ಪೂಜ್ಯ ಸ್ವಾಮೀಜಿ ಅವರು ನಿರಂತರವಾಗಿ ಅವರು ಒಂದು ರೀತಿ ಹೇಳಬೇಕಾದ್ರೆ ಒಕ್ಕಲಿಗ ಜನಾಂಗದ ಸ್ವಾಮೀಜಿ ಅನ್ನೋದಕ್ಕಿಂತ ಸರ್ವ ಜನಾಂಗದ ಸ್ವಾಮೀಜಿಯಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ಯಾಕಂದರೆ ಅವರು ನಮ್ಮ ಜನಾಂಗದ ಒಬ್ಬರೇ ನಾವು ಅವ್ರನ್ನ ಪ್ರೀತಿ ಮಾಡೋದಲ್ಲ. ಇವತ್ತು ಎಲ್ಲ ಜಾತಿಯ ಜನಾಂಗದವರು ಅವರನ್ನು ಪ್ರೀತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ನಾನು ಮೊನ್ನೆ ಅಲ್ಲಿ ಒಂದು ಅಕ್ಷರಾಭ್ಯಾಸದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ 3 ದಿವಸಗಳ ಹಿಂದೆ. ಮೊದಲನೇ ಸಾಲಿನಲ್ಲೇ ಸಣ್ಣ ಪುಟಾಣಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಪ್ರಾರಂಭ. ಅವತ್ತು ಒಂದು ಮುಸ್ಲಿಂ ಜನಾಂಗದ ಒಂದು ತಾಯಿ ತನ್ನ ಮಗುವನ್ನು ಕರ್ಕೊಂಡ್ಬಂದು ಕೂರಿಸ್ಕೊಂಡಿದ್ದಾರೆ ಮುಂದೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಇವತ್ತು ಸ್ವಾಮೀಜಿ ಅವರು ಇವತ್ತು ಎಲ್ಲ ಜನಾಂಗಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮಾನ್ಯ ಪೂಜ್ಯ ಸ್ವಾಮೀಜಿ ಅವರು ನಿರಂತರವಾಗಿ ಇವತ್ತು ನಮ್ಮೊಟ್ಟಿಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜಯರಾಮ್ ರಾಯಪುರ ಅವರು ಹೇಳಿದ್ರು, ನಮ್ಮ ಜೊತೆ ಪ್ರೋತ್ಸಾಹ ನೀಡ್ತಕ್ಕಂಥ ಸಮಾಜಮುಖಿ ಇರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳಿಗೆ ಅವರು ನಿರಂತರ ಅವರ ಸಹಕಾರ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಅದೇ ರೀತಿ ಪೂಜ್ಯ ಸ್ವಾಮೀಜಿಯವರು ನೀಡಬೇಕು ಮುಂದೇನೂ ಕೂಡ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇರ್ತಕ್ಕಂಥ ಅವಕಾಶಕ್ಕೆ ಮಾಡಿಕೊಟ್ಟ ತಮಗೂ ಕಾರ್ಯಕ್ರಮಕ್ಕೆ ಬಂದು ನನ್ನ ಕೆಲವು ಅನಿಸಿಕೆಗಳನ್ನು ತಮ್ಮ ಮುಂದೆ ಹೇಳ್ತಕ್ಕಂಥ ಒಂದು ಅವಕಾಶ ಒದಗಿಸ್ಕೊಟ್ಟಿರ್ತಕ್ಕಂಥ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ನಾನು ನಮಸ್ಕಾರ ಮಾಡಿ ನನ್ನ ಮಾತಕ್ಕೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗುರುದೇವ್. ಇನ್ನು ಈ ಒಂದು ಕಾರ್ಯಕ್ರಮದ ಕುರಿತು ಉದ್ಘಾಟನಾ ಭಾಷಣ ನಡೆಸಿಕೊಟ್ಟಂತಹ ನಮ್ಮ ಕರ್ನಾಟಕ ಸರ್ಕಾರ ಸಚಿವರು, ಉನ್ನತ ಶಿಕ್ಷಣ ಖಾತೆಯ ಡಾಕ್ಟರ್ MC ಸುಧಾಕರ್ ಸರ್ಗೆ ಧನ್ಯವಾದಗಳು ಸರ್ ಅಂತ ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ಬಂಧುಗಳೇ, ಉದ್ಘಾಟನಾ ಸಮಾರಂಭ ಆದಮೇಲೆ ದಯವಿಟ್ಟು ನಾವೆಲ್ಲರೂ ಕೂಡ ಇರಬೇಕು. ಇಬ್ಬರೇ ಮಾತನಾಡೋರಿದ್ದಾರೆ, ಪ್ರಶಾಂತ್ ಪ್ರಕಾಶ್ ಅವರು, ಆದ ನಂತರ ಪೂಜ್ಯ ಸ್ವಾಮೀಜಿಯವರು. ತಾವು ಸ್ವಾಮೀಜಿಯವರು ಹೋದ್ಮೇಲೆ ಕೂಡ ಇರಬೇಕು. ಮತ್ತು ಬಂದವರು ಎಲ್ರಿಗೂ ಕೂಡ ಊಟದ ವ್ಯವಸ್ಥೆನ ಇಲ್ಲೇ ಮಾಡಲಾಗಿದೆ ಕಾರ್ಯಕ್ರಮ ಮುಗಿದ ಮೇಲೆ ಅಂತ ಹೇಳ್ತಾ, ಇದೀಗ ಈ ವೇದಿಕೆಯಲ್ಲಿ ಒಂದು ಪುಸ್ತಕ ಬಿಡುಗಡೆ, ಅದುವೇ ಫಸ್ಟ್ ಸರ್ಕಲ್ನ ಫಸ್ಟ್ ಬುಕ್ನ ಬಿಡುಗಡೆ ಮಾಡುವಂಥ ಸಂದರ್ಭ. ನಾನು ವೇದಿಕೆ ಮೇಲಿರುವಂಥ ಪರಮಪೂಜ್ಯ ಮಹಾಸ್ವಾಮೀಜಿಯವರು ಹಾಗೂ ಎಲ್ಲ ಗಣ್ಯರ ವಿನಂತಿ ಮಾಡ್ತಾ ಇದ್ದೀನಿ, ಫಸ್ಟ್ ಬುಕ್ 2025 ಬಿಡುಗಡೆಗೊಳಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೂ ಎಲ್ಲ ಗಣ್ಯರ ಮುಂಭಾಗ ಪುಸ್ತಕವನ್ನು ಇರಿಸಲಾಗಿದೆ.
ಈಗ ನಾವೆಲ್ಲರೂ ಇರುವಂತಹ ಈ ಒಂದು ಕಾರ್ಯಕ್ರಮ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ಶ್ಲಾಘನೀಯದ ಕಾರ್ಯ ನಡೀತಾ ಇದೆ. ಫಸ್ಟ್ ಸರ್ಕಲ್ ಫಸ್ಟ್ ಬುಕ್ ವಿತರಣೆ ವೇದಿಕೆ ಮೇಲೆ ನಡೀತಾ ಇದೆ. ನಿಮ್ಮೆಲ್ಲರ ಪರವಾಗಿ ವೇದಿಕೆ ಮೇಲಿರುವಂತಹ ಪರಮ ಪೂಜ್ಯರು ಹಾಗೆ ಗಣ್ಯರು ಈ ಒಂದು ಶ್ಲಾಘನೀಯದ ಕೆಲಸ ನಡೆಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ನಂದಿನಿ ಪ್ರಸನ್ನ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೋತಾ, ಫಸ್ಟ್ ಸರ್ಕಲ್ನ ಫಾಸ್ಟ್ ಬುಕ್ 2025 ಇದೀಗ ಲೋಕಾರ್ಪಣೆ ಆಗಿದೆ. ತಾವೆಲ್ಲೂ ಕೂಡ ಚಪ್ಪಾಳೆ ಮುಖೇನ ಇದಕ್ಕೆ ಸಾಕ್ಷಿ ಆಗಬೇಕು. ಫಸ್ಟ್ ಸರ್ಕಲ್ ಮೆಂಬರ್ನ ಮಾಹಿತಿ ಸಿಗುತ್ತೆ. ಯಾವ ಜಿಲ್ಲೆಯಲ್ಲಿ ಈಗಾಗಲೇ ಫಸ್ಟ್ ಸರ್ಕಲ್ ಪ್ರಾರಂಭವಾಗಿದೆ, ಅದರ ಲಾಭಗಳೇನು, ಉಪಯೋಗಗಳೇನು, ಹಾಗೆ ಇಂಡಸ್ಟ್ರಿಯಲ್ ವಿಸಿಟ್ಗಳ ಬಗ್ಗೆ ಅನೇಕ ಮಾಹಿತಿಗಳನ್ನ ಸಿಗುತ್ತೆ. ಯಾರಾದರೂ ಕೂಡ ಫಸ್ಟ್ ಸರ್ಕಲ್ ಇದರ ಪುಸ್ತಕದಲ್ಲಿ ಫಸ್ಟ್ ಬುಕ್ನಲ್ಲಿ ತಮ್ಮ ಹೆಸರು ಅಥವಾ ತಮ್ಮ ಕಂಪನಿ ಬಗ್ಗೆ ಮಾಹಿತಿ ಬೇಕಂತ ಹೇಳಿದ್ರೆ ಕೊನೆಯ ಪೇಜ್ನಲ್ಲಿ QR ಕೋಡ್ ಇದೆ. QR ಕೋಡ್ನ ಸ್ಕ್ಯಾನ್ ಮಾಡಿ ತಮ್ಮ ಮಾಹಿತಿಯನ್ನು ಕಳಿಸ್ಕೊಟ್ರೆ ತಮ್ಮ ಮಾಹಿತಿ ಕೂಡ ಈ ಫಸ್ಟ್ ಬುಕ್ನಲ್ಲಿ ಸೇರ್ಪಡೆ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು. ಈ ಒಂದು ವಿಶೇಷವಾಗಿರುವಂತಹ ಬುಕ್ನ ಬರೆದಿರುವಂಥ ಅನು ಅಂಡ್ ಟೀಮ್, ಅನು, ಸಮರ್ಥ್ ಹಾಗೆ ಮಧು ಅವ್ರ 3 ಜನಕ್ಕೂ ಜೋರಾದ ಚಪ್ಪಾಳೆ ಬರಲಿ. ಇವರ 3 ಜನದ ಶ್ರಮ ಇವತ್ತು ಫಸ್ಟ್ ಸರ್ಕಲ್ ಫಸ್ಟ್ ಬುಕ್ ಲೋಕಾರ್ಪಣೆ ಆಗಿದೆ ಅಂತ ಹೇಳ್ತಾ, ಈಗ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಶ್ರೀ ನಂದಿನಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಂದಿನಿ ಪ್ರಸನ್ನ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಕಾರ್ಯಕ್ರಮ ಮುಂದುವರಿಸುತ್ತಾ, ಈಗಾಗಲೇ ಈ ಒಂದು ಕಾರ್ಯಕ್ರಮ ನಾನು ಹೇಳ್ದಂಗೆ ಬಹಳ ಭವ್ಯವಾಗಿರುವಂತಹ ಕಾರ್ಯಕ್ರಮ ಅಂತ ಹೇಳಿದೆ. ಮುಖ್ಯವಾಗಿ ಒಂದು ಯೋಗ ನೋಡಿದ್ವಿ, ಇಂಟರ್ನ್ಯಾಷನಲ್ ದಿನಾನ ಆಚರಣೆ ಕೂಡ ಮಾಡಿದ್ವಿ. ಈಗ ಮತ್ತೊಂದು ವಿಶೇಷವಾಗಿರುವಂತಹ ಸಂದರ್ಭ, ನಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಪದ್ಮಶ್ರೀ ಪುರಸ್ಕೃತರು, ನಮ್ಮ ದೇಶದಲ್ಲಿ ಪದ್ಮಶ್ರೀ ಪುರಸ್ಕೃತರು ಅಂದರೆ ನಿಮಗೆ ಅವಾರ್ಡಿ ಅಂತ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಿರತ್ತೆ. ಮೇ ಬಿ ಶ್ರೀ ಪ್ರಶಾಂತ್ ಪ್ರಕಾಶ್ ಸರ್ ಅವ್ರಿಗೆ ಜೋರಾದ ಚಪ್ಪಾಳೆಯ ಅಭಿನಂದನೆ ತಿಳಿಸ್ಬೇಕು. ಯಾಕೆ ಅನ್ನೋದಾದರೆ ನಾವೆಲ್ರಿಗೂ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ಗುರಿ ಇದ್ದೇ ಇರುತ್ತೆ. ಆ ಗುರಿನ ಮುಟ್ಟುವಂತಹ ಒಂದು ಶ್ಲಾಘನೀಯದ ಕೆಲಸ ಈಗಾಗಲೇ ಈ ಒಂದು ವೇದಿಕೆ ಮೇಲಿರುವಂತಹ ನಮ್ಮ ಪ್ರಶಾಂತ್ ಪ್ರಕಾಶ್ ಸರ್ ಅವರು ಮಾಡಿದ್ದಾರೆ. ಫೌಂಡಿಂಗ್ ಪಾರ್ಟ್ನರ್ ಆಫ್ ಆಕ್ಸೆಲ್ ಇಂಡಿಯಾ ರಿಸೀವ್ಡ್ ಪದ್ಮಶ್ರೀ ಅವಾರ್ಡ್, ಇಂಡಿಯಾಸ್ 4th highest civil honor in a trade and industry category. He has helped in shaping a company such as Flipkart, Swiggy, Book My Show, Infra, many more. ಈ ಮೂಮೆಂಟಲ್ಲಿ ನಿಮಗೆ ಈ ಒಂದು ವೇದಿಕೆಯಲ್ಲಿ ಒಂದು ಪುಟ್ಟ ಸನ್ಮಾನ ಇದೆ ನಮ್ಮ ಫಸ್ಟ್ ಸರ್ಕಲ್ ಇಡೀ ತಂಡದ ಕಡೆಯಿಂದ. ಅದನ್ನ ದಯಮಾಡಿ ಸ್ವೀಕರಿಸಬೇಕು ಸರ್. Before that, I would like to request Prashant Prakash sir to address the gathering. Now I kindly request with a huge round of applause Prashant Prakash sir to address the gathering before the felicitation. Paying my respects to Jagat Guru Shri Nirmalananda Swamiji. I like to acknowledge the presence of our visionary Minister Dr. M.C. Sudhakar and my very close friend and now partner in First Circle Jairam Raipura, and my sister Shilpa, and all other dignitaries on the dais. So I would like to, so when I got the Padma Shri, the first thing I was proud of course, the fact that I got the Padma Shri, but I think what really I was very proud of and still remains my number one honor and motivation to do what I do is that I've been born a Vakliga, and there is no better pride than being born a Vakliga, someone who does everything for the society and for food. I would also like to say that this is a unique moment for people in these 2 districts of Chikbadapur and Kolar. I think a lot of development that happened in the first generation of IT was a lot of development that happened within Bangalore. This is when the IT companies started within Bangalore. You've heard of the developments that have happened in the Sajjapur area, the Whitefield area. But the next generation of development is going to be not in software,
but it's going to be in advanced manufacturing, precision manufacturing, robotics. It's not only software, it is software plus many other things. And this is where you need a larger support of not just software engineers, but you need mechanical engineers, you need diploma engineers, you need ITI professionals. And this is where you will see Devanalli, Chikbalapur, Kolar, these will become the future economic engines of Karnataka and economic engines of our country. So we are in the right place. Being born in this part of the state, we have to take advantage of this new opportunity. And I think if you look at how many people among our community have taken advantage of the software revolution, I would say it's okay, not too bad. But I think the next revolution, which is the manufacturing revolution, I think we need to make sure that we get a good chunk of that revolution. We need to economically benefit in this part of the region. So it is great that our minister is creating special centers of excellence in this part of, in Chikbalapur, to be able to get the students to be prepared for this new opportunity, this new revolution. So we have to just ensure that we take advantage of this a new era that is embarking, and where our country will go from a developing nation to a developed nation. And during that period, it is regions like these peri-urban regions that are going to really drive the economic engine of our country. Startups are a phenomena that were born in this part of the country. Even today, 40 to 45% of all startups that matter are from Karnataka. It is really important, but I still don't see enough people from the Vakliga community in the startup world. There's less than, I would say, across the startups, there are about 50,000 startups in Karnataka. There'll be less than 1%, 2% of these startups will be from our community. So there is still a huge chasm that we have to cross. I think we have been great job seekers. I think we have, a lot of us have joined good software companies. We have joined, we have gone from being employed by the government to being employed by other professional organizations. But we have to become job creators. We have to create our own. There is nothing bigger in terms of contribution than building something. When you build something, you're contributing to the core economy of the country. So I would urge us to, do what it takes, encourage our children to become entrepreneurs, encourage our children to become job creators, and take advantage of this journey of our country from a 4 trillion economy to a 7 trillion economy, which is a big opportunity for all of us. So I would like to, I'd again like to emphasize that I'm from this part of the state. My family is from Chikbalapur. I keep telling Swamiji, this is my karma bhumi, and I will continue to do my best in health, environment, education, and economy. In any which way I can contribute, I'll continue to contribute. Thank you so much. ಧನ್ಯವಾದಗಳು. ಇದೀಗ ಗೌರವವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಪ್ರಶಾಂತ್ ಪ್ರಕಾಶ್ ಅವರಿಗೆ ಭಾಳ ಹೆಮ್ಮೆಯಿಂದ ಹೇಳಿದರು, ಲಕ್ಷ್ಮಣ ಹೇಳಿದ ರೀತಿಯಲ್ಲಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಸಿ ಅನ್ನೋ ರೀತಿಯಲ್ಲಿ ಇದು ನನ್ನ ಜನ್ಮಭೂಮಿ, ಕರ್ಮಭೂಮಿ, ಈ ನಾಡಿಗಾಗಿ ನಾನು ಏನು ಮಾಡಲಿಕ್ಕೂ ಸಿದ್ಧ ಇದ್ದೀನಿ ಅಂತ ಹೇಳ್ತಾ ಇದ್ರು. ಅಷ್ಟೇ ಇಲ್ಲ, ಅಭಿವೃದ್ಧಿ ಹೊಂದುತ್ತಾ ಇರುವಂಥ ನಮ್ಮ ಭಾರತದಲ್ಲಿ ಇವತ್ತು ಅಭಿವೃದ್ಧಿ ಹೊಂದಿದ ದೇಶ ಆಗಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ರಾಷ್ಟ್ರ ನಿರ್ಮಾಣಕ್ಕೆ
ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ವಿಶೇಷವಾಗಿ ಸ್ಟಾರ್ಟಪ್ನಲ್ಲಿ 50,000ಕ್ಕೂ ಹೆಚ್ಚು ಸ್ಟಾರ್ಟಪ್ ನಮ್ಮ ಕರ್ನಾಟಕದಿಂದ, ಆದರೆ ನಮ್ಮ ಸಮುದಾಯ ಕೇವಲ 1% ಇದೆ. ಹಾಗಾಗಿ ನಾವು ಉದ್ಯೋಗ ಹುಡುಕೋರಾಗಬಾರ್ದು, ಉದ್ಯೋಗ ನೀಡುವ ಉದ್ಯಮಿಗಳಾಗಬೇಕು ಅಂತ ಕರೆ ಕೊಡ್ತಾ ಮಾತನಾಡಿದ್ರು. ಹಾಗೆ ನಮ್ಮ ಸಮುದಾಯದ ಹೆಮ್ಮೆ ಪ್ರಶಾಂತ್ ಪ್ರಕಾಶ್ ಅವರಿಗೆ ತಮ್ಮೆಲ್ಲರ ಚಪ್ಪಾಳೆ ಮುಖೇನ ಈ ಒಂದು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಉದ್ಯಮಿ ಹಾಗೂ ಪ್ರತಿನಿಧಿಗಳ ಸಮಾವೇಶದಲ್ಲಿ ವಿಶೇಷ ಗೌರವ ಸಮರ್ಪಣೆ. ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದು ನಮ್ಮ ಸಮುದಾಯದ ಹೆಮ್ಮೆ, ನಮ್ಮ ಜಿಲ್ಲೆಯ ಹೆಮ್ಮೆ ಅಂತ ಹೇಳ್ತಾ ಅಭಿನಂದನೆಗಳು. ಈಗಾಗಲೇ ವೇದಿಕೆ ಮೇಲೆ ತಮ್ಮೆಲ್ಲರ ಸಮೂಹದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಪ್ರಶಾಂತ್ ಪ್ರಕಾಶ್ ಸರ್ ಅವರಿಗೆ ಒಂದು ಸನ್ಮಾನವನ್ನು ನೀಡ್ತಾ ಇದ್ದೀವಿ, ಗೌರವನ ನೀಡ್ತಾ ಇದ್ದೀವಿ. ಯಾಕೆ ಅನ್ನೋದಾದರೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂಗೆ ಎಕ್ಸೆಲ್ ಇಂಡಿಯಾದಲ್ಲಿ ಪದ್ಮಶ್ರೀ ಅವಾರ್ಡ್ನ ಪಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಇಂಡಿಯಾದಲ್ಲಿ ದ 4th ಹೈಯೆಸ್ಟ್ ಸಿವಿಲಿಯನ್ ಅಂದರೆ 4ನೇ ಜಾಗದಲ್ಲಿ ಇರುವಂತಹ ಒಂದು ಆನರಿಂಗ್ ಮೂಮೆಂಟ್ ಟ್ರೇಡಿಂಗ್ ಮತ್ತು ಇಂಡಸ್ಟ್ರಿಯ ಕ್ಯಾಟಗರಿಯಲ್ಲಿ ಇರುವಂತಹ ಹೆಸರು ಅದೇ ನಮ್ಮ ಶ್ರೀ ಪ್ರಶಾಂತ್ ಪ್ರಕಾಶ್ ಅವ್ರದ್ದು. ಜೋರಾದ ಚಪ್ಪಾಳೆ ಬರಬೇಕು ಸ್ನೇಹಿತರೆ. ಭಾರತ ಸರ್ಕಾರದ ನವೋದ್ಯಮಗಳಿಗೆ ಸಲಹೆಗಾರಾಗಿ ಈಗ ಕರ್ನಾಟಕ ಸರ್ಕಾರದಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದ್ದಾರೆ ಬಂಧುಗಳೇ ಪ್ರಶಾಂತ್ ಪ್ರಕಾಶ್ ಅವರು. ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಗನಿಗೆ ಇವತ್ತು ಸಂಜೆ ಶ್ರೀ ಆದಿಚುಂಚನಗಿರಿ ಟ್ರಸ್ಟ್ ವತಿಯಿಂದ ಪರಮಪೂಜ್ಯ ಮಹಾಸ್ವಾಮೀಜಿಗಳಿಂದ ಇವತ್ತು ಸಂಜೆ ಕೂಡ ವಿಶೇಷ ಗೌರವ ಕಾರ್ಯಕ್ರಮ ಇದೆ. ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಶ್ರೀ ಪ್ರಶಾಂತ್ ಪ್ರಕಾಶ್ ಅವರು ಮತ್ತೊಮ್ಮೆ ಬರಲಿ ನಿಮ್ಮೆಲ್ಲರ ಪ್ರೀತಿಯ ಅಭಿನಂದನೆಯ ಜೋರಾದ ಚಪ್ಪಾಳೆ. ಹಾಗೆ ಇಲ್ಲಿರುವಂತಹ ಎಷ್ಟೋ ಆಂಟ್ರಪ್ರೀನಿಯರ್ ಸ್ಟಾರ್ಟಪ್ಸ್ಗೆ ಒಂದು ಇನ್ಸ್ಪಿರೇಷನ್ ಸೋಲ್ ಅಂತ ಅಂದರೆ ಅವರೇ ಶ್ರೀ ಪ್ರಶಾಂತ್ ಪ್ರಕಾಶ್ ಅವರು ಅಂತ ಹೇಳ್ತಾ, ಈಗಾಗಲೇ ಕಾರ್ಯಕ್ರಮದಲ್ಲಿ ಧನಂಜಯ್ ಜಿ ಅವರು ಹೇಳ್ತಾ ಇದ್ರು, ನಮ್ಮ ಸಮುದಾಯದವರು 1% ನಾವು ಈ ಒಂದು ಸ್ಟಾರ್ಟಪ್ಪಲ್ಲಿ ಇದ್ದೀವಿ, ಇನ್ನೂ ಹೆಚ್ಚಾಗಿ ನಾವು ಬೆಳಿಬೇಕು ಈ ವಿಚಾರನ ಅಂತ. ಸೊ ಹಾಗಾಗಿ ಎಲ್ಲರೂ ಕೆಲಸ ಹುಡುಕುವಂತಹ, ಕೆಲಸ ಬಿಟ್ಟು ಕೆಲಸನ ಸೃಷ್ಟಿ ಮಾಡುವಂತಹ ಅದ್ಭುತವಾಗಿರುವಂತಹ ಕೆಲಸಗಳನ್ನ ನಾವು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ 4 ಹೆಚ್ಚು ಟ್ರಿಲಿಯನ್ ಡಾಲರ್ಗಳಿಗಿಂತ 4ನೇ ಸ್ಥಾನದಲ್ಲಿರುವಂಥ ಭಾರತ 7 ಟ್ರಿಲಿಯನ್ ಡಾಲರ್ ಮುನ್ನುಗ್ತಾ ಇದೆ. ಅದಕ್ಕೆ ನಮ್ಮೆಲ್ಲರ ಕೊಡುಗೆ ಇರಬೇಕನ್ನೋದು ಅವರ ಅಭಿಮತ ಕೂಡ ಆಗಿತ್ತು ಅಂತ ಹೇಳ್ತಾ ಧನ್ಯವಾದಗಳು. ನಮ್ಮ FC ಫಸ್ಟ್ ಸರ್ಕಲ್ನ ಎಲ್ಲರೂ ಕೂಡ ವೇದಿಕೆಯನ್ನು ಅನುವು ಮಾಡಿಕೊಡ್ಬೇಕು ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ಅಂತ ಹೇಳ್ತಾ ಇದೀಗ ವೇದಿಕೆ ಮುಂಭಾಗ ಬರಮಾಡ್ಕೊಳ್ಳೋಣ. ಕರ್ನಾಟಕ ವಿಧಾನ ಪರಿಷತ್ನ ಮಾನ್ಯ ಶಾಸಕರಂತ ಶ್ರೀ ಗೋವಿಂದರಾಜ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಸರ್ಕಲ್ ಸಂಸ್ಥೆಯ ಉದ್ಯಮಿ ಒಕ್ಕಲಿಗ ಪ್ರತಿನಿಧಿಗಳ ಮತ್ತು ಹೂಡಿಕೆದಾರರ 2ನೇ ವಾರ್ಷಿಕ ಸಮಾವೇಶ 2025 ಇದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರುಗಳಾದ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿಗಳು, ಆತ್ಮೀಯರು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ MC ಸುಧಾಕರ್ ಅವರೇ, ಈ ಒಂದು ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು, ಈ ಒಂದು ಫಸ್ಟ್ ಸರ್ಕಲ್ ಸಂಸ್ಥೆಯ ಸಂಸ್ಥಾಪಕರು, ಆತ್ಮೀಯರು ಆದಂಥ ಸನ್ಮಾನ್ಯ ಶ್ರೀ ಜಯರಾಮ್ ರಾಯಪುರರವರೇ, ಭಾರತ ಸರ್ಕಾರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯ ಪುರಸ್ಕೃತರಾದಂಥ ಸನ್ಮಾನ್ಯ ಪ್ರಶಾಂತ್ ಪ್ರಕಾಶ್ ರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆತ್ಮೀಯ ಗಣ್ಯರೇ, ಯಾಕಂದರೆ ಒಬ್ಬೊಬ್ಬರದ್ದು ಹೆಸರು ಹೇಳಲಿಕ್ಕೆ ತಡ ಆಗತ್ತೆ, ಈಗಾಗಲೇ ಸಮಯ ಮೀರಿದೆ. ಹಾಗೂ ಈ ದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ಉದ್ಯಮಿ ಮಿತ್ರರೇ, ಪತ್ರಕರ್ತ ಮಿತ್ರರೇ ಹಾಗೂ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈಗಾಗಲೇ ಈ ಒಂದು ಉದ್ಯಮಿ ಒಕ್ಕಲಿಗ ಸಂಸ್ಥೆಯ ಏನು ಉದ್ದೇಶಗಳನ್ನು ಈ ಒಂದು ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀ CM ಶ್ರೀನಾಥ್ ಅವರು, ಈ ಒಂದು ಸಂಸ್ಥೆಯ ಸಂಸ್ಥಾಪಕರಾದಂಥ ಶ್ರೀ ಜಯರಾಮ್ ರಾಯಪುರರವರು ಭಾಳ ವಿವರವಾಗಿ ಹೇಳಿದ್ದಾರೆ. ಯಾಕಂದರೆ
ಈ ಒಕ್ಕಲಿಗರು ಅಂದರೆ ಕೇವಲ ಒಂದು ರೈತ ಸಮುದಾಯಕ್ಕೆ ಸೇರಿದವರು ಮಾತ್ರ ಆಗಿದ್ದರು. ರೈತರು ಅಂದರೆ ಒಕ್ಕಲಿಗರು, ಒಕ್ಕಲಿಗರು ಅಂದರೆ ರೈತರು ಅನ್ನೋ ರೀತಿ ಯಾವ ರೀತಿ ಪ್ರತೀತಿ ಬೆಳ್ಕೊಂಡು ಬಂದಿತ್ತು. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಭಾಳ ಉನ್ನತವಾದಂಥ ಸ್ಥಾನಗಳನ್ನು ರಾಜಕೀಯವಾಗಿರ್ಬೋದು ಇಲ್ಲ ಅಧಿಕಾರಿ ಮಿತ್ರರಲ್ಲಿರ್ಬೋದು ಒಳ್ಳೊಳ್ಳೆ ಸ್ಥಾನಗಳನ್ನು ಅಲಂಕರಿಸೋದು ಸಹ ನಾವು ನೋಡ್ತಿದ್ದೀವಿ. ಅದಕ್ಕೂ ಮೀರಿ ನಮ್ಮ ರೈತರು ಏನು ಇವತ್ತಿನ ದಿವಸ ತಮ್ಮ ಉತ್ಪನ್ನಗಳನ್ನು ಬೆಳೀತಾರೆ, ತಮ್ಮ ಭೂಮಿಯಲ್ಲಿ ಕಷ್ಟಪಟ್ಟು ದುಡಿತಾರೆ, ಅದ್ರ ಜೊತೆಗೆ ಅವರನ್ನು ಉದ್ಯಮದಲ್ಲಿ ಸಹ ಗುರುತಿಸಬೇಕು. ಅವ್ರಿಗಿರುವಂಥ ಒಂದು ಮಾಹಿತಿಗಳನ್ನ ನಾವೆಲ್ಲ ಕಲೆ ಹಾಕಿ ಕೊಟ್ಟಾಗ ಅವರು ಈ ಒಂದು ಉದ್ಯಮದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟನ್ನ ಮುಂದೆ ಇಟ್ಕೊಂಡು ಈ ಒಂದು ಫಸ್ಟ್ ಸರ್ಕಲ್ ಸಂಸ್ಥೆಯನ್ನು ಹುಟ್ಟು ಹಾಕಿದವರು ನಮ್ಮ ಮಿತ್ರರಾದಂಥ ಸನ್ಮಾನ್ಯ ಜಯರಾಮ್ ರಾಯಪುರಿ ಅವರು. ಇದು ಕೇವಲ 2 ವರ್ಷಗಳಲ್ಲಿ ಭಾಳ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಉದ್ಯಮಿಗಳು ಸಹ ಇಲ್ಲಿ ಇವತ್ತು ಸ್ಟಾಲ್ಗಳನ್ನು ಹಾಕಿದ್ದಾರೆ. ಅದು ನಮಗೆ ಭಾಳ ಆತ್ಮೀಯರು ಸಹ ಭಾಳ ಮಂದಿ ಇದ್ದಾರೆ. ನಾವೆಲ್ಲ ಒಂದು ಸಣ್ಣ ಸರ್ಕಾರಿ ಶಾಲೆಗಳಲ್ಲಿ ಓದಿ ಒಂದು ರೈತರ ಮಕ್ಕಳಾಗಿ ಸರ್ಕಾರಿ ಅಧಿಕಾರಿಯಾಗಿ ನಾವೆಲ್ಲ ಆವತ್ತಿನ ದಿವಸ ಒಂದು ಉದ್ಯಮ ಕ್ಷೇತ್ರಕ್ಕೆ ಬರಬೇಕಾದ್ರೆ ನಮಗೆ ಯಾವುದೇ ರೀತಿಯಾದಂಥ ಸಹಾಯ ಆಗಲಿ ಸಹಕಾರ ಆಗಲಿ ಏನೂ ಇರಲಿಲ್ಲ. ಆದರೂ ಸಹ ನಾವು ಇವತ್ತಿನ ದಿವಸ ಒಂದಷ್ಟು 100 ಜನಕ್ಕೆ ಕೆಲಸ ಕೊಡುವಂಥ ಉದ್ಯಮದಲ್ಲಿ ನಾವು ಇವತ್ತು ಬೆಳೆದಿದ್ದೀವಿ. ಅದೇ ರೀತಿ ಇವತ್ತೇನು ಫಸ್ಟ್ ಸರ್ಕಲ್ ಅನ್ನೋ ಸಂಸ್ಥೆ ಈ ಉದ್ಯಮಿ ಒಕ್ಕಲಿಗ ಸಂಸ್ಥೆಯಿಂದ ನಿಮಗೆ ಬೇಕಾದಂಥ ಎಲ್ಲ ಸಲಹೆಗಳನ್ನು ಸಹ ಅವರು ಕೊಡ್ತಾರೆ. ನೀವು ಉದ್ಯಮದ ಸ್ಥಾಪನೆ ಮಾಡಿ ಅದರಲ್ಲಿ ಉದ್ಯಮದಲ್ಲಿ ನೀವು ಒಂದು ಲಾಭದಾಯಕವಾಗಿ ಬೆಳೀಲಿಕ್ಕೆ ಬೇಕಾದಂಥ ಸಲಹೆ ಸೂಚನೆಗಳನ್ನು ಅವ್ರ ತಗೊಂಡು ನಮ್ಮ ಉದ್ಯಮ ಮಿತ್ರರು ಅಂದರೆ ರೈತರ ಮಕ್ಕಳು ವಿದ್ಯಾವಂತರು ಏನು ಇವತ್ತಿನ ದಿವಸ ಕೆಲಸಕ್ಕೋಸ್ಕರ ಒಂದು ಓಡಾಡ್ತಾರೆ, ಒಂದು 20-25 ಸಾವಿರ ಸಂಬಳಕ್ಕೂ ಸಹ ಇವತ್ತು BE ಮಾಡಿಕೊಂಡು ಒಂದು 50-60 ಸಾವಿರ ರೂಪಾಯಿ ಸಂಬಳಕ್ಕೆ ಒಂದು ಡಾಕ್ಟ್ರು ಓದೋರು ಸಹ ಇವತ್ತು ಕೆಲಸ ಮಾಡ್ತಿದ್ದಾರೆ. ಅದನ್ನು ಬಿಟ್ಟು ಇನ್ನು ಒಂದು ಸಂಸ್ಥೆಯಿಂದ ಕೊಡುವಂಥ ಸಲಹೆಗಳನ್ನು ಪಡೆದು ಮುಂದಿನ ದಿನದಲ್ಲಿ ಹೆಚ್ಚಿನ ಒಂದು ಉದ್ಯಮಶೀಲರಾಗಬೇಕು ಅಂಥೇಳಿ ಎಲ್ಲರ ಪರವಾಗಿ ನಾನು ಸಹ ನಿಮ್ಮನ್ನು ಕೋರ್ಕೊಳ್ತೇನೆ. ಸಮಯ ಮೀರಿದೆ. ಈ ಒಂದು ಏನು 2ನೇ ವರ್ಷದ ಒಂದು ಸಮಾವೇಶ ನಾವು ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿ ಹೆಚ್ಚು ಸದಸ್ಯರನ್ನು ಆಕರ್ಷಣೆಗೊಳಿಸಿ ಹೆಚ್ಚಿನ ಒಂದು ಇವಾಗ ನಮ್ಮ ಜಯರಾಮ್ ರಾಯಪುರ ಹೇಳ್ತಿದ್ರು ಅಮೇರಿಕಾದಲ್ಲಿ ಒಕ್ಕಲಿಗರ ಪರಿಷತ್ನ ಅವರ ಒಂದು ಸಹಯೋಗದಲ್ಲೂ ಸಹ ನಾವು ಅಲ್ಲಿ ಯಾರ್ಯಾರು ಉದ್ಯಮದಾರರಾಗಿದ್ದಾರೆ ಅದೇ ಒಂದು ಉದ್ಯಮದಾರರ ಸಲಹೆಗಳನ್ನು ತಗೊಂಡು ಅವರನ್ನು ಜೋಡಿಸ್ಕೊಂಡು ಇಲ್ಲೂ ಸಹ ಅವರನ್ನು ಬಳಸ್ಕೊಂಡು ಒಂದು ಉದ್ಯಮಗಳು ಬೆಳೆಸಲಿಕ್ಕೆ ನಾವು ಸಹ ಅವ್ರ ಹತ್ರ ಮಾತಾಡ್ತಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ರು. ಎಲ್ಲ ಭಾಳ ಸಂತೋಷದ ವಿಚಾರ. ಎಲ್ಲ ಸರಿ ದಾರಿನಲ್ಲೇ ಸಾಗ್ತಿದೆ ಈ ಒಂದು ಸಂಸ್ಥೆ ಅಂತ ಭಾವಿಸ್ತಾ ಈ ಮುಂದಿನ ಹೆಚ್ಚು ಕಾರ್ಯಕ್ರಮಗಳ ರೀತಿ ಕೊಡಲಿ ಅಂತ ನಾನು ಸಹ ಭಾವಿಸಿ ಈ ಒಂದು ಮುಂದಿನ ಕಾರ್ಯಕ್ರಮಕ್ಕೆಲ್ಲ ಶುಭಾಶಯಗಳನ್ನು ಕೋರಿ ಈ ದಿನ ಕರೆಸಿ ನಮಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಂತ ತಮ್ಮ ಎಲ್ರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ತಗೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಸರಿನಾ. ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಕರ್ನಾಟಕ ವಿಧಾನ ಪರಿಷತ್ ಶಾಸಕರಾಗಿರುವಂತಹ ಶ್ರೀ ಗೋವಿಂದರಾಜು ಸರ್ಗೆ ಜೋರಾದ ಚಪ್ಪಾಳೆ ಮುಖೇನ ಧನ್ಯವಾದಗಳನ್ನ ತಿಳಿಸೋಣ. ದಯವಿಟ್ಟು ಅಡಚಣೆಗೆ ಕ್ಷಮಿಸಿ. ಇಲ್ಲಿ ಸಮಾಜದ ಅನೇಕ ಮುಖಂಡರು ಆಗಮಿಸಿದಿರಿ. ಅದರಲ್ಲಿ ಅರಳಿ ಗೋಪಾಲಕೃಷ್ಣರಾಗಿರ್ಬೋದು, ಹಾಗೆ ಶ್ರೀನಿವಾಸಪುರ PLD ಬ್ಯಾಂಕ್ನ ಅಧ್ಯಕ್ಷರಾದಂಥ ದಿಂಬಾಲ್ ಅಶೋಕಣ್ಣವರು, ಸೀತಾರಾಮ್ ರೆಡ್ಡಿ ಸಾರವರು, ಸಂಜೀವ್ ರೆಡ್ಡಿ ಸಾರರು, ಅನೇಕ ಮುಖಂಡರು, ನಮ್ಮ ಬಾಬು ಅವರು, ಒಡಗೂರು ನಾಗರಾಜಣ್ಣವರು, DL ನಾಗರಾಜಣ್ಣವರು, ದಿಂಬಾ ನಾಗರಾಜಣ್ಣವರು, ಮಾಲೂರು ಬಯಣ್ಣವರು, ಹಲವಾರು ಮುಖಂಡರು ಬಂದಿದ್ದೀರಿ. ತಾವೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತ ಬಯಸ್ತಾ, ಒಲಿವ ನಮ್ಮ ಓಂ ಪ್ರಕಾಶ್ ಅಣ್ಣವರು ಬಂದಿದ್ದಾರೆ. ಮತ್ತು ಇದರ ಬೆನ್ನೆಲುಬಾಗಿ, ದೊಡ್ಡ ಮಟ್ಟದಲ್ಲಿ ಬೆನ್ನೆಲುಬಾಗಿ ಸರಿಸುಮಾರು 1 ತಿಂಗಳಿಂದ ಈ ಒಂದು ವೇದಿಕೆ ಸಜ್ಜುಗೊಳಿಸಿ ದೊಡ್ಡ ಮಟ್ಟದ ಒಂದು ಶ್ರಮ ವಹಿಸಿ ಸಮುದಾಯನ ದೊಡ್ಡ ಮಟ್ಟದ ಒಂದು ಕಾರ್ಪೊರೇಟ್ ಸ್ಟೈಲಲ್ಲಿ ತರಬೇಕು, ಅದರ ಮೂಲಕ ನಮ್ಮ ಉದ್ಯಮಿ ಒಕ್ಕಲಿಗನನ್ನು ಮತ್ತಷ್ಟು ಉತ್ತೇಜನ ಕೊಡಿಸೋ ನಿಟ್ಟಿನಲ್ಲಿ 10-15 ದಿನದಿಂದ ಮಾಡ್ತಾ ಕೆಲಸ ನಿರ್ವಹಿಸತಕ್ಕಂಥ ನಮ್ಮೆಲ್ಲರ ಓಂ ಪ್ರಕಾಶ್ ಆಗಿರ್ಬೋದು, ನಮ್ಮ ಮಂಜಣ್ಣವರಾಗಿರ್ಬೋದು, ರಾಜೇಶ್ ಅವರಾಗಿರ್ಬೋದು, ನಾಗರಾಜಣ್ಣವರು, ವಿಶೇಷವಾಗಿ ನಮ್ಮ ಬೆನ್ನೆಲುಬಾಗಿ ನಿಂತಂಥ ನಮ್ಮೆಲ್ಲರ ಏನು ಹಿತೈಷಿಗಳಾಗಿ ನಿಂತ ಮಾಗೇರಿ ನಾರಾಯಣ ಸ್ವಾಮಣ್ಣವ್ರಿಗೆ ನಿಮ್ಮೆಲ್ಲರ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಗೌರವ ಸಮರ್ಪಣೆ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಅವ್ರ ಶ್ರಮ ಇದೆ. ಹಾಗಾಗಿ
ಮತ್ತೊಮ್ಮೆ ಕಾರ್ಯಕ್ರಮ ಮುಂದುವರಿತದೆ, ದಯವಿಟ್ಟು ಕ್ಷಮೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬಯಸ್ತದೆ. ಧನ್ಯವಾದಗಳು. ಬಂಧುಗಳೇ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಂದ ಇದೀಗ ಆಶೀರ್ವಚನ. हरिः ओं तत्सत्. ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलम् अचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि. श्रीविद्यां जगतां धात्रीं सर्गस्थितिलयेश्वरीं नमामि ललितां नित्यां महात्रिपुरसुन्दरीं. ಅಂತಾರಾಷ್ಟ್ರೀಯ ಯೋಗದ ದಿನಾಚರಣೆಯ ಪವಿತ್ರ ದಿನದಂದು ಸಮುದಾಯದ ಹೆಮ್ಮೆಯ ಅಸ್ಮಿತೆಯಾಗಿರ್ತಕ್ಕಂಥ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಇದರ ಪ್ರತಿನಿಧಿಗಳ ಮತ್ತು ಹೂಡಿಕೆದಾರರ 2ನೇ ವಾರ್ಷಿಕ ಸಮಾವೇಶದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮಹನೀಯರನ್ನು ಮತ್ತೊಮ್ಮೆ ನೆನಪು ಮಾಡಿಕೊಂಡು ಈಗಾಗಲೇ ಕಾರ್ಯಕ್ರಮನ ಉದ್ಘಾಟಿಸಿ ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಜಯರಾಮ್ ರಾಯ್ಪುರ್ ಅವರು ಸಂಸ್ಥೆಯ ಪಯನಿಯರ್ ಆಗಿ ಅವರ ಮಾತುಗಳನ್ನು ಕೂಡ ಕೇಳಿದ್ರಿ. ಶ್ರೀನಾಥ್ ಸ್ವಾಗತ ಮಾಡಿದರು. ಸನ್ಮಾನಕ್ಕೆ ಗೌರವಕ್ಕೆ ಭಾಜನರಾದಂಥ ಪ್ರಶಾಂತ್ ಪ್ರಕಾಶ್ರವರ ಮಾತುಗಳನ್ನ ಕೇಳಿದಿರಿ. ಭಾಳಷ್ಟು ಮಂದಿ ಮಾತನಾಡಬೇಕಾಗಿತ್ತು. ಕೊನೆಯದಾಗಿ ನಮ್ಮ ಗೋವಿಂದರಾಜ್ ಅವರು ಮಾತನಾಡಿ ಉಳಿದವರಿಗೆ ಆಮೇಲೆ ಅವಕಾಶ ಅಂತ ಹೇಳಿದ್ದಾರೆ. ಮಧ್ಯಾಹ್ನದ ಊಟದ ಸಮಯ ಆಗ್ತಾ ಇರೋದ್ರಿಂದ ಮತ್ತೆ ಪ್ರಸಾದನೂ ಕೂಡ ಇಲ್ಲೇ ಕೊಡ್ತೀವಿ ಅಂತ ಹೇಳಿ ಅಲ್ಲೋದ್ರೆ ಸಿಗೋದಿಲ್ಲ ಅಂತ ನಿಮಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಹಲವಾರು ವಿಚಾರಗಳಿಗೆ ಸಂಬಂಧಿಸಿದ ಹಾಗೆ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಈಸ್ಟ್ ಈಸ್ ಈಸ್ಟ್, ವೆಸ್ಟ್ ಈಸ್ ವೆಸ್ಟ್, ನೆವರ್ ದ ಟ್ವೆನ್ಸ್ ವಿಲ್ ಮೀಟ್ ಅಂತ ಒಂದು ಮಾತಿತ್ತು, ಕೇಳಿದಿರಿ. ನಾವು ಓದೋ ದಿನಗಳಲ್ಲಿ ಇದ್ದಂಥ ಮಾತು. ಪೂರ್ವ ಮತ್ತು ಪಶ್ಚಿಮವನ್ನು ಬೆಸೆಯತಕ್ಕಂತಹದ್ದು ಎಷ್ಟು ಕಷ್ಟ ಅನ್ನೋದಕ್ಕೆ ಇವತ್ತು ಉದ್ಯಮಿ ಒಕ್ಕಲಿಗ ಅಸ್ತಿತ್ವಕ್ಕೆ ಬಂದ ಮೇಲೆ ಮಠದ ಅವರೇ ಹೇಳಿದ ಹಾಗೆ ನಾವು ಕೂಡ ಭಾವಿಸಿರೋ ಹಾಗೆ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಸಮುದಾಯವನ್ನು ಸ್ಪಿರಿಚುಯಲಿ, ರಿಲಿಜಿಯಸ್ಲಿ, somehow because of the grace of Pujya Guruji, we were organized and we were connected each other across the country, across the globe. ಆದರೆ ಈ ಒಂದು ವರ್ಟಿಕಲ್ನಲ್ಲಿ ಉದ್ಯಮಿ ಒಕ್ಕಲಿಗ ಅಸ್ತಿತ್ವಕ್ಕೆ ಬರುವಷ್ಟು ಕಾಲ ನಾವ್ಯಾರೂ ಕೂಡ ಕನೆಕ್ಟ್ ಆಗಿರಲಿಲ್ಲ. ಇವತ್ತಿಲ್ಲಿ ಬಂದು ನೋಡಿದರೆ ಮಂಡ್ಯದಿಂದ ತಾವು ಬಂದಿದ್ದೀರಿ, ಹಾಸನದಿಂದ ಬಂದಿದ್ದೀರಿ, ಚಿತ್ರದುರ್ಗ, ನಮ್ಮ ಚಿಕ್ಕಮಗಳೂರು, ಬೆಂಗಳೂರು, ರಾಮನಗರ ಎಲ್ಲ ಶಿವಮೊಗ್ಗ,
ದಕ್ಷಿಣ ಕನ್ನಡ ಇನ್ನೂ ಬಹಳಷ್ಟು ಇದ್ದಾವೆ. ಎಲ್ಲ ಭಾಗದಿಂದ ಇಲ್ಲಿ ಬಂದಿರತಕ್ಕಂತಹದ್ದನ್ನು ನೋಡಿದ ಸಂದರ್ಭದಲ್ಲಿ ಉದ್ಯಮಿ ಒಕ್ಕಲಿಗ ಕೇವಲ ಎಕಾನಮಿ ಮತ್ತು ಬದುಕಿನ ಉದ್ಯಮಕ್ಕೆ ಸಂಬಂಧಪಟ್ಟಂಥ ಕೆಲಸ ಅಷ್ಟೇ ಮಾಡ್ತಾ ಇಲ್ಲ, ಹೃದಯಗಳನ್ನು ಬೆಸೀತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಮಾಡ್ತಾ ಇರೋದ್ರಿಂದ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಿ, ಜಯರಾಮ್ ರಾಯ್ಪುರ ಹೇಳಿ ಕೇಳಿ ಕೇಂದ್ರ ಸರ್ಕಾರದ ಅಧಿಕಾರಿ ಗೊತ್ತಲ್ವ ನಿಮಗೆ? ಅವರು ಕೇಂದ್ರ ಸರ್ಕಾರದ ಅಧಿಕಾರಿ. ಕೇಂದ್ರ ಸರ್ಕಾರದ ಅಧಿಕಾರದಲ್ಲಿ ಹಲವಾರು ಫೇಸಸ್ಸು ಸ್ಟೇಜಸ್ಸು ಇದ್ದಾವೆ. IAS ಆಗ್ತಾರೆ, IPS ಆಗ್ತಾರೆ. ಅವರು ಸಮಾಜಕ್ಕೆ ಎಲ್ಲರಿಗೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ. ಅದೇ ಒಂದು ವರ್ಗದಿಂದ ಬಂದಂಥ, ಯಾಕೆಂದರೆ ಇವರೆಲ್ಲರೂ ಕೂಡ UPSC ಎಕ್ಸಾಮ್ ಬರದೇ ಈ ಎಲ್ಲ ಪದವಿಗಳನ್ನು ಸ್ವೀಕರಿಸ್ತಕ್ಕಂಥದ್ದು. IRS ಅಂತ ಒಂದು ಪೋಸ್ಟ್ ಉಂಟಲ್ಲ, ಹಣ ಇಟ್ಕೊಂಡವರಿಗೆ ಯಾರಿಗೆ ಭಯ ಇರ್ತದೆ, ಯಾವ ಆಫೀಸರ್ಸ್ನ ಕಂಡ್ರೆ ಅಂತಹ ಇನ್ಕಮ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂಥ ಆಫೀಸರ್ ಅವರು. ಅವ್ರು ಯಾರಿಗೂ ಕಣ್ಣಿಗೆ ಅಷ್ಟೊಂದು ಕಾಣಿಸ್ಕೊಳೋದಿಲ್ಲ. ಅಷ್ಟೇ ಅದಕ್ಕೆ ಅವ್ರ ಮನೆ ಮತ್ತು ಸಂಬಂಧಿಕರಿಗೂ ಕೂಡ ಮುಖ ತೋರಿಸ್ದಂಗೆ ಓಡಾಡ್ತಿರ್ತಾರೆ. ಕಾರಣ ಅಂತಹ ಒಂದು ವ್ಯವಸ್ಥೆ. ಆದರೆ ತನಗೆ ದೇಶ ಕೊಟ್ಟಂಥ ಪವಿತ್ರ ಪ್ರೊಫೆಷನ್ನಿಗೆ, ಉದ್ಯೋಗಕ್ಕೆ ಯಾವ ಧಕ್ಕೆಯನ್ನೂ ತಾರದೇನೆ ಅದರ ಪಾವಿತ್ರ್ಯತೆಯನ್ನು, ಇಂಟೆಗ್ರಿಟಿಯನ್ನು, ಆನೆಸ್ಟಿಯನ್ನು ಹಾಗೆ ಜತನವಾಗಿ ಕಾಪಾಡಿ, ನಾನು ಕೇವಲ ಮನೆಗಷ್ಟೇ ಸೀಮಿತ ಅಲ್ಲ, ದೇಶದ ಸೇವೆ ಅಂತಂದರೆ, ದೇಶ ಕಟ್ಟುವ ಕಾಯಕ ಅಂತಂದರೆ ತಾನು ನಂಬಿದ ಸಮುದಾಯದ ವ್ಯಕ್ತಿಗಳನ್ನು ಕೂಡ ಸೆನ್ಸಿಟೈಸ್ ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ಅವರನ್ನು ಮೇಲಕ್ಕೆ ಎತ್ತದ ಹೊರತು ದೇಶ ಉದ್ಧಾರ ಆಗೋದಿಲ್ಲ, ಸಮುದಾಯಗಳು ಉದ್ಧಾರ ಆಗೋದಿಲ್ಲ, ಮನೆಯೂ ಉದ್ಧಾರ ಆಗೋದಿಲ್ಲ ಅಂತ ತಿಳ್ಕೊಂಡು ದಿಟ್ಟವಾಗಿ ಧೀರ ನಡೆಯಿಂದ ಸಮುದಾಯವನ್ನು ಈ ವರ್ಟಿಕಲ್ನಲ್ಲಿ ಕಟ್ತಾ ಇರ್ತಕ್ಕಂಥವ್ರು ನಮ್ಮ ಜಯರಾಮ್ ರಾಯ್ಪುರ ಅವರು. ಅವರ ಜೊತೆಯಲ್ಲಿ ಅಷ್ಟೇ ಪ್ರೀತಿಯಿಂದ ಹಲವಾರು ಯುವಕರುಗಳು ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ, ಸಮಾನ ಮನಸ್ಕರು. ಇವತ್ತು ನಾವು ಬದುಕ್ತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಇಂತಹದೊಂದು ವಿಷನ್ನನ್ನು ನಮ್ಮ ಜನಗಳಿಗೆ ಕೊಡದಲೇ ಹೋದದ್ದೇ ಆದರೆ ಬಹುಶಃ ಕಾಲ ಬೇರೆಯವ್ರು ತುಳ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಕಾಲ ಸಮುದಾಯವನ್ನು ತುಳ್ಕೊಂಡು ಹೊರಟೋಗುತ್ತೆ. ಹಿಂದೊಮ್ಮೆ ಒಕ್ಕಲಿಗರ ಸಂಘಕ್ಕೆ ಅಂದಿನ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮ್ಮ KH ರಾಮಯ್ಯನವರ ಸ್ನೇಹಿತರಾಗಿದ್ದರಿಂದ ಆ ಒಂದು ಸಂಬಂಧದಲ್ಲಿ ನಮ್ಮ ಬೆಂಗಳೂರಿನ ಅಷ್ಟೊತ್ತಿಗಾಗಲೇ KH ರಾಮಯ್ಯನವರು ಒಕ್ಕಲಿಗರ ಸಂಘವನ್ನು ಸ್ಥಾಪಿಸಿ ಒಂದು 4-5 ವರ್ಷ ಆಗಿತ್ತು. ಸ್ನೇಹ ಭಾವದಿಂದ ಅವರು ಕರೆದದ್ರಿಂದ ಸಮುದಾಯದ ಸಂಘಟನೆಯ ಸಂಘಕ್ಕೆ, ಕೇಂದ್ರ ಒಕ್ಕಲಿಗರ ಸಂಘಕ್ಕೆ ಅವರು ಬಂದಾಗ ಮೈಸೂರು ಮಹಾರಾಜರು ಒಂದು ಮಾತನ್ನು ಹೇಳಿದರು ಅವ್ರಿಗೆ. ಇವತ್ತಿಗೂ ಕೂಡ ಭಾಷಣ ಆಗೇ ಇದೆ, ಯು ಕ್ಯಾನ್ ಗೋ ಥ್ರೂ ದಟ್. ಅವರೇನು ಹೇಳಿದರು, ನನ್ನ ಸಂಸ್ಥಾನ ಅಂದರೆ ಮೈಸೂರು ಸಂಸ್ಥಾನವನ್ನು ಕಟ್ಟುವ ಬೆಳಗುವ ಕಾರ್ಯದಲ್ಲಿ ಒಕ್ಕಲಿಗ ಸಮುದಾಯ ಬಹುವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇದೆ. ಹೌದು, ಯಾಕೆ ಅಂತಂದರೆ ಆಹಾರದ ಫುಡ್ ಸೆಕ್ಯೂರಿಟಿನ, ಫುಡ್ ಸೇಫ್ಟಿನ ಕಾಪಾಡ್ತಾ ಇದ್ದದ್ದೇ ಒಕ್ಕಲಿಗ ಸಮುದಾಯ. ಆದರೆ ನಿಮ್ಮನ್ನು ನೋಡಿದರೆ ಅಯ್ಯೋ ಅನಿಸುತ್ತೆ, ಇದಕ್ಕೇನು ಚಪ್ಪಾಳೆ ಹೊಡಿಬೇಕಾಗಿಲ್ಲ. ನಿಮ್ಮನ್ನು ನೋಡಿದರೆ ಅಯ್ಯೋ ಅನಿಸುತ್ತೆ, ಕತ್ ಬಗ್ಗಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀರಿ, ಸಂಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಭದ್ರತೆಯನ್ನು ಪೂರೈಸ್ತಕ್ಕಂಥ, ನೋಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕಷ್ಟ ಬಿದ್ದು ಹೊಲಗಳಲ್ಲಿ, ಗದ್ದೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ಆದರೆ ನೀವು ಕದ್ದು ಬಗ್ಗಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕಾಲದ ಗತಿನ ನೀವು ಗಮನಿಸ್ತಾ ಇಲ್ಲ. ಕಾಲದ ಗತಿ ಅಂದರೆ ಅಷ್ಟೊತ್ತಿಗಾಗಲೇ 2 ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್ ಬಂದಾಗಿತ್ತು. ಸ್ಟೀಮ್ ಎಂಜಿನ್ನ ಅನ್ವೇಷಣೆ ಮುಖಾಂತರ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿತ್ತು, ನಿಮಗೆ ಗೊತ್ತಿದೆ. ಎಲೆಕ್ಟ್ರಿಕ್ ಜನರೇಷನ್ನಿಂದ, ಎಲೆಕ್ಟ್ರಿಸಿಟಿಯ ಅನ್ವೇಷಣೆಯಿಂದ 2ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂದಾಗಿತ್ತು. ಅಷ್ಟೊತ್ತಿಗಾಗಲೇ ಯಾವ ಮಟ್ಟಕ್ಕೆ ಅಗ್ರೇರಿಯನ್ ಬೇಸ್ಡ್ ಸೊಸೈಟಿ ಇಂಡಸ್ಟ್ರಿಯಲೈಸ್ಡ್ ಆಗಿ ಓಡ್ತಾ ಇತ್ತು ಅಂತಂದರೆ, ಅವರು ಹೇಳ್ತಾರೆ ಮಹಾರಾಜರು, ನೀವಿನ್ನೂ ಕತ್ತು ಬಗ್ಸ್ಕೊಂಡು ಕೆಲಸ ಮಾಡ್ತಾಯಿದ್ದೀರಿ, ಈ ಕಾಲದ ಗತಿಗೆ ನಿಮ್ಮನ್ನು ನೀವು ಹೊಂದಿಸ್ಕೊಳ್ದಲೇ ಹೋದದ್ದೇ ಆದರೆ ಕಾಲ ನಿಮ್ಮನ್ನು ಕೆಳಗಡೆ ತುಳಿದು ಮುಂದಕ್ಕೆ ಹೊರಟೋಗ್ತದೆ, ನೀವು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀರಿ. ಮಣ್ಣನ್ನು ನಂಬ್ಕೊಂಡಿರ್ತಕ್ಕಂಥ ಜನಗಳು ಯಾವತ್ತೂ ಮಣ್ಣಲ್ಲಿ ಮಣ್ಣು ಆಗಬಾರ್ದು, ಸ್ವಲ್ಪ ಕತ್ತೆತ್ತಿ ಅಂತ ಹೇಳಿ ಅವತ್ತು ಅಡ್ವೈಸ್ ಮಾಡಿ ಹೋಗಿತ್ತೇನು ಗೊತ್ತಾ? ವಿದ್ಯೆಯ ಕಡೆಗೆ ಗಮನ ಕೊಡಿ,
ಕುಶಲತೆಯ ಕಡೆ ಗಮನ ಕೊಡಿ ಮತ್ತು ಉದ್ಯೋಗದ ಕಡೆ ಗಮನ ಕೊಡಿ ಅಂತ ಅವತ್ತಿಗೇನೆ ಮೈಸೂರು ಮಹಾರಾಜರು ನಮ್ಮ ಸಮುದಾಯದ ಸಂಘದಲ್ಲಿ ನಿಂತು ಹೇಳಿ ಹೋಗಿದ್ರು. ಅವತ್ತಿಗೆ ಅವರು ಹೇಳಿದ ಕಾಲಘಟ್ಟದಲ್ಲಿ ನಮ್ಮ ಸಮುದಾಯದ ಸಾಕ್ಷರತೆಯ ಪ್ರಮಾಣ, ಲಿಟ್ರಸಿ ರೇಟ್ ಇದ್ದದ್ದು ಕೇವಲ 2%. ಗಾಟ್ ಇಟ್? ಔಟ್ ಆಫ್ 100 people, only 2 people were able to read and write in our community. ಅಂತಹ ಕಾಲಘಟ್ಟದಿಂದ ಇವತ್ತು ಆ ಘಟ್ಟ ಮುಗಿದ ಮೇಲೆ ಮತ್ತೆರಡು ಇಂಡಸ್ಟ್ರಿಯಲ್ ರೆವಲ್ಯೂಷನನ್ನು ಪಾಸ್ ಮಾಡಿ ಈ ಹಂತಕ್ಕೆ ಬಂದು ತಲುಪಿದ್ದೇವೆ. ಯಾವುದು? ಡಿಜಿಟಲ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, 3ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕೆ ಕ್ರಾಂತಿ. 4ನೇದು ತುಂಬ ಕಡಿಮೆ ಹಂತದಲ್ಲಿ ಡಿಜಿಟಲ್ ರೆವಲ್ಯೂಷನ್ಗೂ ಇನ್ನೊಂದು ಬಂತಲ್ಲ ಇವಾಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಷಿನ್ ಲರ್ನಿಂಗು, ಬಿಗ್ ಡಾಟಾ, ಆಮೇಲೆ ನಾಲೆಡ್ಜ್ ಇಂಜಿನಿಯರಿಂಗು, ಕಮ್ಯುನಿಕೇಷನ್ ಸ್ಕಿಲ್ಲು, ಎಂತೆಂಥವು ಹೇಳ್ತಿರಲ್ಲಪ್ಪ ನೀವು ಕಲ್ತವರು, ಇಂತೆಲ್ಲವೂ ಕೂಡ ಬಂದು ಮುಂದೆ ನಿಂತಿರೋ ಈ ಹೊತ್ತಿನಲ್ಲಿ ನಾವು ಬದಲಾಗದಲೇ ಹೋದದ್ದೇ ಆದರೆ ಮೈಸೂರು ಮಹಾರಾಜರು ಅವತ್ತು ಹೇಳಿದ ಮಾತುಗಳನ್ನು ಇವತ್ತಿನ ರಾಜರು ಏನು ಹೇಳ್ತಾರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈಗ ಇಮ್ಮಿಡಿಯೇಟಾಗಿ ನಾವು ಬದಲಾಗಬೇಕಾದಂಥ ಕಾಲದಲ್ಲಿ ನಾವಿದ್ದೇವೆ. ಹೌದು, ಒಕ್ಕಲಿಗರು ನಾವು ವ್ಯವಸಾಯವನ್ನು ಅನುಸರಿಸ್ತಾ ಇದ್ದೇವೆ, ಇವತ್ತಿಗೂ ಮಾಡ್ತಾ ಇದ್ದೇವೆ, ಮುಂದೆನೂ ಮಾಡ್ತೇವೆ. ಸತ್ಯನೇಣೆ. ನಮ್ಮಲ್ಲಿ ಕಲ್ಚರ್ ಇದೆ, ನಮ್ಮಲ್ಲಿ ಟ್ರೆಡಿಷನ್ ಇದೆ, ಎಲ್ಲ ಕೂಡ ಇದೆ. ನಮ್ಮ ಈ ಟ್ರೆಡಿಷನ್ ಕಾಲದ ಗತಿಗೆ ಟ್ರಾನ್ಸ್ಫಾರ್ಮೇಟಿವ್ ಆಗದಲೇ ಹೋದದ್ದೇ ಆದರೆ ಟ್ರೆಡಿಷನ್ ಆಗಿ ಬೇರಾಗಿ ಉಳಿದು ಬಿಡುತ್ತೆ. ಟ್ರೆಡಿಷನನ್ನು ನಾವು ಮುಂದಿನ ಬದಲಾವಣೆಗೆ, ಬೆಳವಣಿಗೆಗೆ ವಿ ಹ್ಯಾವ್ ಟು ಯೂಸ್ ದಟ್ ಟ್ರೆಡಿಷನ್ ಆಸ್ ಎ ಟ್ರಾನ್ಸ್ಫಾರ್ಮೇಟಿವ್ ಏಜೆಂಟ್ ಟು ರೈಸ್, ಟು ಲಿಫ್ಟ್ ಅವರ್ ಕಮ್ಯುನಿಟಿ, ಟು ಕಾಂಟ್ರಿಬ್ಯೂಟ್ ಟು ದ ನೇಷನ್ ಬಿಲ್ಡಿಂಗ್ ಪ್ರಾಸೆಸ್. ಇಂತಹ ಹೊತ್ತಿನಲ್ಲಿ ನಮ್ಮ ಮಕ್ಕಳು 2% ಎಜುಕೇಷನ್ನಿಂದ ಸ್ಟೇಟ್ ಅವರೇಜ್ ಎಷ್ಟೇ ಇದ್ರೂ ಕೂಡ ಸುಮಾರು 85-90% ಲಿಟ್ರೇಸಿ, ಇನ್ನೊಂದು ಸ್ವಲ್ಪ 50% ಇರ್ಬೋದು, ಆ ಮಟ್ಟಕ್ಕೆ ಏರಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಓದಿ ಒಂದು ಕಾಲದಲ್ಲಿ ಹೇಳ್ತಾಯಿದ್ರು, ಓದದೇ ಇರುವ ಅನಕ್ಷರಸ್ಥ ಊರಿನಲ್ಲಿದ್ದರೆ ಯಾರಿಗೂ ತೊಂದರೆ ಇಲ್ಲ. ಅವ್ರು ಗೆಟಿಂಗ್ ಮೀ? ನೀವೆಲ್ಲ ಉದ್ಯೋಗಸ್ಥರಿದ್ದೀರಿ, ನಿಮಗೆಲ್ಲ ಅವಶ್ಯಕತೆ ಇಲ್ಲ. ಓದದೇ ಇರ್ತಕ್ಕಂಥ ಒಬ್ಬ ಅನಕ್ಷರಸ್ಥ ಊರಲ್ಲಿದ್ದರೆ ಅವನೇನು ಡ್ಯಾಮೇಜ್ ಮಾಡೋದಿಲ್ಲ. ಓದಿರ್ತಕ್ಕಂಥ ಒಬ್ಬ ಅಕ್ಷರಸ್ಥ ಉದ್ಯೋಗ ಇಲ್ಲದೇ ಮನೆಯಲ್ಲಿ ಕುಳಿತುಕೊಂಡದ್ದೇ ಆದರೆ ಈಸ್ ಗೋಯಿಂಗ್ ಟು ಬಿ ಫಸ್ಟ್ ಎನಿಮಿ ಟು ದ ಸೊಸೈಟಿ ಆ್ಯಂಡ್ ಟು ದ ಕಮ್ಯುನಿಟಿ ಆ್ಯಂಡ್ ಟು ದ ಫ್ಯಾಮಿಲಿ. ಇಂತಹ ಹೊತ್ತಿನಲ್ಲಿ ಏನು ಮಾಡಬೇಕು? ಇಲ್ಲ ಅವನಿಗೆ ಉದ್ಯೋಗವನ್ನು ಕೊಡಬೇಕು, ಇಲ್ಲ ಉದ್ಯೋಗ ಕೊಡ್ತಕ್ಕಂಥ ಅವನೇ ಉದ್ಯೋಗವನ್ನು ಕೊಡ್ತಕ್ಕಂಥ ಶಕ್ತಿಯನ್ನು, ಜ್ಞಾನವನ್ನು ಆ ವ್ಯಕ್ತಿಗೆ ನಾವು ಕೊಡಬೇಕು. ಇಂತಹ ಒಂದು ಸಂಕ್ರಮಣ ಕಾಲದಲ್ಲಿ, ಟ್ರಾನ್ಸಿಷನ್ ಝೋನ್ನಲ್ಲಿ ನಮ್ಮ ಜಯರಾಮ್ ರಾಯ್ಪುರವರು ಈ ಒಂದು ವರ್ಟಿಕಲನ್ನು, ಉದ್ಯಮಿ ಒಕ್ಕಲಿಗ ಅಂತ ಒಂದು ಸಂಘಟನೆಯನ್ನು ಹುಟ್ಟು ಹಾಕಿ ಮುಂದಿನ ನಮ್ಮ ಸಮುದಾಯದ ದೃಷ್ಟಿಗೆ, ದಿಶೆಗೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟು ಹೋಗಿದರೆ, ಡೋಂಟ್ ಯು ಥಿಂಕ್ ದಟ್ ವಿ ಶುಡ್ ಗಿವ್ ಮಿ ಬಿಗ್ ರೌಂಡ್ ಆಫ್ ಅಪ್ಲಾಸ್? ದಿಸ್ ಈಸ್ ದ ಟೈಮ್. ಯಾಕೆ ಅಂತಂದರೆ ಐ ಆಮ್ ನಾಟ್ ಪ್ರೈಸಿಂಗ್. ಐಡಿಯಾಸ್ ಎಲ್ರಿಗೂ ಬರ್ತವೆ, ಐಡಿಯಾಸು ಸುಮಾರು ಜನಕ್ಕೆ ಬರ್ತವೆ. ಕೆಲವರು ನಮ್ಮ ಮನೆಗಳಲ್ಲಿ ಬೀಜ ಇದ್ದಾಗ ಒಳ್ಳೆಯ ಬೀಜಗಳು ಇತ್ಕೊಂಡು ಸೀಡ್ಸ್ ಇದ್ದು, ಇಫ್ ಯು ಡೋಂಟ್ ಸೋ ದೆಮ್ ಇನ್ ದ ಫೀಲ್ಡ್, ಹೊಲದಲ್ಲಿ ಬಿತ್ತನೆ ಮಾಡ್ದಲೇ ಹೋದದ್ದೇ ಆದರೆ ವಾಟ್ ಈಸ್ ದ ಯೂಸ್ ಆಫ್ ಹ್ಯಾವಿಂಗ್ ದ ಬೆಸ್ಟ್ ಪೊಟೆನ್ಷಿಯಲ್ ಸೀಡ್ಸ್ ಇನ್ ಅವರ್ ಹೌಸ್? ಜಯರಾಮ್ ರಾಯ್ಪುರ ನಮ್ಗೆ ಯಾಕೆ ಇಷ್ಟ ಆಗ್ತಾರೆ? ಅವ್ರ ಕರೆದ ಕಡೆ ಎಲ್ಲ ಹೋಗಬೇಕಾದ ಅನಿವಾರ್ಯತೆ ಮತ್ತು ಕರ್ತವ್ಯನೂ ಕೂಡ ಇದೆ ಅಂತಂದರೆ, ಐಡಿಯಾಸ್ ಅಷ್ಟೇ ಅವರಿಗೆ ಬಂದದ್ದಲ್ಲ, ಆ ಐಡಿಯಾಸ್ನ ರಿಯಲೈಸ್ ಮಾಡಿದ್ರಲ್ಲ, ಸಾಕಾರಗೊಳಿಸಿದ್ರಲ್ಲ. ಆ ಸಾಕಾರಗೊಳಿಸೋದು ಒಂದು ಹಂತಕ್ಕೂ ಕೆಲವರು ಮಾಡ್ಬೋದು. ಆ ಸಾಕಾರಗೊಳಿಸಿದ್ದನ್ನು ಸಸ್ಟೈನ್ ಮಾಡಿ ವರ್ಷಕ್ಕೆ ಮುಂದಿನ ಪರಂಪರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು, ಆ ಕೆಲಸ ಮಾಡೋದ್ರ ಜೊತೆಯಲ್ಲಿ ಅವರ ಜೊತೆಯಲ್ಲಿ ನಿಂತಿರ್ತಕ್ಕಂಥ ಯುವ ಪಡೆ ಇದೆಯಲ್ಲ, ಇವ್ರುಗಳಿಗೆ ಶಕ್ತಿಯನ್ನು ಕೊಟ್ಟು ಮುಂದಿನ ದಿಶೆಯನ್ನು, ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಅಂತಹ ಕೆಲಸವನ್ನು ಜಯರಾಮ್ ರಾಯ್ಪುರ ಅವರು ಮಾಡ್ತಾ ಇರೋದರಿಂದ ಅವರಿಗೆ ಮಠದ ಮತ್ತು ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಮತ್ತೊಮ್ಮೆ ಇವತ್ತು ಅವರಿಗೆ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡ್ತಕ್ಕಂಥ ವಿಚಾರ ಏನಿಲ್ಲ. ಕಾರಣ ಇಲ್ಲಿ ಯಾರು ಸಾಮಾನ್ಯ ಜನಗಳು ಬಂದಿಲ್ಲ. ನನಗೆ ಗೊತ್ತಿರೋ ಹಾಗೆ ಸಾಕಷ್ಟು ಕೆಲಸಕ್ಕೋಸ್ಕರ ಕೈ ಬೇಡ್ತಕ್ಕಂಥವ್ರು ಯಾರು ಇಲ್ಲಿ ಕೊಡ್ತಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಕೈ ಎತ್ತಿ ನಾವು ಯಾವ ಸಮುದಾಯದವರು ಕಾಲದಿಂದ, ಶತಮಾನಗಳಿಂದ ಬೇರೆಯವರಿಗೆ ಕೊಡ್ತಾ ಹೋದು ಅವತ್ತಿನ ಬೆಸ್ಟನ್ನು ಇವತ್ತು ಉದ್ಯಮವನ್ನು ಸೃಷ್ಟಿಸಿ ಜಾಬನ್ನು, ಅವರು ನಮ್ಮ ಪ್ರಶಾಂತ್ ಪ್ರಕಾಶ್ ಅವರು ಹೇಳಿದ್ರಲ್ಲ, ಇವರು ನಮ್ಮ ಡಾಕ್ಟ್ರೇ ಹೇಳಿದ್ರಲ್ಲ, ಸುಧಾಕರ್ ಅವರು,
ನಾವು ಜಾಬ್ ಸೀಕರ್ಸ್ ಆಗಬಾರ್ದು, ವಿ ಶುಡ್ ಬಿ ಜಾಬ್ ಪ್ರೊವೈಡರ್ಸ್. ಜಾಬ್ ಪ್ರೊವೈಡರ್ಸ್ ಆಗಬೇಕು ಅಂತಂದರೆ ಏನು ಮಾಡಬೇಕು? ಹಣ ಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ಕೊಬೇಕಾಗ್ತದೆ, ಬೇರೆಯವರ ಕೊಲಾಬ್ರೇಷನ್ ಬೇಕಾಗ್ತದೆ, ಕೋಆಪ್ರೇಷನ್ ಬೇಕಾಗ್ತದೆ, ಕಾಂಟ್ರಿಬ್ಯೂಷನ್ ಬೇಕಾಗ್ತದೆ. ಇಂಥವೆಲ್ಲವೂ ಕೂಡ ಮಾಡಲಿಕ್ಕೆ ಲೈಕ್ ಅನ್ ಐಲ್ಯಾಂಡ್, ಒಂದು ನಡುಗಡ್ಡೆಯ ರೀತಿಯಲ್ಲಿ ನಾವು ನನ್ನ ಬದುಕು, ನನ್ನ ಫ್ಯಾಮಿಲಿ, ನಾನು ಒಬ್ಬ ಮಾತ್ರ ಇರ್ತೀನಿ ಅಂತಂದರೆ ಸೊಸೈಟಿ ಆ್ಯಂಡ್ ಇವಾಲ್ವಿಂಗ್ ಸೊಸೈಟಿ ಈಸ್ ನಾಟ್ ಇನ್ ಸಚ್ ಎ ವೇ. ಓನ್ಲಿ ವೆನ್ ವಿ ಆರ್ ಕನೆಕ್ಟೆಡ್. ಇಫ್ ಯು ವುಡ್ ಲೈಕ್ ಟು ಲಿವ್ ಲೈಕ್ ಐಲ್ಯಾಂಡ್, ಯು ಲಿವ್, ಬಟ್ ಯು ಶುಡ್ ಬಿ ಕನೆಕ್ಟೆಡ್ ವಿತ್ ಎವ್ರಿಬಡಿ. ಆಗ ಮಾತ್ರ ಐಲ್ಯಾಂಡಿಗೆ ಒಂದು ಅರ್ಥ ಬರ್ತದೆ. ಅಂತಹ ಐಲ್ಯಾಂಡ್ಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನೂ ಕೂಡ ನಮ್ಮ ಜಯರಾಮ್ ರಾಯ್ಪುರ ಅವರು ಮಾಡ್ತಾ ಇರ್ತಕ್ಕಂಥ ತುಂಬ ಸಂತೋಷ. ಈಗ ಇನ್ನೊಂದು ಶಬ್ದ ಯಾವುದು? ಇನ್ವೆಸ್ಟ್ಮೆಂಟ್. ಹೌದಾ? ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅಂತ ನಮ್ಮ ಪ್ರಶಾಂತ್ ಪ್ರಕಾಶ್ ಅವ್ರ ಹತ್ರ ಕೇಳ್ಕೊಬೇಕು. ಅವರು ಅಂತಾರಾಷ್ಟ್ರೀಯ ಮಟ್ಟದ ಇನ್ವೆಸ್ಟರು. ಆ ಜ್ಞಾನ ಅವರಲ್ಲಿದೆ. ಯಾವುದಕ್ಕೂ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಿದ್ದನ್ನು ಯಾವ ರೀತಿ ಅದನ್ನು ಅನುಸರಿಸಬೇಕು. ನಾವು ಇನ್ವೆಸ್ಟ್ ಮಾಡ್ತೇವೆ, ಹೊಲ ಉಳ್ತೇವೆ, ಬೀಜ ಬಿತ್ತನೆ ಮಾಡ್ತೇವೆ, ಅದು ಇನ್ವೆಸ್ಟ್ಮೆಂಟ್ ಅಲ್ವಾ? ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಬೀಜವನ್ನು ಬಿತ್ತಿ ಅದಕ್ಕೆ ಕಳೆ ಕೀಳ್ದಲೇ ಹೋದರೆ, ಫರ್ಟಿಲೈಸ್ ಮಾಡ್ದಲೇ ಹೋದರೆ, ಇಫ್ ಯು ಡೋಂಟ್ ವಾಟ್ರಿಂಗ್ ಇಟ್, ಕೊನೆಗೇನಾಗುತ್ತೆ? ಎಲ್ಲ ಹಾಳಾಗುತ್ತೆ. ಅದೇ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಾವು ಇನ್ವೆಸ್ಟ್ಮೆಂಟ್ ಅಂದರೆ ಬರೀ ದುಡ್ಡನ್ನು ತೆಗೆದುಕೊಂಡು ಎಲ್ಲೋ ಒಂದು ಇನ್ವೆಸ್ಟ್ ಮಾಡೋದು ಅಂತ ಭಾವಿಸಿದ್ದೇವೆ. ನಮ್ಮ ಸಮಯವನ್ನು ಇನ್ವೆಸ್ಟ್ ಮಾಡ್ತೇವೆ. ಅದು ಸ್ಪಿರಿಚುವಲ್ ಫೀಲ್ಡ್ನಲ್ಲಿರ್ಬೋದು, ಎಕನಾಮಿಕ್ ಫೀಲ್ಡಲ್ಲಿರ್ಬೋದು, ಸೈಂಟಿಫಿಕ್ ಫೀಲ್ಡಲ್ಲಿರ್ಬೋದು. ಯು ಟೇಕ್ ಎನಿ ಫೀಲ್ಡ್, ವಾಟ್ ಎವರ್ ವಿ ಇನ್ವೆಸ್ಟ್, ವೆದರ್ ಅವರ್ ಟೈಮ್ ಆರ್ ಎ ನಾಲೆಡ್ಜ್ ಆರ್ ದ ಇಂಟೆಲೆಕ್ಟ್ ಆರ್ ದ ಮೈಂಡ್, ಇಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್. ಆದರೆ ಇವತ್ತು ಆಧುನಿಕ ಕಾಲಘಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಹೂಡಿಕೆಗೆ ಒಂದು ಹೊಸ ಡೆಫಿನೇಷನ್, ಒಂದು ಹೊಸ ಆಯಾಮವೇ ಬಂದಿದೆ. ಎಲ್ಲ ನಾಲೆಡ್ಜನ್ನು ಕೊಡಲಿಕ್ಕೋಸ್ಕರ ಕೇವಲ ಇಲ್ಲಿ ಪ್ರದರ್ಶನ ಮಾಡಲಿಕ್ಕಲ್ಲ, ಈ ಪ್ರದರ್ಶನದ ಜೊತೆಯಲ್ಲಿಯೇ ಮುಂದಿನ ಪರಂಪರೆಗೆ ನಮ್ಮ ಈ ಥಾಟನ್ನು, ಈ ವಿಷನನ್ನು, ಈ ರಿಯಲೈಸೇಷನ್ನ ಸಸ್ಟೈನ್ ಮಾಡಲಿಕ್ಕೆ ಫಾರ್ ದ ಬೆಟರ್ ಟುಮಾರೋ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಇಂತಹ ಕಾರ್ಯಕ್ರಮಗಳಲ್ಲಿ ಅವರು ಹೇಳೋದ್ರಿಂದ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದದ್ದೇ ಆದರೆ ಒಂದು ವಿಷನ್ ಸೆಟ್ ಆಗುತ್ತೆ. ವಿಷನನ್ನು ಯಾವ ರೀತಿ ರಿಯಲೈಸ್ ಮಾಡಬೇಕು, ಸಾಕಾರಗೊಳಿಸಬೇಕು ಅಂತ ಶಕ್ತಿಯು ಕೂಡ ನಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಕಾರ್ಯಕ್ರಮ 2ನೇ ಬಾರಿ ನಮ್ಮ ಕೋಲಾರದಲ್ಲಿ, 1ನೇ ಬಾರಿ ಹೋದ ವರ್ಷ ಎಲ್ಲಿ? ಮೈಸೂರಿನಲ್ಲಿ ಆಗಿತ್ತು. ತುಂಬ ಚೆನ್ನಾಗಿ ಆಗಿತ್ತು. ಜಯರಾಮ್, ಇಲ್ಲಿ ತುಂಬ ಸಂಖ್ಯೆ ಕಡಿಮೆ ಅಂತ ಹೇಳ್ತಿದ್ರು, ಮೈಸೂರಿನಲ್ಲೂ ಇಷ್ಟೇ ಇದ್ರು ಅಂತ ಕಾಣಿಸುತ್ತೆ. ಹೌದಲ್ಲ? ಸ್ವಲ್ಪ ಅದು ಹಾಲು ಅಗಲ ಇರೋದ್ರಿಂದ, ಹಾಲು ವಿಶಾಲವಾಗಿರೋದ್ರಿಂದ ಹಂಗೆ ಕಾಣಿಸುತ್ತೆ. ಅಲ್ಲಿ ಇದ್ದದ್ದು ಇಷ್ಟೇ ಹಾಲು, ಆಮೇಲೆ ಇವರೆಲ್ಲ ತೊಗೊಂಡೋಗಿ ಹಿಂದಕ್ಕೆ ಹಾಕಿರೋ ಅಷ್ಟು ದೂರಕ್ಕೆ ಹಿಂದಕ್ಕೆ ಹೋಗ್ತಾರೆ. ಸಂಖ್ಯೆಗೇನು ಕಡಿಮೆ ಇಲ್ಲ. ಆದರೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಯಾಕೆ ಬರಬೇಕು ಅಂತಂದರೆ, ಜಗತ್ತಿನಲ್ಲಿ ಏನು ಬೇಕಾದ್ರೂ ಪಡ್ಕೊಳ್ಬೋದು. ಐಡಿಯಾಸ್ಗಳನ್ನ ಜನ್ರೇಟ್ ಮಾಡ್ತಕ್ಕಂಥ ನಾಲೆಡ್ಜನ್ನು ತುಂಬ ಕಷ್ಟ. ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇದೆಯಲ್ಲ, ಅಷ್ಟು ಈಸಿಯಾಗಿ ಯಾರೂ ಶೇರ್ ಮಾಡೋದಿಲ್ಲ. ಹಾಗೆಯೇ ಒದಗಿಸ್ಕೊಂಡು, ಹಾಗೆ ಅಡಗಿಸ್ಕೊಂಡು ಅದನ್ನು ಪೇಟೆಂಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಆದರೆ ಇಂತಹ ವೇದಿಕೆಗಳಲ್ಲಿ ಸಾಕಷ್ಟು ಮಂದಿ ಬಂದು ತಮ್ಮ ನಾಲೆಡ್ಜನ್ನ ಶೇರ್ ಮಾಡೋದ್ರಿಂದ ಅದು ನಮಗೆ ನಿಜವಾಗ್ಲೂ ಕೂಡ ಕಾಂಟ್ರಿಬ್ಯೂಷನ್ ಆಗ್ತದೆ. ಅಂತಹದ್ದಕ್ಕೋಸ್ಕರ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬರಲಿಕ್ಕೆ ನಾವು ಇನ್ಸ್ಪೈರ್ ಮಾಡಬೇಕು ಅಂತ ಹೇಳಿ, ನಾವು ಉದ್ಯಮ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಇನ್ಮೇಲೆ ನಾವು ಬಳಕೆಗೆ ಬಾರದಲ್ಲಿ ಹೋದದ್ದೇ ಆದರೆ ಮುಂದಿನ ದಿನಗಳು ಕಷ್ಟ ಆಗಬಹುದು. ಯಾಕೆಂದರೆ ನೋಡಿ, ಈಗ ಡಾಕ್ಟರ್ ಮಾತನಾಡ್ತಾಯಿದ್ರು, ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಇಂಡಸ್ಟ್ರಿಯಲೈಸೇಷನ್ ಈಸ್ ರ್ಯಾಂಪೆಂಟ್ ಎವ್ರಿವೇರ್. ಎಲ್ಲ ಕಡೆಯೂ ಕೂಡ ಸರ್ವವ್ಯಾಪಿಯಾಗಿ ಆಗ್ತಾ ಇದೆ. ಕೆಲವು ಹೋರಾಟಗಳಾಗ್ತವೆ, ಗಲಾಟೆಗಳಾಗ್ತವೆ, ಏನೇನೋ ಮಾಡ್ತಿರ್ತವೆ. ಕೊನೆಗೆ ಇಲ್ಲಿಲ್ಲ ಅಂತ ಇನ್ನೆಲ್ಲ ಕಡೆ ಹೋಗಿ ಇಂಡಸ್ಟ್ರಿನ ಮಾಡ್ತಾರೆ. ಇಲ್ಲಿ ಬೇಡ ಅಂತಂದರೆ ಇನ್ನೊಂದು ಕಡೆ ಹೋಗಿ ಮಾಡ್ತಾರೆ. ಆದರೆ ಕೈಗಾರಿಕೆಗಳು ಅನಿವಾರ್ಯ ಆಗಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ನಮ್ಮ ಜನಗಳಿಗೆ ಕೈಗಾರಿಕೆಗಳನ್ನು ಸ್ಥಾಪಿಸ್ತಕ್ಕಂತಹ, ಆಧುನಿಕವಾಗಿರ್ತಕ್ಕಂಥ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ವಿದ್ಯೆಯನ್ನು ಪಡಿತಕ್ಕಂಥ ಕೆಲಸ ನಮಗೆ ಹೇಳಬೇಕು. ಆದರೆ ನಮ್ಮ ಸಮುದಾಯದಲ್ಲಿ ಕೇವಲ 1% 2% ಅವ್ರು ಹೇಳಿದರು, ನಮ್ಮ ಪ್ರಶಾಂತ್ ಪ್ರಕಾಶ್ ರವರು. ಯಾಕೆ ಅಂತಂದರೆ ನಮ್ಮಲ್ಲಿ ಇನ್ನೂ ಕೂಡ DNA ಆ ಮಟ್ಟಕ್ಕೆ ಚೇಂಜ್ ಆಗಿಲ್ಲ. ಇಟ್ ಟೇಕ್ಸ್ ಬಿಟ್ ಟೈಮ್. ಅದು ಫಾಸ್ಟಾಗಿ ಆಗದಲೇ ಹೋದದ್ದೇ ಆದರೆ ಇಫ್ ಯು ಫೇಲ್ ಟು ಅಡಾಪ್ಟ್ ಅವರ್ ಸೆಲ್ಫ್ ಇನ್ ಟು ದ ಚೇಂಜಿಂಗ್ ಸೊಸೈಟಿ. ಒಂದು ಕಾಲದಲ್ಲಿ ಹೇಳ್ತಿದ್ರು, ಸರ್ವೈವಲ್ ಆಫ್ ದ ಚಾರ್ಲ್ಸ್ ಡಾರ್ವಿನ್ ಥಿಯರಿ ಇದೆಯಲ್ಲ, ಏನದು? ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಈಗ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಥವಾ ಸ್ಟ್ರಾಂಗೆಸ್ಟ್ ಅಂತ ಹೇಳೋಕ್ಕೋದ್ರೆ ಡೈನೋಸಾರಸ್ ಇರಬೇಕಾಗಿತ್ತು.
ರೈನೋಸರಸ್ ಇರಬೇಕಾಗಿತ್ತು. ಕೈನಲ್ಲಿ ಖಡ್ಗಗಳು ಇಟ್ಕೊಂಡ್ರೆ ಗೌರವ ಬರ್ತಿತ್ತಲ್ಲ, ಈಗ ಇಟ್ಕೊಂಡು ಹೋಗಿ ನೋಡೋಣ, ಹಂಗಾಗೋದಿಲ್ಲ. ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟಕ್ಕೆ ಯಾವ ವ್ಯವಸ್ಥೆ, ಯಾವ ವ್ಯಕ್ತಿ, ಯಾವ ದೇಶ ತನ್ನನ್ನು ತಾನು ಅಡಾಪ್ಟ್ ಮಾಡ್ಕೊಳ್ತಾ ಹೋಗುತ್ತೋ ಆ ಒಂದು ವ್ಯವಸ್ಥೆ, ಆ ಒಂದು ವರ್ಗ, ಆ ಒಂದು ದೇಶ ಅಸ್ತಿತ್ವದಲ್ಲಿ ಇರ್ತದೆ ಹೊರತು ನಾನು ತುಂಬ ಸ್ಟ್ರಾಂಗು ಅಂತ ಹಾಗೆ ಕುಳಿತುಕೊಂಡದ್ದೇ ಆದರೆ ಮುರಿದು ಹೋಗ್ತದೆ. ಇವತ್ತು ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟಕ್ಕೆ ನಮ್ಮನ್ನು ನಾವು ಅಡಾಪ್ಟ್ ಮಾಡ್ಕೊಳ್ತಕ್ಕಂಥ ಸಂದರ್ಭ ಬಂದಿದೆ. ನಮ್ಮ ಜನಗಳಿಗೆ ಇವತ್ತು ಕೂಡ ಹಣವನ್ನು ಉಪಯೋಗಿಸ್ತಕ್ಕಂಥ ಕಲೆ ಗೊತ್ತಿಲ್ಲ. ನಾನು ಒಂದು ಸರ್ವೆ ಮಾಡಿಸಿದೆ. ಜಮೀನು ಬೆಂಗಳೂರಿನ ಸುತ್ತಮುತ್ತ ಜಮೀನು ಕಳ್ಕೊಂಡವ್ರದ್ದು. ನೀವು ಹೇಳಿದಾಗೆ ಬರೀ ಒಕ್ಕಲಿಗರು ಅಷ್ಟೇ ಜಮೀನೇನು ಕಳ್ಕೊಳೋದಿಲ್ಲ. ನಮ್ಮವರು ಒಂದು 70% ಕಳ್ಕೊಳ್ಬೋದು, ಉಳಿದವರು ಒಂದು 20-30% ಕಳ್ಕೊಳ್ಬೋದು. ಸರ್ವೆ ಕೇಸ್ ಸ್ಟಡಿ ಏನು ಮಾಡಿಸಿದ್ವಿ, 1 ಎಕರೆಗೆ ಅವನಿಗೂ ಅಷ್ಟೇ ದುಡ್ಡು ಬಂದಿರ್ತದೆ, ನಮಗೂ ಇಷ್ಟೇ ದುಡ್ಡು ಬಂದಿರ್ತದೆ. ಒಂದು ವರ್ಷದಲ್ಲಿ ಇಷ್ಟು ದುಡ್ಡು ತೊಗೊಂಡವ್ರ ಕತೆ ಏನೇನಾಗಿದೆ ಅಂತ ಚೆಕ್ ಮಾಡಿದರೆ 100 ಕೇಸ್ಗಳನ್ನು ಮಾಡಿದರೆ ಮೋರ್ ದೆನ್ 90% ಆಫ್ ದ ಪೀಪಲ್ ಫ್ರಮ್ ಅವರ್ ಕಮ್ಯುನಿಟಿ ಎಷ್ಟು ಒಂದು 10 ಕೋಟಿ ಬಂದಿದೆ ಅಂತ ಇಟ್ಕೊಳ್ಳಿ. ಆ 10 ಕೋಟಿಯಲ್ಲಿ 1 ವರ್ಷದ ಒಳಗಡೆಗೆ 10 ಕೋಟಿಯನ್ನು ಕೂಡ ಕಳ್ಕೊಂಡು ಇನ್ವೆಸ್ಟಿಂಗ್ ಮೀಗರ್ಲಿ ಆನ್ ಸರ್ಟನ್ ಥಿಂಗ್ಸ್ ಇನ್ನೂ 1 ಕೋಟಿ ಸಾಲ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವು ಕಮ್ಯುನಿಟಿಗಳಿದ್ದಾವೆ, ಇನ್ನು ಕೆಲವು ಸಮುದಾಯಗಳಿದ್ದಾವೆ. ಯಾವ ರೀತಿ ವ್ಯವಸಾಯ ಅಂತಕ್ಕಂಥದ್ದು ನಮ್ಮ ರಕ್ತದಲ್ಲಿ, ನಮ್ಮ DNA ಬಂದಿದೆಯೋ ಅದೇ ರೀತಿ ವ್ಯಾಪಾರ, ವಹಿವಾಟು ಮತ್ತು ಇನ್ವೆಸ್ಟ್ಮೆಂಟು ಅಂತಕ್ಕಂತಹದ್ದು ಕೆಲವು ಸಮುದಾಯಗಳಿಗೆ ಬಂದಿದೆ. 10 ಕೋಟಿ ನಮಗೆ ಬಂದಾಗ 10 ಕೋಟಿ ಹೋಗಿ 1 ಕೋಟಿ ಸಾಲ ಆಗಿರ್ತದೆ. ಇನ್ನೊಂದು ಕೆಲವು ಸಮುದಾಯಗಳಿಗೆ 10 ಕೋಟಿಯ ಜೊತೆಯಲ್ಲಿ ಇನ್ನೂ 10 ಕೋಟಿಯನ್ನು ಬಂಡವಾಳ ಮಾಡಿಕೊಂಡು 20 ಕೋಟಿಯಷ್ಟು ಲಾಭ ಮಾಡ್ಕೊಂಡಿರ್ತಾರೆ. ಅವರು 10 ಕೋಟಿಯ ಪ್ರಾರಂಭದ ಇನ್ವೆಸ್ಟ್ಮೆಂಟ್ ವಿಲ್ ರೈಸ್ ಟು ದ ಲೆವೆಲ್ ಆಫ್ 20 crores. ಯಾಕೀಗೆ? ಒಂದು 20% ಸಕ್ಸಸ್ಫುಲ್ ಆಗಿರ್ಬೋದು, ಆದರೆ ಇನ್ನು ಉಳಿದವ್ರು ಯಾಕೆ ಆಗಿಲ್ಲ? ಹಾಗಿದ್ರೆ ನಮ್ಗೆ ಆಗಿಲ್ಲ ಅಂತಂದ್ಬಿಟ್ಟು ಹಾಗೇ ಇರಬೇಕಂದ್ರೆ ಹಣವನ್ನು ಉಪಯೋಗಿಸ್ತಕ್ಕಂಥ ಕಲೆಯನ್ನು, ಎಕನಾಮಿಕ್ಸ್ನ ಕೂಡ ಹೇಳ್ಕೊಡ್ಬೇಕಾಗುತ್ತೆ ನಮ್ಮ ಜನಗಳಿಗೆ. ಒಂದು ಕಾಲದಲ್ಲಿ ರಿಸರ್ಚು, ಇನೋವೇಷನ್ ಅಂತಂದರೆ ಕೇವಲ ನಿಮ್ಮ ಸೈನ್ಸು, ಟೆಕ್ನಾಲಜಿ ಈ ಫೀಲ್ಡಲ್ಲಿ ಮಾತ್ರ ಇರ್ತಿತ್ತು. ಆದರೆ ಈಗ ಜನಜೀವನದ, ನಮ್ಮ ಬದುಕಿನ ಪ್ರತಿಯೊಂದು ವಲಯಕ್ಕೂ ಕೂಡ ರಿಸರ್ಚ್ ಮಾಡಿದೆ. ಎಕನಾಮಿಕಲ್ ರಿಸರ್ಚ್ ಆಗ್ತವೆ, ಅದೇ ರೀತಿ ಎಲ್ಲ ರಿಸರ್ಚ್ ಆಗ್ತಿರ್ತವೆ. ಅಂತಹ ರಿಸರ್ಚ್ ಆಗ್ತಾ ಇರ್ತಕ್ಕಂಥ, ಸಂಶೋಧನೆಗಳು ಆಗ್ತಾ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಆ ಸಂಶೋಧನೆಯ ಫಲಗಳನ್ನು ನಮ್ಮ ಬದುಕಿಗೆ, ನಮ್ಮ ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟಕ್ಕೆ ಅಡಾಪ್ಟ್ ಮಾಡಿಕೊಂಡು ಆದಷ್ಟು ಬೇಗ ನಾವು ಆಗದಲೇ ಹೋದದ್ದೇ ಆದರೆ ಕಷ್ಟ ಆಗುತ್ತೆ. ನಾನು ಪ್ರಾರಂಭದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಗ್ಗೆ ಹೇಳಿದೆ. ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೂ ಎರಡನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೂ 100-150 ವರ್ಷಗಳ ಕಾಲ ತೆಗೆದುಕೊಳ್ತಾ ಇತ್ತು, ಹೌದಾ? ಈಗ ಏನಾಗಿದೆ, ಡಿಜಿಟಲ್ ರೆವಲ್ಯೂಷನ್ ಬಂದು ಇನ್ನು ಏನಾಗಿದೆ ಅಂತ ಕಂಡುಬಿಡೋ ಹೊತ್ತಿಗೆನೇ ಯಾವತ್ತು ಬಂದಿದೆ? AI ರೆವಲ್ಯೂಷನ್ ಆಗಿದೆ. ಬಹುಶಃ ಈ AI ರೆವಲ್ಯೂಷನ್ ಇನ್ನೊಂದು ರೆವಲ್ಯೂಷನ್ ಬರೋ ಹೊತ್ತಿಗೆ ಅರ್ಥ ಆಗುತ್ತಲ್ಲ ಯಾಕಿದೆ ಹೇಳ್ತಾ ಇದ್ದೀವಿ. ಸ್ಟೀಮ್ ಎಂಜಿನ್ ಬಂದು ಮೊದಲನೇ ಇಂಡಸ್ಟ್ರಿ ರೆವಲ್ಯೂಷನ್ಗೂ ಎರಡನೇದಕ್ಕೂ 100-150 ವರ್ಷಗಳ ಕಾಲ, ಎರಡನೇದಕ್ಕೂ ಮೂರನೇದಕ್ಕೂ ಹತ್ತತ್ರ 100 ವರ್ಷಗಳ ಕಾಲ. ಈಗ ಮೂರನೇದಕ್ಕೂ ನಾಲ್ಕನೇದಕ್ಕೂ ಕೇವಲ 20 ವರ್ಷಗಳು. ಇನ್ನು ನಾಲ್ಕನೇದಕ್ಕೂ ಐದನೇದಕ್ಕೂ 5 ವರ್ಷನೂ 10 ವರ್ಷಕ್ಕೂ ಬಂದುಬಿಡ್ತದೆ. ಅದಕ್ಕೋಸ್ಕರ ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟಕ್ಕೆ ನಮ್ಮನ್ನು ನಾವು ಹೊಂದಿಸ್ಕೊಂಡು ಆ ನಾಲೆಡ್ಜನ್ನು, ಆ ಸ್ಕಿಲ್ಸನ್ನು ನಾವು ಅಡಾಪ್ಟ್ ಮಾಡ್ಕೊಳ್ದಲ್ಲಿ ಓದೋದಾದರೆ ವಿ ಆರ್ ಗೋಯಿಂಗ್ ಟು ಬಿ ಔಟ್ಡೇಟೆಡ್, ಅಟ್ ಟೈಮ್ಸ್ ವಿ ಆರ್ ಗೋಯಿಂಗ್ ಟು ಬಿ ಅಬ್ಸಲ್ಯೂಟೆಡ್. ಇದು ಆಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು ಸಮುದಾಯಕ್ಕೆ ಇದೊಂದು ವರ ಅಂತ ನಾನು ಭಾವಿಸ್ತೇನೆ. ಇದರ ಮುಖಾಂತರ ಹಲವಾರು ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ಆ ಜ್ಞಾನವನ್ನು ಪಡ್ಕೊಂಡು ನಾವು ಆದಷ್ಟು ಬೇಗ ಸಮುದಾಯವನ್ನು ಮತ್ತೊಂದು ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟಕ್ಕೆ ಎರಡನೇ ಹಂತಕ್ಕೆ ತೆಗೆದುಕೊಂಡು ಹೋಗಿ ಅಸ್ಮಿತೆಯನ್ನು, ಸಮುದಾಯದ ಅಸ್ಮಿತೆಯನ್ನು ಹಾಗೆ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಕೋಲಾರದಲ್ಲಿ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ. ಶ್ರೀನಾಥ್ ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದರು, ಯಾವ ಭೇದಗಳು ಇಲ್ಲದ ಕಾಲಘಟ್ಟದಲ್ಲಿ ಗಂಗಾ ಸಾಮ್ರಾಜ್ಯ, ಒಕ್ಕಲಿಗರು ಅಲ್ಲಿದ್ದಂಥ ನೀರನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಬದಲಾದ ಕಾಲಘಟ್ಟಕ್ಕೆ ನಾಡನ್ನು ಕಟ್ಟುವ ಸಂದರ್ಭ ಬಂದಾಗ ಗಂಗಾ ಡೈನೆಸ್ಟಿನ ಅಸ್ತಿತ್ವಕ್ಕೆ ತಂದಾಗ ನೀರು ಪವಿತ್ರವಾಗಿರೋದ್ರಿಂದ ಅದಕ್ಕೆ ಏನಂತ ಹೆಸರಿಟ್ಟರು? ಗಂಗಾ ಡೈನೆಸ್ಟಿ ಅಂತ, ಗಂಗಾ ಸಾಮ್ರಾಜ್ಯ ಅಂತ ಹೆಸರಿಟ್ಟು ಮೊದಲು ಸ್ಥಾಪನೆಯಾದದ್ದೇ ನಮ್ಮ ಕೋಲಾರದಲ್ಲಿ. ಡಾಕ್ಟರ್ 300 ವರ್ಷಗಳ ಕಾಲ ರಾಜಧಾನಿ ಇದ್ದದ್ದು ನಮ್ಮ ಕೋಲಾರದಲ್ಲಿ. ಕೋಲಾರಕ್ಕೆ ಮುಂಚೆ ಬೇರೆ ಹೆಸರಿತ್ತು, ಕೋಲಾರಕ್ಕೆ ಮುಂಚೆ ಇದ್ದದ್ದು ಬೇರೆ ಹೆಸರು. 300 ವರ್ಷಗಳ ಕಾಲ ಇಲ್ಲಿ
ಗಂಗಾ ಸಾಮ್ರಾಜ್ಯ ರಾಜ್ಯವನ್ನು ಇದನ್ನು ಕೇಂದ್ರವಾಗಿ ಇಟ್ಟುಕೊಂಡು ಆಳಿದ ಮೇಲೆ ಆ ನಂತರ ಮಣ್ಣೆ ಅಂತ ನಮ್ಮ ನೆಲಮಂಗಲ ಮತ್ತು ತುಮಕೂರು ಕಡೆಗೆ ಹೋಗಿ ಕೊನೆಗೆ 300-400 ವರ್ಷಗಳ ಕಾಲ ಕೊಳ್ಳೇಗಾಲ ಪ್ರಾಂತ್ಯಕ್ಕೆ ತಲಕಾಡು ಪ್ರಾಂತ್ಯಕ್ಕೆ ಬಂದಂತಹದ್ದು. ಅದರ ಅರ್ಥ ಒಂದು ಕಾಲದಲ್ಲಿ ಗಂಗಾ ಸಾಮ್ರಾಜ್ಯದ ಹೊರತಾಗಿ ಬೇರೆ ಯಾವ ಹೆಸರು ಕೂಡ ಇರಲಿಲ್ಲ. ಆದರೆ ಹೊಯ್ಸಳ ಸಾಮ್ರಾಜ್ಯ 10ನೇ ಶತಮಾನದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಮೇಲೆ ಗಂಗಾ ಸಾಮ್ರಾಜ್ಯ ಸ್ವಲ್ಪ ಡಿಕ್ಲೈನ್ ಆದಮೇಲೆ ಒಂದು 400 ವರ್ಷ 250-300 ವರ್ಷಗಳ ಕಾಲ ಸ್ವಲ್ಪ ಹಾಗೆ ಸುಪ್ತ ಸ್ಥಿತಿಯಲ್ಲಿದ್ದದ್ದು ಅದೇ ಪರಂಪರೆಯಲ್ಲಿ ಮುಂದೆ ಹುಟ್ಟಿ ಬಂದಂತಹದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರು. ಯಾಕಂದರೆ ಕೆಲವೊಂದು ಸಲ ಬೇರು ಒಣಗಿರ್ತದೆ, ಗಿಡ ಒಣಗುತ್ತೆ, ಬೇರು ಹಾಗೆಯೇ ಕೆಳಗಡೆ ಇರ್ತದೆ. ಸಂದರ್ಭ ಮತ್ತು ಪರಿಸ್ಥಿತಿ ಅನುಕೂಲವಾಗಿ ಬಂದಾಗ ಮತ್ತೆ ಚಿಗುರೊಡೆಯುತ್ತೆ. ಇಂತಹದೊಂದು ಪರಂಪರೆಯಲ್ಲಿ ಕೆಂಪೇಗೌಡರು ನಮ್ಮ ನಾಡನ್ನು ಕಟ್ಟುವ ಕೆಲಸಕ್ಕೆ ಕೈ ಹಾಕಿದ್ರಿಂದ ಇವತ್ತು ಇಡೀ ನಾಡಿನಲ್ಲಿ ಇಡೀ ದೇಶದಲ್ಲಿ ನಮ್ಮ ಬೆಂಗಳೂರು ತಲೆ ಎತ್ತಿ ನಿಂತಿದೆ, ಒಳ್ಳೆಯ ಹೆಸರನ್ನು ಮಾಡಿದೆ ಜಾಗತಿಕ ಹಂತದಲ್ಲಿ. ಅಂತಹ ಕೆಂಪೇಗೌಡರನ್ನ ನೆನಪು ಮಾಡಿಕೊಡ್ತಕ್ಕಂಥ, ಆಮೇಲೆ ತಮಿಳ್ನಾಡಿನಿಂದ ಬಂದುಬಿಟ್ರಂತೆ ಕೆಂಪೇಗೌಡರು ಅಂತ ಸುಮ್ಮನೆ ಹೇಳ್ತಿರ್ತಾರೆ. ತಮಿಳ್ನಾಡು, ಕರ್ನಾಟಕ, ಆಂಧ್ರ ಅಂತ ಆದದ್ದು ಯಾವಾಗ ಆಯಿತು? ಎಷ್ಟು ವರ್ಷ ಆಯ್ತರಪ್ಪ? ಸ್ಟೇಟ್ ರಿಆರ್ಗನೈಸೇಷನ್ ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಆದಮೇಲೆ ಇತ್ತೀಚೆಗೆ 50-60 ವರ್ಷದಲ್ಲಿ ಇತ್ತೀಚೆಗೆ ಆದದ್ದು ಸ್ವಾತಂತ್ರ್ಯ ಭಾರತದಲ್ಲಿ. ಅದು ನಾವು ಮಾತನಾಡ್ತಾ ಇರ್ತಕ್ಕಂಥ 500 ವರ್ಷಗಳ 1000 ವರ್ಷದ ಹಿಂದಿನ ಸಂದರ್ಭದಲ್ಲಿ ಇವತ್ತಿನ ಬೌಂಡ್ರಿಗಳಿಗೂ ಆ ಬೌಂಡ್ರಿಗಳಿಗೂ ನಾವು ಏನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ತಮಿಳ್ನಾಡಿನಿಂದ ಬಂದವರು ಅಂತ ನಾವು ಹೇಳೋದಲ್ಲ, ಆ ಪಾರ್ಟು ನಾವಿದ್ದ ಜಾಗ ಅದು. ಅಲ್ಲಿಂದ ಇಲ್ಲಿಗೆ ಮೈಗ್ರೇಷನ್ ಆದದ್ದಲ್ಲ, ಶಿಫ್ಟ್ ಆದದ್ದು. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ. ಪೂಜ್ಯ ಗುರು ಬಾಲ್ ಗಂಗಾಧರ ಮಹಾಸ್ವಾಮೀಜಿಯವರು ಅವರ ಪೂರ್ವಿಕರು 5 ಶತಮಾನಗಳ ಹಿಂದೆ ಎಲ್ಲಿದ್ದರು? ಕುಣಿಗಲ್ ಹತ್ರ ಇದ್ದರು. ಯಾವ ರೀತಿ ನಮ್ಮ ರಣಭೈರೇಗೌಡರು ಇದ್ದಂಥ ಕಾಲಘಟ್ಟದಲ್ಲಿ ಮನೆತನದ ಒಂದು ಹೆಣ್ಣುಮಗಳಿಗೆ ಏನೋ ಒಂದು ಸಮಸ್ಯೆ ಮಾಡಿದ್ದಕ್ಕೋಸ್ಕರ ಆ ಊರನ್ನು ಬಿಟ್ಟು ಇನ್ನೊಂದು ಊರ ಕಡೆಗೆ ಹೀಗೆ ಬಂದರು, ಅದೇ ರೀತಿ ಆ ಊರಿನ ಸಮಸ್ಯೆ ಆದದ್ರಿಂದ ನಮ್ಮ ಗುರುಗಳು ಅಲ್ಲಿ ಬಿಟ್ಟು ರಾಮನಗರಕ್ಕೆ ಹೋದರು. ಇದು ಊರಿಂದ ಊರಿಗೆ ಶಿಫ್ಟ್ ಆಗ್ತಕ್ಕಂಥದ್ದು ಬಹಳ ನಡೀತಾ ಇರ್ತದೆ. ಹಾಗಾಗಿ ಅವರು ತಮಿಳ್ನಾಡಿನವರಿಂದ ಬಂದದ್ದು ಅಂತ ಭಾವನೆಯನ್ನು ಬಿಟ್ಟು ಗಂಗಾ ಸಾಮ್ರಾಜ್ಯ ಅಂದಿಗೆ ತಮಿಳುನಾಡಿನ ಬಹುಭಾಗ, ಒರಿಸ್ಸಾದ ಬಹುಭಾಗ, ಸ್ವಲ್ಪ ಭಾಗ ಮತ್ತು ಇವತ್ತಿನ ಆಂಧ್ರ ಪ್ರದೇಶ, ಕರ್ನಾಟಕದ ಈ ಭಾಗ ಎಲ್ಲವನ್ನು ಕೂಡ ಆಳ್ತಾ ಇದ್ದ ದಿನಮಾನದಲ್ಲಿ ಇವತ್ತು ನಾವು ಹೇಳಿಕೊಳ್ತಕ್ಕಂಥ ಕರ್ನಾಟಕ, ತಮಿಳುನಾಡು ಈ ರೀತಿಯ ಬೌಂಡ್ರಿಗಳಿರಲ್ಲ, ಅವತ್ತಿದ್ದದ್ದು ಬೇರೆಯೇ ಇತ್ತು. ಹಾಗಾಗಿ ನಮ್ಮ ಕೆಂಪೇಗೌಡರನ್ನ ಮತ್ತೆ ನಾವು ನೆನಪು ಮಾಡ್ಕೊಳ್ತಕ್ಕಂಥ 27ನೇ ತಾರೀಕು ಕೆಂಪೇಗೌಡರ ಜಯಂತಿ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಮಾಡ್ತಾ ಇರೋದ್ರಿಂದ ಅದಕ್ಕೆ ಮುನ್ನಾ ದಿನ 1-2 ದಿನ ಮುಂಚೆ ಬಹುಮುಖ್ಯವಾಗಿ 26ನೇ ತಾರೀಕು ಅಲ್ಲಿಂದ ಯಾವುದನ್ನು ಉಪಯೋಗಿಸಿದ್ರೆ, ನಾನು ಎದುರುಗಡೆ ಬಂಡಿ ಇಟ್ಕೊಂಡಿದ್ದೇನೆ, ಹೌದಾ? ಬಂಡಿ ಅವತ್ತಿದ್ದದ್ದು ಬಂಡಿಗಳು, ಕೇವಲ ಅಲ್ಲಿಂದ ಬಂದದ್ದು ಬಂಡಿಗಳಷ್ಟೇ, ಎಲ್ಲರೂ ಉಪಯೋಗಿಸ್ತಾ ಇದ್ದದ್ದು ಬಂಡಿಗಳು. ಅಲ್ಲಿಂದ ಬಂಡಿಗಳನ್ನು ಉಪಯೋಗಿಸಿ ಈ ಭಾಗಕ್ಕೆ ಬಂದದ್ರಿಂದ ಅದೇ ರೀತಿಯ ಬಂಡಿಗಳನ್ನು ಉಪಯೋಗಿಸಿ 26ನೇ ತಾರೀಕು ಸಂಜೆ 6:30-7 ಗಂಟೆಗೆ ನಮ್ಮ ಬೆಂಗಳೂರಿನ ಹಡ್ಸನ್ ಸರ್ಕಲ್ ಕೆಂಪೇಗೌಡರ ಒಂದು ಟವರ್ ಇದೆಯಲ್ಲ, ಅಲ್ಲಿಂದ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಕೆಂಪೇಗೌಡ ಪ್ರತಿಮೆವರೆಗೂ ಕಾಲ್ನಡಿಗೆಯಲ್ಲಿ 100 ಬಂಡಿಗಳು ಬರ್ತವೆ. ಅಂತಹ ಬಂಡಿ ದೇವರ ಉತ್ಸವಕ್ಕೆ ನಮ್ಮ ಈ ಭಾಗದ ಎಲ್ಲ ಭಕ್ತರುಗಳು ಬಂಡಿಗಳನ್ನ ತಗೊಂಡು ಬಂದು ಉತ್ಸವದಲ್ಲಿ ಭಾಗಿಗಳಾಗಬೇಕು ಅಂತ ಈ ವೇದಿಕೆ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಹೇಳಿ ಬಂಡಿ ದೇವರ ಉತ್ಸವಕ್ಕೆ ನಿಮ್ಮೆಲ್ಲರನ್ನು ಕೂಡ ಆಹ್ವಾನಿಸ್ತಾ, ನಮ್ಮ ಇವತ್ತಿನ ಉದ್ಯಮಿ ಒಕ್ಕಲಿಗದ ಪ್ರತಿನಿಧಿಗಳ ಮತ್ತು ಹೂಡಿಕೆದಾರರ 2ನೇ ವಾರ್ಷಿಕ ಸಮಾವೇಶ ಅತ್ಯದ್ಭುತವಾಗಿ ಪ್ರಾರಂಭ ಆಗಿದೆ. ಸಕ್ಸಸ್ಫುಲ್ಲಾಗಿ ಯಶಸ್ವಿಪೂರ್ವಕವಾಗಿ ಪೂರ್ಣ ಅರ್ಥಪೂರ್ಣವಾಗಿರ್ತಕ್ಕಂಥ ಅಂತ್ಯವನ್ನು ಕಾಣಲಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ, ಈ 2 ದಿನಗಳ ಸಂದರ್ಭದಲ್ಲಿ ಹಲವಾರು ಚರ್ಚೆಗಳು, ಹಲವಾರು ಪರಿಚಯಗಳು ಆಗಿ ಇದಕ್ಕೆ ಬಹು ಯಶಸ್ವಿಪೂರ್ವಕವಾಗಿರ್ತಕ್ಕಂಥ ಭವಿಷ್ಯ ನಿರ್ಮಾಣ ಆಗಲಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳ್ತಾ, ಜಯರಾಮ್ ರಾಯ್ಪುರ ಅವರು ಮತ್ತು ಅವರ ಸಹವರ್ತಿಗಳಿಗೆ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ದಯವಿಟ್ಟು ಎಲ್ಲರೂ ಕೂಡ 2 ನಿಮಿಷ ಹಾಗೆ ಕೂತಿರಬೇಕು. ಕಾರ್ಯಕ್ರಮದ ಕೊನೆಯ ಅಂತ ವಂದನಾರ್ಪಣೆಯಲ್ಲಿ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಹಾಗೇ ಇರಬೇಕು, ಅಲ್ಲೇ ತಮ್ಮ ಕುರ್ಚಿಗಳಲ್ಲಿ ಕೂತಿರಬೇಕು ವಿನಂತಿ ಮಾಡ್ಕೋತಾ, ವಂದನಾರ್ಪಣೆಗಿಂತ ಮುಂಚೆ ಕೆಲವು ಸೂಚನೆಗಳು. ಎಲ್ರಿಗೂ ಕೂಡ ನಮ್ಮ ಸಮುದಾಯದ ರೀತಿಯಲ್ಲಿ ಭೋಜನ ವ್ಯವಸ್ಥೆ ಮಾಡಲಾಗಿದೆ. ಈ ಉದ್ಘಾಟನಾ ಸಮಾರಂಭದ ನಂತರ ವಂದನಾರ್ಪಣೆ ನಂತರ ಎಲ್ಲರೂ ಕೂಡ ಊಟ ಸ್ವೀಕರಿಸಬೇಕು. ಅದಾದ
ನಂತರ ಭೋಜನ ನಂತರ ಎಲ್ಲರೂ ಕೂಡ ವಾಪಸ್ ಬರಬೇಕು. ಮಹಿಳಾ ಉದ್ಯಮಿಗಳ ಒಂದು ಸಮಾವೇಶ ಇದೆ, ಹಾಗಾಗಿ ದಯವಿಟ್ಟು ವಾಪಸ್ ಬರಬೇಕು. ಅದಾದ ನಂತರ ರಿಯಾಲಿಟಿ ಮತ್ತು ಪೌಲ್ಟ್ರಿ ಸೆಕ್ಟರ್ ಬಗ್ಗೆ ವಿವಿಧ ಪ್ರೆಸೆಂಟೇಷನ್ಗಳಿರುತ್ತೆ. ಸಂಜೆ ಕೆಂಪೇಗೌಡ ನೃತ್ಯ ರೂಪಕ ಹಾಗೂ ಭರತನಾಟ್ಯ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಎಲ್ಲರೂ ಕೂಡ ಕುಟುಂಬ ಸಮೇತ ಬಂದು ಇವತ್ತಿನ ಕಾರ್ಯಕ್ರಮದ ಯಶಸ್ವಿ ಮಾಡಬೇಕಾಗಿ ಹೇಳ್ತಾ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ವಂದನಾರ್ಪಣೆ ನೋಡುವಂತಹ ಸಮಯ. ಈ ಒಂದು ವಂದನಾರ್ಪಣೆ ಮಾಡೋದಕ್ಕಾಗಿ ನಮ್ಮ ಫಸ್ಟ್ ಸರ್ಕಲ್ ಚಿಕ್ಕಬಳ್ಳಾಪುರ ವಿಭಾಗದ ಮುಖ್ಯಸ್ಥರಾಗಿರುವಂಥ ಶ್ರೀ ಆಂಜನೇಯ ರೆಡ್ಡಿ ಸರ್ ಅವ್ರಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸರ್. ಹಾಗೆ ವಂದನಾರ್ಪಣೆ ಆದಮೇಲೆ ಪದಾಧಿಕಾರಿಗಳೊಂದಿಗೆ ಗ್ರೂಪ್ ಫೋಟೋ ಇರುತ್ತೆ. ನಾಳೆ ಕೂಡ ಸಮಾವೇಶ ಮುಂದುವರಿತೆ ಅಂತ ಹೇಳ್ತಾ ಇದೀಗ ಆಂಜನೇಯ ರೆಡ್ಡಿ ಅವರು. ಎಲ್ಲರಿಗೂ ನಮಸ್ಕಾರ. ಪರಮಪೂಜ್ಯ ಜಗದ್ಗುರು ಯುಗಯೋಗಿ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತಿನ ಈ ಒಂದು ಉದ್ಯಮಿ ಒಕ್ಕಲಿಗ ಹೂಡಿಕೆದಾರರ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ಸಹ ನೀಡಿದ್ದಲ್ಲದೆ ಮುಂದೆ ಒಕ್ಕಲಿಗರ ಸಮುದಾಯ ಉದ್ಯಮಿಗಳಾಗಬೇಕು ಅನ್ನುವಂಥ ಒಂದು ಆಶೀರ್ವಾದವನ್ನು ಮಾಡಿಕೊಟ್ಟಂಥ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ್ ಮಹಾಸ್ವಾಮೀಜಿಯವರಿಗೆ ನಮ್ಮ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಪರವಾಗಿ ಮತ್ತು ಸಮಸ್ತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಗರಿಕರ ಪರವಾಗಿ ವಂದನಾರ್ಪಣೆಗಳನ್ನು ತಿಳಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಮನಃಪೂರ್ವಕವಾದಂಥ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಒಂದು ನಿಮಿಷ. ಇವತ್ತು ಪ್ರಶಾಂತ್ ಪ್ರಕಾಶ್ ಅವರಿಗೆ ನಮ್ಮ ಫಸ್ಟ್ ಸರ್ಕಲ್ ಸನ್ಮಾನ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ ಆಗಿದೆ. ಇದೊಂದು ಸಮುದಾಯದ ಹೆಮ್ಮೆ ಮತ್ತು ಅಸ್ಮಿತೆ. ಅವರಿಗೆ ಆ ಹೆಣ್ಮಗು ಹೇಳ್ತಾ ಇದ್ರು, ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ, ಪದ್ಮ ಅವಾರ್ಡ್ಸಲ್ಲಿ ಇನ್ನು ಉಳಿದ 3 ಕೂಡ ವಾಪಸ್ ಬರಲಿ ನಿಮಗೆ ಅಂತ ಹೇಳಿದ್ದಾರೆ. ಅಂತಹದ್ದಕ್ಕೂ ಕೂಡ ನಿಮ್ಮ ಸೇವೆ ಇರಲಿ. ಮತ್ತು ಉದ್ಯಮವನ್ನು ಮಾಡ್ತಾ ಆಧ್ಯಾತ್ಮಿಕತೆಯ ಒಂದು ಡೈಮೆನ್ಷನನ್ನು ಮರಿಬೇಡಿ ಅಂತ ಹೇಳ್ತಕ್ಕಂಥದ್ದು ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಆಧ್ಯಾತ್ಮಿಕತೆಯ ಡೈಮೆನ್ಷನ್ ಇರಬೇಕು ಅಂತಂದರೆ ನಮ್ಮನ್ನು ನಾವು ಸೇವೆಗೆ ತೊಡಗಿಸ್ಕೊಳ್ತಕ್ಕಂಥ ಒಂದು ಪ್ಯಾರಾಮೀಟರ್ ನಾವು ಯಾವಾಗಲೂ ಇಟ್ಕೊಂಡಿರಬೇಕು. ಇವತ್ತು ಪ್ರಶಾಂತ್ ಪ್ರಕಾಶ್ ಅವರ ವಿಚಾರಕ್ಕೆ ಬಂದಾಗ ಅವರು ಈ ನಿಟ್ಟಿನಲ್ಲಿ ಬಹುವಾಗಿ ಹಲವಾರು ಕಡೆಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಮಾಡ್ತಾ ಇರ್ಬೋದು, ನಾನು ಇಲ್ಲ ಅಂತಲ್ಲ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಆದಿಚುಂಚನಗಿರಿ ಮಹಾಸಂಸ್ಥಾನ ನಿಮ್ಮ ಮಠ ಇರೋದು ನಿಮಗೆ ಗೊತ್ತಿದೆ. ಅಲ್ಲಿ ನಮ್ಮ ಈ 2 ಜಿಲ್ಲೆಗಳಲ್ಲಿ 33,000 ಜನ ಮಕ್ಕಳು ಕಲಿತಾ ಇದ್ದಾರೆ. ಅಬೌಟ್ 30 ಸ್ಟೂಡೆಂಟ್ಸ್ ಆರ್ ಟೇಕಿಂಗ್ ಎಜುಕೇಷನ್ ಇನ್ ದೀಸ್ 2 ಡಿಸ್ಟ್ರಿಕ್ಟ್ಸ್ ಅಲೋನ್. ಒಂದು ವಿಶೇಷವಾದ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ಪೂಜ್ಯ ಗುರುಜಿಯವರ ಸಂಕಲ್ಪ ಇತ್ತು, ನಿಮ್ಮಗಳ ಅಭಿಪ್ಸನೆ ಇತ್ತು, ನಮಗೂ ಒಂದು ಆಸೆ ಬಂತು. ಅದಕ್ಕೆ ಒಂದು ಹೆಸರನ್ನ ಇಟ್ಟು ಪ್ರಾರಂಭ ಮಾಡಿದ್ವಿ. ಅದರ ಹೆಸರು ಏನಪ್ಪ ಅಂತಂದರೆ ಏನದು, ಸಮ್ಮಿತ್ ಅಂತ. ಸಮ್ಮಿತ್ ಅಂತಂದರೆ ಇಂಡಿಪೆಂಡೆಂಟ್ ವರ್ಡ್ ಆಗಿ ಸಮ್ಯಕ್ ವಿತ್ ಸಮ್ಮಿತ್, ಸರಿಯಾದದ್ದನ್ನು ತಿಳ್ಕೊಂಡಿರ್ತಕ್ಕಂಥ ಒಂದು ಜ್ಞಾನಿ ಅಂತ ಅಥವಾ ಜ್ಞಾನ. ಅಂತಹ ಅಬ್ರಿವೇಷನ್ ಏನದು ಶ್ರೀ ಆದಿಚುಂಚನಗಿರಿ ಮಠ್ ವಿಜ್ಞಾತಮ್ ಇನ್ಸ್ಟಿಟ್ಯೂಟ್ ಫಾರ್ ಟ್ಯಾಲೆಂಟೆಡ್ ಅಂತ. ಇಫ್ ಯು ಟೇಕ್ ಇಟ್ ಆನ್ ಅಸ್ ಅಬ್ರಿವೇಷನ್, ಶ್ರೀ ಆದಿಚುಂಚನಗಿರಿ ಮಠ್, ವಿ ಫಾರ್ ವಿಜ್ಞಾತಮ್, ಐ ಫಾರ್ ಇನ್ಸ್ಟಿಟ್ಯೂಟ್ ಫಾರ್ ಟ್ಯಾಲೆಂಟೆಡ್. ಅಂದರೆ ಬಡ ಮಕ್ಕಳು ಅಂತ ಹೇಳಿದ್ರೆ ಈ ಹೆಸರನ್ನ ಇಟ್ಟಿದ್ದೇವೆ. ಇಲ್ಲಿ ಅಡ್ಮಿಷನ್ ಯಾರಿಗೆ ಸಿಗುತ್ತೆ ಅಂತಂದರೆ ಬಹುಶಃ ಕಡು ಬಡವರು. ವಿ ಡೋಂಟ್ ಇನ್ವೈಟ್ ಅನ್ ಅಪ್ಲಿಕೇಶನ್. ನಮ್ಮ ಸಂಸ್ಥೆಗಳ ಮುಖಾಂತರ ವರ್ಷ ಪೂರ್ತಿ ನಾವು ಅದನ್ನು ಸರ್ವೆ ಮಾಡ್ತಾ ಇರ್ತೇವೆ. ನಮ್ಮ ಸಮುದಾಯದ ಪಬ್ಲಿಕಲ್ಲಿ ಅನೌನ್ಸ್ ಮಾಡೋಕ್ಕೇನು ತೊಂದರೆ ಇಲ್ಲ. ಒಂದು 80-85% ನಮ್ಮ ಸಮುದಾಯದ ಮಕ್ಕಳಿಗೆ ಕೊಡ್ತೇವೆ. ಇನ್ನೊಂದು 15% ಬೇರೆ ವರ್ಗಕ್ಕೂ ಕೂಡ ಕೊಡ್ತೇವೆ. ಆ ಹುಡುಗರ ಎಲಿಜಿಬಿಲಿಟಿ ಹೇಗಿರಬೇಕು ಅಂತಂದರೆ ಅತಿ ಕಡು ಬಡವರಾಗಿರಬೇಕು ಮತ್ತು ಅತಿ ಬುದ್ಧಿವಂತರಾಗಿರಬೇಕು. ಹಂಗಾರೆ ಮಧ್ಯದಲ್ಲಿರೋರಿಗೆ ಏನು ಮಾಡ್ತೀರಿ ಸ್ವಾಮಿ ಅಂದರೆ ಚುಂಚನಗಿರಿ ಅಲ್ಲಿ ತೊಗೊಂಡೋಗಿ ಬಿಡ್ತೇವೆ. ಎಷ್ಟು ಜನ ಕಳಿಸ್ಕೊಟ್ರು ಅಲ್ಲಿ ಓದಿಸೋಣ. ಈ ಮಕ್ಕಳು ಹೇಗಿರಬೇಕು ಅಂದರೆ ಇನ್ನೊಂದು 2-3 ಜನ್ರೇಷನ್ ಆದರೂ ಕೂಡ ಇವರೇನು ಕೂಡ ಆಗಲಿಕ್ಕೆ ಆಗೋದೇ ಇಲ್ಲ. ಅಂತಹ ಮಕ್ಕಳನ್ನು ಎಲ್ಲ ರೀತಿಯ ಟೆಸ್ಟ್ ಮಾಡಿ ಆಯ್ಕೆ ಮಾಡಿ ನಿಮ್ಮ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದ ತಪ್ಪಲಿನಲ್ಲಿ ಒಂದು ಸಂಸ್ಥೆಯನ್ನು ಮಾಡಿದ್ದೇವೆ. ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಬಿಲ್ಡಿಂಗನ್ನು ಕಟ್ಕೊಡ್ತಕ್ಕಂಥ ಪುಣ್ಯದ ಕೆಲಸವನ್ನು ನಮ್ಮ ಪ್ರಶಾಂತ್ ಪ್ರಕಾಶ್ ಅವರು ಮಾಡ್ತಾ ಇದ್ದಾರೆ. ಅಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಅವರಿಗೆ ಶ್ರೀಮಠದ ಧನ್ಯವಾದಗಳು. ಮತ್ತು ಆ ಸಂಸ್ಥೆಯಲ್ಲಿ ಓದಿ ಬಂದಂಥ ಮಕ್ಕಳು ಮುಂದಿನ 3 ಜನ್ರೇಷನ್ ಕಷ್ಟ ಬಿದ್ದರೂ ಏನೂ ಆಗದೇ ಇರ್ತಕ್ಕಂಥವರು
100% ಸಕ್ಸಸ್ ಆಗ್ತಾರೆ. 8ನೇ ಕ್ಲಾಸ್ ಆದ ನಂತರದಲ್ಲಿ ಅವರ ಇನ್ನರ್ ಪೊಟೆನ್ಷಿಯಲ್, ಇನ್ನರ್ ಸ್ಟ್ರೆಂತ್ ಏನಿದೆ ಅಂತ ತಿಳ್ಕೊಂಡು ಆಯಾ ಕ್ಷೇತ್ರದಲ್ಲಿನೇ ಅವ್ರನ್ನ ಬೆಳೆಸ್ತಕ್ಕಂಥ, ಎಜುಕೇಷನ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಅವರು ಮುಂದೆ ಸಮುದಾಯಕ್ಕೆ ಮತ್ತು ದೇಶ ಕಟ್ಟುವ ಕಾಯಕಕ್ಕೆ ಬಹು ದೊಡ್ಡ ಶಕ್ತಿಯಾಗಿ ಹೊರಹೊಮ್ತಾರೆ. ಅಂತಹ ಕಾಯಕಕ್ಕೆ ಶಕ್ತಿಯಾಗಿ ನಿಂತಿರ್ತಕ್ಕಂಥವರು ನಮ್ಮ ಪ್ರಶಾಂತ್ ಪ್ರಕಾಶ್ ರವರು. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಪರಮ ಪೂಜ್ಯರಿಗೆ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆಯೇ ಇವತ್ತಿನ ಈ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿ ಇರತಕ್ಕಂತಹ ನಮ್ಮ ಚಿಕ್ಕಬಳ್ಳಾಪುರ ಶಾಖಾ ಮಠದ ಪೂಜ್ಯ ಶ್ರೀ ಶ್ರೀ ಮಂಗಳನಾಥ್ ಮಹಾಸ್ವಾಮೀಜಿಯವರಿಗೆ ವಂದನಾರ್ಪಣೆಗಳನ್ನು ಮತ್ತು ನಮಸ್ಸುಮಾಂಜಲಿಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ದೆಹಲಿ ಮಠದ ಆನಂದ ಚೈತನ್ಯನಾಥ ಮಹಾಸ್ವಾಮೀಜಿಯವರು ಸಹ ಈ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ನಾನು ನನ್ನ ನಮಸ್ಕಾರಗಳು ಮತ್ತು ವಂದನಾರ್ಪಣೆಯನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬಂದು ನಿಮ್ಮನ್ನೆಲ್ಲ ಕುರಿತು ಮಾತನಾಡಿ ಅತ್ಯಂತ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದಂಥವರು ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಮಾನ್ಯ MC ಸುಧಾಕರ್ ಅವರಿಗೆ ನಾನು ವಂದನಾರ್ಪಣೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಉದ್ಯಮಿ ಒಕ್ಕಲಿಗ ಈ ಒಂದು ಪರಿಕಲ್ಪನೆ ಮತ್ತು ಇದರ ಒಬ್ಬ ಮೆಂಟರ್ ಆಗಿ ಇದನ್ನು ಇಡೀ ರಾಜ್ಯದ ಉದ್ದಗಲಕ್ಕೂ ಇರತಕ್ಕಂಥ ಒಕ್ಕಲಿಗರನ್ನು ಒಂದು ಕಡೆ ಸೇರಿಸಿ ಅವರನ್ನು ಉದ್ಯಮಿಗಳನ್ನಾಗುವ ಕಡೆಗೆ ಅಹರ್ನಿಶಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಜಯರಾಮ್ ರಾಯ್ಪುರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನಾರ್ಪಣೆಯನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಇತ್ತೀಚೆಗೆ ಪದ್ಮಶ್ರೀ ಪುರಸ್ಕೃತರಾದಂಥವರು ನಮ್ಮ ಸಮುದಾಯದ ಹೆಮ್ಮೆಯ ಪುತ್ರ ನಮ್ಮ ಪ್ರಶಾಂತ್ ಪ್ರಕಾಶ್ ಸರ್ ಅವರು ಸಹ ಈ ವೇದಿಕೆಯಲ್ಲಿ ಆಸೀನರಿರ್ತಾರೆ ಮತ್ತು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನಾರ್ಪಣೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಕೋಲಾರದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಯಶಸ್ವಿ ಉದ್ಯಮಿಯಾಗಿ ನಮ್ಮನ್ನು ಕುರಿತು ಮಾತನಾಡಿದಂಥ MLC ಗೋವಿಂದರಾಜಣ್ಣವರಿಗೆ ನಾನು ವಂದನಾರ್ಪಣೆಯನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಈ ವೇದಿಕೆಯಲ್ಲಿ ಇಬ್ಬರು ಒಕ್ಕಲಿಗರ ಸಂಘದ ನಿರ್ದೇಶಕರು, ಒಬ್ಬರು ಯಲವಳ್ಳಿ ರಮೇಶ್ ಅಣ್ಣವರು, ಇನ್ನೊಬ್ಬರು ಡಾಕ್ಟರ್ ರಮೇಶ್ ಅವರು, ಇವರಿಬ್ಬರಿಗೂ ನಾನು ಹೃದಯಪೂರ್ವಕ ವಂದನಾರ್ಪಣೆಗಳನ್ನು ತಿಳಿಸ್ತಾ ಇದ್ದೇನೆ. ಇದರ ಜೊತೆ ಶಿಲ್ಪಾ ಗೌಡ್ರಿದ್ದಾರೆ, ಅವ್ರಿಗೂ ಸಹ ನಮಸ್ಕಾರಗಳು. ಮತ್ತು ಕೋಲಾರದ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ಸಮಾಜದ ಹಿರಿಯರು ಆಗಿರ್ತಕ್ಕಂಥ KV ಶಂಕರಪ್ಪಣ್ಣವರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಡೆಕ್ಕನ್ ರಾಮಕೃಷ್ಣಪ್ಪನವರು ಬಹಳ 74 ವರ್ಷ ಆಗಿದ್ರೂ ಇನ್ನೂ ನನಗೆ 18 ವರ್ಷ ಅಂಥೇಳಿ ನಮ್ಮ ಯುವ ಉದ್ಯಮಿಗಳಿಗೆ ಉತ್ಸಾಹವನ್ನು ತುಂಬ್ತಾ ಇರ್ತಕ್ಕಂಥ ಡೆಕ್ಕನ್ ರಾಮಕೃಷ್ಣಪ್ಪನವ್ರಿಗೆ ನಾನು ವಂದನಾರ್ಪಣೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಅವ್ರ ಜೊತೆಯಲ್ಲಿ ಲಕ್ಷ್ಮಣ್ ಸರ್ ಇದ್ದಾರೆ, ಅವ್ರಿಗೂ ಸಹ ವಂದನಾರ್ಪಣೆಗಳನ್ನು ತಿಳಿಸ್ತಾ ಇದ್ದೀನಿ. ಬಂಗಾರಪೇಟೆ ಶಿವಕುಮಾರ್ ಅವರಿದ್ದಾರೆ, ಅವ್ರಿಗೂ ಸಹ ವಂದನಾರ್ಪಣೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಗೋಪಾಲ್ ಸರ್ ಇದ್ದಾರೆ, ಅವ್ರಿಗೂ ಸಹ ವಂದನಾರ್ಪಣೆಗಳು. ಮತ್ತು VCNR ರಾಮಸ್ವಾಮಿ ಅವರಿದ್ದಾರೆ. ಯಾರಾದರೂ ನಮ್ಮ ಒಕ್ಕಲಿಗರು ಯಾರಾದರೂ ನಮಗೆ ಜಮೀನಿದೆ ಅಂತ ತಿಳ್ಕೊಂಡಿರೋರು ಹೆಸರುಗಡದ ಹತ್ರ ಒಂದಿಷ್ಟು ವೇರ್ ಹೌಸ್ಗಳನ್ನು ಮತ್ತು ಶೀತಲ ಗೃಹಗಳನ್ನು ಮಾಡಿದ್ದಾರೆ. ಯಾರಾದರೂ ಖಂಡಿತ ಹೋಗಿ ನೋಡುವಂಥ ಜಾಗ 40-50 ಎಕರೆಯಲ್ಲಿ ಮಾಡಿದ್ದಾರೆ. ಅದ್ಭುತವಾದಂಥ ಒಂದು ಉದ್ಯಮಿಯವರು. ಯಾರಾದರೂ ಹೋಗ್ತೀವಿ ಅಂದರೆ ಅವರು ಉಚಿತವಾಗಿ ಅಲ್ಲೆಲ್ಲ ನೋಡಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಂಥವರು ಸಹ ಈ ವೇದಿಕೆಯಲ್ಲಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಬಹಳ ಮುಖ್ಯವಾಗಿ ಬಂಧುಗಳೇ, ಇವತ್ತು ನೀವೆಲ್ಲ ಇಲ್ಲಿ ಸೇರಿರಬೇಕಾದ್ರೆ CMR ಶ್ರೀನಾಥ್ ಅವರು ಈ ಒಂದು ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿ ಮತ್ತು ಅವರ ಎಲ್ಲ ತಂಡದವ್ರನ್ನ ಜೊತೆಯಲ್ಲಿಟ್ಕೊಂಡು ಇವತ್ತು ಯಶಸ್ವಿಯಾಗಿ ಈ ಒಂದು ಹೂಡಿಕೆದಾರರ ಸಮಾವೇಶವನ್ನು ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ಬೆನ್ನೆಲುಬಾಗಿ ಮಾಗೇರಿ ನಾರಾಯಣ ಸ್ವಾಮಿ ಅವರು ಮತ್ತು ಇತರ ಎಲ್ಲ ತಾಲೂಕು ಅಧ್ಯಕ್ಷರುಗಳು ನಿಂತಿದ್ದಾರೆ. ಅವರೆಲ್ಲರಿಗೂ ನಾನು ವಂದನಾರ್ಪಣೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮ ವೇದಿಕೆಯಲ್ಲಿ ಮುನ್ರಾಜರವರು ಇದ್ದಾರೆ, ಅವ್ರಿಗೂ ವಂದನೆಗಳು. ನಯನ್ ಕುಮಾರ್ ಗೌಡರು ಯಶಸ್ವಿ ಉದ್ಯಮಿ. ಇವತ್ತು ಮಧ್ಯಾಹ್ನ
ಈ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಏನೇನು ವಿಪುಲವಾದಂಥ ಅವಕಾಶಗಳಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಉತ್ಕೃಷ್ಟವಾದಂಥ ಪ್ರೆಸೆಂಟೇಷನನ್ನು ಕೊಡಲಿದ್ದಾರೆ. ದಯಮಾಡಿ ಒಬ್ಬರೂ ಮಿಸ್ ಮಾಡದೆ ಅದನ್ನು ನೋಡಬೇಕು ಅಂತ ನಯನ್ ಕುಮಾರ್ ಗೌಡರಿಗೆ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಡಾಕ್ಟರ್ ವರ್ಷಾರವರಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತು ನಮ್ಮ ಸಹೋದರಿ ಚೌಡೇಶ್ವರಿ ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕೆಲಸ ಕಾರ್ಯಗಳನ್ನು ರಾಜ್ಯ ಮಟ್ಟದ ಸಂಘಟನೆಯಿಂದ ಕೋಆರ್ಡಿನೇಟರ್ಸ್ ಆಗಿ ಕೋಲಾರ, ಚಿಕ್ಕಬಳ್ಳಾಪುರದ ಕೋಆರ್ಡಿನೇಟರ್ಸ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಅಮರೇಶ್ ಅವರು, ಚಂದ್ರಪ್ಪನವರು, ನಟರಾಜ್ರವರು ಮತ್ತು ಧರ್ಮಾರವರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಆಗಲಿಕ್ಕೆ ಕೋಲಾರ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಉದ್ಯಮಿ ಒಕ್ಕಲಿಗರ ಪ್ರತಿನಿಧಿಗಳು ಯಾರಿದ್ದಾರೆ ಅವರಿಗೂ, ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಭಾಕರ್ ರೆಡ್ಡಿ ಮತ್ತು ಅವರ ತಂಡ ಅವ್ರಿಗೂ ಸಹ ನಾನು ವಂದನೆಗಳನ್ನು ತಿಳಿಸ್ತಾ, ಇನ್ನೂ ವೇದಿಕೆಯಲ್ಲಿ ಯಾರಾದರೂ ತಪ್ಪಿ ಹೋಗಿದ್ದರೆ ದಯಮಾಡಿ ಕ್ಷಮಿಸಿ. ನಮಗೆ ಉಚಿತವಾಗಿ ಇಂಥ ಒಂದು ಅದ್ಭುತವಾದಂಥ ನಂದಿನಿ ಪ್ಯಾಲೇಸನ್ನು, ಈ ಕಾರ್ಯಕ್ರಮ ನೀವು ಉಚಿತವಾಗಿ ಮಾಡ್ಕೊಳ್ಳಿ, ಸಮುದಾಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಕೊಟ್ಟಿರ್ತಕ್ಕಂಥ ನಮ್ಮ ನಂದಿನಿ ಪ್ರಸನ್ನ ಸರ್ ಅವರಿಗೆ ತುಂಬ ಹೃದಯದಿಂದ ಒಂದು ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ತಿಳಿಸೋದ್ರ ಜೊತೆಗೆ ಇವತ್ತು ಈ ಕಾರ್ಯಕ್ರಮವನ್ನು ವಿಸ್ತೃತವಾಗಿ ವರದಿ ಮಾಡಿಕೊಡ್ಲಿಕ್ಕೆ ಕೋಲಾರದ ಎಲ್ಲ ಮಾಧ್ಯಮದ ಸ್ನೇಹಿತರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸೋದ್ರ ಜೊತೆಗೆ ಇವತ್ತು ಉದ್ಯಮಿ ಒಕ್ಕಲಿಗ ಹಲವಾರು ಜಿಲ್ಲೆಗಳಿಂದ, ಬೆಂಗಳೂರು ಗ್ರಾಮಾಂತರದಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಅನೇಕ ಜನ ಅಧ್ಯಕ್ಷರುಗಳು ಮತ್ತು ಪ್ರತಿನಿಧಿಗಳೆಲ್ಲ ಬಂದಿದ್ದೀರಿ. ನಿಮಗೆಲ್ಲರಿಗೂ ನಾನು ವಂದನಾರ್ಪಣೆಯನ್ನು ತಿಳಿಸೋದ್ರ ಜೊತೆಗೆ ಇವತ್ತು ಮತ್ತು ನಾಳೆ ಅನೇಕ ಯೋಜನೆಗಳನ್ನು ಪ್ರೆಸೆಂಟ್ ಮಾಡಲಿಕ್ಕೆ ನಮ್ಮ ಉತ್ಸಾಹಿ ಉದ್ಯಮಿಗಳು ಆಗಬೇಕು ಅಂತಿರ್ತಕ್ಕಂಥವ್ರು ಬಂದಿದ್ದೀರಿ. ಮತ್ತು ಆ ಉದ್ಯಮಿಗಳಾಗಬೇಕು ಅಂತ ಯಾರು ಪ್ರೆಸೆಂಟೇಷನ್ ಕೊಡ್ತಿರೋ ಅದರಲ್ಲಿ ನಿಜವಾಗ್ಲೂ ಒಂದು ಸರಿಯಾದಂಥ ಒಂದು ವ್ಯವಸ್ಥೆ ಇದ್ದರೆ ಅದಕ್ಕೆ ಹೂಡಿಕೆದಾರರನ್ನು ಹುಡುಕಿಕೊಡುವಂಥ ಕೆಲಸವನ್ನು ಸಹ ಉದ್ಯಮಿ ಒಕ್ಕಲಿಗ ಮಾಡ್ತಾ ಇದೆ. ಅವರೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸ್ತಾ ನನ್ನ ವಂದನಾರ್ಪಣೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕ್ವಿಕ್ಕಾಗಿ ಈ ಭಾಗದ ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕು. ಗ್ರೂಪ್ ಫೋಟೋಗಾಗಿ ಈ ಭಾಗದ ಪದಾಧಿಕಾರಿಗಳು ಬೇಗ ವೇದಿಕೆ ಮೇಲೆ ಬರಬೇಕು. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಭಾಗದ ಪದಾಧಿಕಾರಿಗಳು ಒಂದು ಗ್ರೂಪ್ ಫೋಟೋಗಾಗಿ ಬೇಗ ವೇದಿಕೆ ಮೇಲೆ ಬರಬೇಕು. ತಾಲೂಕು ಅಧ್ಯಕ್ಷರುಗಳು ಬರಬೇಕು. ದಯವಿಟ್ಟು ತಾಲೂಕು ಅಧ್ಯಕ್ಷರುಗಳು ಬೇಗ ಗ್ರೂಪ್ ಫೋಟೋಗಾಗಿ ವೇದಿಕೆಗೆ ಬರಬೇಕು. ಅತಿಥಿಗಳು ದಯವಿಟ್ಟು ಒಂದೆರಡು ನಿಮಿಷ ಆಸೀನರಾಗಬೇಕು. ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಪದಾಧಿಕಾರಿಗಳ ಜೊತೆ ಒಂದು ಗ್ರೂಪ್ ಫೋಟೋಗಾಗಿ. ಇನ್ನು ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಬರೋದಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಅಂತ ವೇದಿಕೆ ಮೇಲೆ ಕೇಳ್ಕೊಳ್ತಾ ಇದ್ದೀನಿ. ಇದು ಫಸ್ಟ್ ಸರ್ಕಲ್ ಬ್ರದರ್ಹುಡ್ ಇನ್ ಬಿಸ್ನೆಸ್ ಉದ್ಯಮಿ ಒಕ್ಕಲಿಗದ ಇನಾಗ್ರೇಷನ್ ಇವೆಂಟಲ್ಲಿ ನಾವೆಲ್ಲರೂ ಇದ್ದೀವಿ. ಇವತ್ತು ನಾಳೆ ಎಲ್ಲ ನಮ್ಮ ಡೆಲಿಗೇಟ್ಸ್ ಹಾಗೆ ಇನ್ವೆಸ್ಟರ್ಸಿನ ಒಂದು ಗ್ರೀಟ್ ಆ್ಯಂಡ್ ಮೀಟ್ ಇರುತ್ತೆ. ಸಾಕಷ್ಟು ವಿಚಾರಗಳು ತಿಳ್ಕೊಳ್ಳುವಂತಹ ಕುತೂಹಲ ಇಲ್ಲೆಲ್ಲರಲ್ಲೂ ಇರುತ್ತೆ ಗೊತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಈಗಷ್ಟೇ ಇನಾಗ್ರೇಷನ್ ಆಗಿದೆ, ಹಾಗೆ ಇವಾಗ ಒಂದು ಗ್ರೂಪ್ ಫೋಟೋ ಆಗ್ತಿದೆ. ಗ್ರೂಪ್ ಫೋಟೋ ನಂತರ ಎಲ್ಲರೂ ಹೋಗಿ ನಿಮಗಾಗಿ ಮೀಸಲಿರುವಂತಹ ಭೋಜನನ ಸ್ವೀಕರಿಸಿ ಬೇಗ ಮತ್ತೆ ರಿಟರ್ನ್ ಬ್ಯಾಕ್ ಆಗಿ. ಯಾಕೆ ಅನ್ನೋದಾದರೆ ಮೀಟಿಂಗ್ ಆಫ್ ವಿಮೆನ್ ಎಂಟರ್ಪ್ರೀನಿಯರ್ ಸ್ಟಾರ್ಟ್ ಆಗುತ್ತೆ ಊಟ ಆದ ನಂತರ. ಸೊ ಹಾಗಾಗಿ ಈಗ ವೇದಿಕೆಯಲ್ಲಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಜೊತೆಯಲ್ಲಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಪದಾಧಿಕಾರಿಗಳು ಹಾಗೂ ತಾಲೂಕು ಅಧ್ಯಕ್ಷಗಳ ಜೊತೆಯಲ್ಲಿ ಒಂದು ಸಮೂಹ ಭಾವಚಿತ್ರ. ಬಂಧುಗಳೇ, ಇದಾದ ನಂತರ ಒಂದು ಸಣ್ಣ ವಿರಾಮ, ಭೋಜನ ವಿರಾಮ. ಸಾಂಪ್ರದಾಯಿಕ ಶೈಲಿಯಲ್ಲಿ ಭೋಜನದ ವ್ಯವಸ್ಥೆ ಏರ್ಪಡಿಸಲಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ಸ್ವೀಕರಿಸಬೇಕು. ಅದಾದ ನಂತರ ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ಮುಂಭಾಗ ಬಂದು ಆಸೀನರಾಗಬೇಕು. ಮಹಿಳಾ ಪ್ರತಿನಿಧಿಗಳ ಸಮಾವೇಶ, ಪ್ರೆಸೆಂಟೇಷನ್, ಸಂಜೆ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ, ವಿಶೇಷವಾಗಿ ಕೆಂಪೇಗೌಡ ನೃತ್ಯ ರೂಪಕ ಇದೆ. ಕುಟುಂಬ ಸಮೇತ ಬರಬೇಕು ಅಂತ ಈಗಾಗಲೇ CM ಶ್ರೀನಿವಾಸ್ ಅವರು ವಿನಂತಿ ಮಾಡಿಕೊಂಡಿದ್ದಾರೆ. ಮುಳುಬಾಗಿಲು ವಿಭಾಗದ ಸತ್ಯಣ್ಣವರು, NRS ಸತ್ಯಣ್ಣವರು ಮತ್ತು ಅರುಣ್ ಕುಮಾರ್ ದಯವಿಟ್ಟು ವೇದಿಕೆಗೆ ಬರಬೇಕು ಒಂದು ಫೋಟೋಗೆ. ಬಾಬುಮೋನಿಯವರು ಕೂಡ ಸ್ವಾಗತ.
ಸಭಾಂಗಣದ ಭೋಜನಾಲಯದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಎಡಭಾಗದಿಂದ ಹೋಗ್ಬೋದು. ದಯವಿಟ್ಟು ಎಲ್ಲರೂ ಕೂಡ ಊಟವನ್ನು ಸ್ವೀಕರಿಸಬೇಕು ಮತ್ತೆ ವಾಪಸ್ ಬರಬೇಕಾಗಿ ವಿನಂತಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ವೇದಿಕೆ. ಫಸ್ಟ್ ಸರ್ಕಲ್ ಬ್ರದರ್ಹುಡ್ ಇನ್ ಬಿಸ್ನೆಸ್ ಉದ್ಯಮಿ ಒಕ್ಕಲಿಗ ಅರ್ಪಿಸುವ 2ನೇ ವರ್ಷದ ಡೆಲಿಗೇಟ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಮೀಟ್ 2025. ಈಗಷ್ಟೇ ಕಾರ್ಯಕ್ರಮದ ಉದ್ಘಾಟನೆ ಎಲ್ಲ ಆಗಿದೆ. ಈಗ ಒಂದು ಪುಟ್ಟ ವಿರಾಮ. ಹೊಟ್ಟೆ ಊಟ ತಿಂದು ಬೇಗ ಬನ್ನಿ. ಯಾಕೆ ಅನ್ನೋದಾದರೆ ನಮ್ಮ ಮಹಿಳಾ ಉದ್ಯಮಿಗಳಿಂದ ಸಾಕಷ್ಟು ಪ್ರೆಸೆಂಟೇಷನ್ಗಳು ಈ ಒಂದು ವೇದಿಕೆಯಲ್ಲಿ ಸಾಕಷ್ಟು ನಿಮಗೆ ಯೂಸ್ ಆಗುವಂಥ ವಿಚಾರ ತಿಳಿಸುವಂತಹ ಒಂದು ಪ್ರೆಸೆಂಟೇಷನ್ಸ್ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಸಂಜೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಇದೆ ಅಂತ ಈಗಾಗಲೇ ಹೇಳಿದ್ದಾರೆ. ಸೊ ಎಲ್ಲರೂ ಮಿಸ್ ಮಾಡದೆ ಈ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ಗೂ ಕೂಡ ಭಾಗಿಯಾಗಿ ಅಂತ ಹೇಳ್ತಾ, ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಪ್ರೆಸೆಂಟ್ಸ್ ಪ್ರತಿನಿಧಿಗಳ ಮತ್ತು ಹೂಡಿಕೆದಾರರ 2ನೇ ವಾರ್ಷಿಕ ಸಮಾವೇಶ 2025. ಸೊ ಈಗ ಸಮಯ 2:15. ಮತ್ತೆ 3 ಗಂಟೆಗೆ ಇದೇ ವೇದಿಕೆ ಹತ್ರ ಎಲ್ಲರೂ ಸಿಗೋಣ. ಸೊ ದಯಮಾಡಿ ಬೇಗ ಬೇಗ ಊಟ ಮುಗಿಸ್ಕೊಂಡು ಆದಷ್ಟು ಬೇಗ ಬಂದು ಇಲ್ಲಿ ಆಸೀನರಾಗಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನಮ್ಮ ವಿಮನ್ ಎಂಟರ್ಪ್ರೀನಿಯರ್ಸಿನ ಪ್ರೆಸೆಂಟೇಷನ್ ಸೆಷನ್ ಸ್ಟಾರ್ಟ್ ಆಗುತ್ತೆ 3 ಗಂಟೆಗೆ. Smita, the clock is ticking. So it's 2:30. Let's come back at 3 o'clock. Because the women entrepreneurs are going to present their presentation. I kindly request everyone to be part of that. ಸೊ ಇಲ್ಲಿ ಯಾರು ಫೋನ್ ಬಿಟ್ಟಿದ್ದಾರೆ ವೇದಿಕೆ ಮೇಲೆ, ಯಾರು ಫೋನ್ ಮಿಸ್ ಆಗಿದೆ ಚೆಕ್ ಮಾಡ್ಕೊಳ್ಳಿ. ವಿ ಹ್ಯಾವ್ ಗಾಟ್ 1 cell phone here on a floor on the dais. It's a requested, kindly check. Okay sir, thank you. And yes, we all are gathered here to celebrate our 2nd year annual Delegates and Investor Meet 2025 presented by First Circle Brotherhood in Business Udyami Okaliga. Let's meet up after a half an hour. It's half an hour more to go through for a women entrepreneurs section, which involves presentation as well as lots of information for our upcoming and startup women's area. Thank you. ಫೋನ್ ನಮ್ಮದು ಅಂತ ಬಂದರೆ ಕೊಡ್ಲಿಕ್ಕಾಗಲ್ಲ. ಯಾರು ಬಂದು ಪ್ಯಾಟ್ರನ್ ಲಾಕ್ ಓಪನ್ ಮಾಡ್ತಾರೋ ಅವ್ರಿಗೆ ಮಾತ್ರ ಕೊಡೋದು. ಅದು ಅವ್ರದ್ದೇ ಫೋನ್ ಅಂತ ಗೊತ್ತಾಗುತ್ತೆ. ಸೊ ಒಂದು ಫೋನ್ ಸಿಕ್ಕಿದೆ. ಯಾವ ಕಂಪನಿ ಇದು? ವಿವೋ ಫೋನ್ ಸಿಕ್ಕಿದೆ. ದಯವಿಟ್ಟು ಅದರ ಮಾಲೀಕರು ಕಳ್ಕೊಂಡಿದ್ರೆ ದಯವಿಟ್ಟು ಬಂದು ಸ್ವೀಕರಿಸಿ. ಯಾಕಂದ್ರೆ ಲಾಕ್ ಮಾಡಿದ್ದೀರಾ, ನಾವಂತೂ ಉಪಯೋಗಿಸೋಕ್ಕಾಗಲ್ಲ.
ಪ್ರಚಾರ ಮಾಡೋಣ. ಈ ಭಾಗದ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ಉದ್ಯಮಿಗಳಾಗಬೇಕು ಮತ್ತು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಉದ್ಯಮ ಶುರು ಮಾಡಲು ಅಥವಾ ನಡೆಸಲು ಯಾವುದೇ ರೀತಿಯ ಸಹಾಯ ಬೇಕಾದರೂ ನಾವು ಫಸ್ಟ್ ಸರ್ಕಲ್ನಿಂದ ನಿಮಗೆ ಮಾಡುತ್ತೇವೆ. ಫಸ್ಟ್ ಸರ್ಕಲ್ನಲ್ಲಿ ಈಗಾಗಲೇ ಎಲ್ಲ ಜಿಲ್ಲೆಗಳಿಂದಲೂ ಮತ್ತು ಎಲ್ಲ ವ್ಯಾಪಾರ ಕ್ಷೇತ್ರಗಳಿಂದಲೂ ಮಹಿಳಾ ಉದ್ಯಮಿಗಳು ಸದಸ್ಯರಾಗಿದ್ದಾರೆ. ನಮ್ಮಲ್ಲಿ ಈಗಾಗಲೇ 3 ಮಹಿಳಾ ಸರ್ಕಲ್ಗಳನ್ನು ನಾವು ಶುರು ಮಾಡಿದ್ದೇವೆ. ಬೆಂಗಳೂರು, ಮೈಸೂರು ಮತ್ತು ಚಿಕ್ಕಬಳ್ಳಾಪುರನಲ್ಲಿ, ಚಿಕ್ಕಮಗಳೂರಿನಲ್ಲಿ. ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಮಹಿಳಾ ಸರ್ಕಲ್ ಪ್ರಾರಂಭ ಮಾಡಬೇಕೆಂದು ನಮ್ಮ ಗುರಿ. ಈಗ ನಮ್ಮ ರತ್ನಮ್ಮ ಅವರು ಮುಂದೆ ಮಾತಾಡುತ್ತಾರೆ. ಧನ್ಯವಾದಗಳು. ನಮಸ್ಕಾರ. ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ವುಮೆನ್ ಎಂಟರ್ಪ್ರೈನರ್ಸ್ ಹಾಗೂ ವೇದಿಕೆ ಮುಂಭಾಗ ಇರುವಂಥ ಎಲ್ಲ ನಮ್ಮ ಕುಲಬಂಧವರು ಮತ್ತು ಇನ್ವೆಸ್ಟರ್ಸ್ ಎಲ್ಲ ಭಾಗವಹಿಸಿದ್ದೀರಾ. ಎಲ್ರಿಗೂ ನಮಸ್ಕರಿಸ್ತಾ, ಈ ವೇದಿಕೆಯಲ್ಲಿ ಒಬ್ಬ ಉದ್ಯಮಿಯಾಗಿ ಅನ್ನೋದಕ್ಕಿಂತ ತುಂಬ ಖುಷಿಯಿಂದ ಹೆಮ್ಮೆಯಿಂದ ಒಂದು ರೈತ ಮಹಿಳೆ ಅಂತ ತುಂಬ ಖುಷಿ ಪಡ್ತೀನಿ. ಯಾಕಂತಂದರೆ ಇವಾಗ ರೈತರಿಗೆ ತಾನೇ ನನ್ನ ಜೊತೆ ಒಂದು ಕಾನ್ಸೆಪ್ಟ್ ಮಾತಾಡಿದ್ರು. ಫಸ್ಟ್ ನೀನು ಸ್ಟೇಜಲ್ಲಿ ಅದನ್ನೇ ಮಾತಾಡಬೇಕು ಅಂತ ಯಾರೋ ರೈತರು ಸಜೆಷನ್ ಕೇಳಿದ್ರು. ಯಾಕಂತ ಅದ್ರ ಬಗ್ಗೆ ನಾನು ತುಂಬ ಖುಷಿ ಆಗುತ್ತೆ. ಉದ್ಯಮಿ ಒಬ್ಬ ರೈತಲಿಲ್ಲದೆ ಮುಂದೆ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಫಸ್ಟು ಕಾನ್ಸೆಪ್ಟಲ್ಲಿ ನಮ್ಮ MLC ಇವರು ಮಂತ್ರಿಗಳು ಒಂದು ಕಾನ್ಸೆಪ್ಟ್ ತಗೊಂಡ್ರು. ಫಸ್ಟು ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ರೈತರಾಗಿ ಇವಾಗ ಒಂದು ಉದ್ಯಮಿ ಕನ್ವರ್ಟ್ ಆಗಬೇಕಂತಂದರೆ ಬರೀ ಇಂಡಸ್ಟ್ರಿಯಲ್ಸು ಬರೀ ಕೈಗಾರಿಕೆಗೆ ಕೊಟ್ಟರೆ ಜೀವನ ಮಾಡೋದು ಮುಂದೆ ತುಂಬ ಕಷ್ಟ ಆಗುತ್ತೆ. ಆದರೆ ನಾವು ಅದನ್ನೇ ಒಂದಷ್ಟು ಹಳ್ಳಿನೇ ನಾವು ಯಾಕೆ ಇಂಡಸ್ಟ್ರಿಯಲ್ ಕನ್ವರ್ಟ್ ಮಾಡ್ಕೊಂಡು ನಾವೇ ಉದ್ಯಮಿ ಮಾಡಬಾರ್ದು. ಆ ಥರ ಮಾಡಿದಾಗ ನಾವು ಜೀವನ ರೂಪಿಸ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಆ ಕಾನ್ಸೆಪ್ಟಲ್ಲಿ ನಾನು ಒಬ್ಬಳು. ಯಾಕಂತಂದರೆ ಒಂದು 10 ವರ್ಷ ಹಿಂದೆ ನಾನು ಒಂದು ರೈತ ಮಹಿಳೆ. ಯಾಕಂದರೆ ಸಮಗ್ರ ಕೃಷಿ ಇತ್ತು, ರೇಷ್ಮೆ ಇತ್ತು, ಹೈನುಗಾರಿಕೆ ಇತ್ತು. ನಮ್ಮ ಕರ್ನಾಟಕದಲ್ಲಿ 2017ರಲ್ಲಿ ತುಂಬ ಬರಗಾಲ ಬಂದಾಗ ನಾನು ಒಂದು ಸಿರಿಧಾನ್ಯಗಳು ಆದ್ಯತೆ ಕೊಟ್ಟು ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹೆಚ್ಚು ಆದ್ಯತೆ ಕೊಟ್ಟಾಗ ನಾನು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು. ಅವಾಗೂ ನನಗೆ ಸಜೆಷನ್ ಬಂತು, ನೀನು ಯಾಕೆ ಹಳ್ಳಿಯಲ್ಲಿ ಮಾಡ್ತಾ ಇದ್ದಿ, ಇಂಡಸ್ಟ್ರಿಯಲ್ಲೇ ಸಿಟಿಯಲ್ಲೇ ಮಾಡಬಾರ್ದು ಅಂತ ಒಂದು ಸಪೋರ್ಟಿವ್ ಆಗಿ ಮಾತಾಡಿದರು. ಆದರೆ ಎಕನಾಮಿಕಲಿ ನಾನು ಸಕ್ಸಸ್ ಆಗ್ತಾ ಇದ್ದೆ. ಒಂದು ಒಳ್ಳೆ ಸಮಾಜದಲ್ಲಿ ಐಡೆಂಟಿಫೈ ಆಗಿ ಗುರುತಿಸ್ಕೊಳ್ಳೋದಕ್ಕೆ, ಒಂದು ಸಕ್ಸಸ್ ಆಗೋದಕ್ಕೆ, ಮಾದರಿಯಾಗಿ 4 ಜನ ಊಟ ಕೊಡೋಕ್ಕೆ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಅದ್ರ ಬಗ್ಗೆ ನನಗೆ ಈಗ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ನಾನು ಸ್ಮಾಲ್ ಪ್ರಾಜೆಕ್ಟ್ ಹಳ್ಳಿಯಲ್ಲೇ ಸ್ಟಾರ್ಟ್ ಮಾಡಿದಾಗ, ಆದರೆ ಕಷ್ಟ ಇದೆ. ಆ ಪ್ರಾಜೆಕ್ಟ್ ನಾವು ಹಳ್ಳಿಯಲ್ಲಿ ಮಾಡಿದಾಗ ತುಂಬ ಸ್ಟ್ರಗಲ್ ಇದೆ. ಏನೇ ಮಾಡಬೇಕಾದ್ರೂ ಒಂದು ಸ್ಟ್ರಾಂಗಾಗಿ ನಂಬಿಕೆ, ನಿರ್ಧಾರ, ನಾವು ಮಾಡೋದು ನಮ್ಮ ಬಗ್ಗೆ ನಮ್ಮ ಕಾನ್ಫಿಡೆನ್ಸ್ ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾನು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು ಎಲ್ಲೋ ಒಂದು ಸ್ಮಾಲ್ ಸ್ಕೇಲಲ್ಲಿ ಹಳ್ಳಿಯಲ್ಲೇ ನಾನು ಚಿಕ್ಕದಾಗಿ ರೇರಿಂಗ್ ಹೌಸಲ್ಲೇ ಹುಳ ಮೇಯ್ಸೋಕ್ಕಾಗದೇ ಇರೋಂಥ ಸಂದರ್ಭದಲ್ಲಿ ನೀರಿಲ್ಲದೆ ಇರೋವಾಗ ತುಂಬ ಆರ್ಥಿಕವಾಗಿ ಹಿಂದುಳಿದಾಗ ಸ್ವಾವಲಂಬನಾಗಿ ಬದುಕಲೇಬೇಕು, ಎಕನಾಮಿಕಲಿ ಏನೋ ಒಂದು ಸಕ್ಸಸ್ ಮಾಡಲೇಬೇಕು. ಯಾಕಂದರೆ ಅಮ್ಮ ಮನೆಯಲ್ಲಿ ಮದುವೆ ಓದ್ತಾ ಇರಬೇಕಾದ್ರೆ ಮದುವೆ ಮಾಡಿ ಕಳಿಸಿದ್ರೆ, ಆಮೇಲೆ ಓದಿದ್ದು. ಅವಾಗ ಏನಾಗ್ತದ್ರಿ, ಇವಾಗಾದರೂ ಹೆಣ್ಮಗು ಆಗಲಿ ಗಂಡು ಮಗಲಿ ಕಾನ್ಫಿಡೆನ್ಸ್ ಆಗಿ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ, ಏನೋ ಒಂದು ಜೀವನ ರೂಪಿಸ್ಕೊಳ್ಳಿ ಅನ್ನೋ ಕಾನ್ಸೆಪ್ಟ್ ಇದೆ. ಆದರೆ ಅವಾಗೊಂದು ಕಾನ್ಸೆಪ್ಟ್ ಏನಿತ್ತಂದರೆ, ರೈತರಾಗಿ ಅವಳ ಜೀವನಕ್ಕೇನು ಸಮಸ್ಯೆ ಇಲ್ಲ, ಊಟಕ್ಕೇನು ಸಮಸ್ಯೆ ಇಲ್ಲ ಅನ್ನೋದು ಯೋಚನೆ ಮಾಡ್ತಾಯಿದ್ರು. ಈಗ ಏನು ಯೋಚನೆ ಮಾಡ್ತಾರೆ, ಎಕನಾಮಿಕಲ್ಲಿ ಅವ್ರು ಸಕ್ಸಸ್ ಇದ್ದಾರೆ ಅನ್ನೋದು ಯೋಚನೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವಾಗ ಒಂದು ಸಮಾಜದಲ್ಲಿ ರೈತರಿಗೆ ಯಾಕೆ ಇವಾಗ ಆ ರೀತಿ ಯೋಚನೆ ಮಾಡಿದರೆ ರೈತರೇ ನೆಮ್ಮದಿಯಾಗಿ ಜೀವನ ಮಾಡ್ತಾವನೆ, ಅವನು ಸಿಟಿ ಮಟ್ಟಕ್ಕಿಂತ ರಾಯಲ್ಲಾಗಿ ಬದುಕ್ತಾ ಇದ್ದಾನೆ ಈ ಒಂದು ಸಂದರ್ಭದಲ್ಲಿ ಹಳ್ಳಿಯಲ್ಲಿ. ಯಾಕಂದರೆ ಯಾರು ಹೋಗಿ ಹೆಣ್ಮಕ್ಳು ಸೊಸೆಗಳು ಹೋಗಿ ತೋಟದಲ್ಲಿ ದುಡಿಯೋರಿಲ್ಲ. ಅದು ಅವಳ ಆಸಕ್ತಿ ಇದ್ದರೆ ಸ್ವಾವಲಂಬನಾಗಿ ಅವಳು ಒಂದು ಸ್ಟ್ರಾಂಗಾಗಿ ನಾನು ಏನೇ ಮಾಡಬೇಕನ್ನೋ ಹೆಣ್ಮಕ್ಳಾದರೂ ಹೋಗ್ತಾರೆ. ಅದಕ್ಕೆ ಕಾರಣ ನಾವು ಪೇರೆಂಟ್ಸೇ. ಯಾಕಂತಂದರೆ ಈಗೇನು ನಮ್ಮ ಉದ್ಯಮಿ ಕಾನ್ಸೆಪ್ಟ್ ಮಾಡಿದರೆ ಇದು ಒಳ್ಳೆ ಕಾನ್ಸೆಪ್ಟ್. ಯಾಕಂದರೆ ನಾವು ರೈತರಾಗಿ 1000 ಜನಕ್ಕೆ ಊಟ ಕೊಡೋರು
ಮುಂದೆ ಕೈಗಾರಿಕೆಗಳಂತ ಎಲ್ಲ ಪ್ಲೇಸಲ್ಲೂ ಆಗೋಗ್ತಾ ಇದೆ. ಪ್ರತಿಯೊಬ್ಬರಲ್ಲೂ ದುಡ್ಡಿದೆ, ಆದರೆ ಜೀವನ ಮಾಡೋಕ್ಕೆ ಯಾರಿಗೂ ಕಷ್ಟ ಆಗ್ತಾ ಇಲ್ಲ. ಮುಂದೆ ಇನ್ನೊಂದು 5 ವರ್ಷ 10 ವರ್ಷ ಹೋದ್ಮೇಲೆ ಪ್ರತಿಯೊಬ್ಬರ ಹತ್ರ ದುಡ್ಡಿರುತ್ತೆ, ಯಾರಿಗೂ ಊಟ ಸಿಕ್ಕಲ್ಲ, ಪ್ರಾಮಿಸ್ ಸಿಕ್ಕಲ್ಲ. ಪ್ರತಿಯೊಬ್ಬರಲ್ಲೂ ನೀವೀಗ ಆನ್ಲೈನ್ ಅಪ್ಲೈ ಮಾಡಿದ ತಕ್ಷಣ ಸಿಗುವಂಥದ್ದು ಏನು ಗೊತ್ತಾ, ಪ್ರತಿಯೊಬ್ಬರು ಇವಾಗೆಲ್ಲ ಅವಾಗ 70% ಎಲ್ಲ ವ್ಯವಸಾಯ ಕ್ಷೇತ್ರದಲ್ಲಿದ್ದರು, ಈಗ 30% ಇಲ್ಲ. ಅದ್ರ ಜೊತೆಗೆ ಪ್ರತಿಯೊಬ್ಬರು ಹೋಗಿ ಸಿಟಿಯಲ್ಲಿ ಸೇರ್ಕೊಂಡಿದ್ದಾರೆ. ನಿಮಗೆಲ್ಲ ಊಟ ಕೊಡೋರು ಯಾರು ಕೊಡ್ತಾರೆ ಹೇಳಿ? ಈಗ ಒಬ್ಬ ಲೇಬರು ನಮಗೆ ಈಗ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಬೆಳಗ್ಗೆ ಆದರೆ ಕೆಲಸಕ್ಕೆ ಹೋಗ್ತಾರೆ, ತೋಟದಲ್ಲಿ ಕೆಲಸ ಮಾಡೋರು ಯಾರೂ ಇಲ್ಲ. ಆದರೆ ಒಂದು ವ್ಯವಸಾಯ ಕ್ಷೇತ್ರದಲ್ಲಿ ಒಂದು ಬೆಂಬಲ ಬೆಲೆ ಇಲ್ಲ. ಅದಕ್ಕೊಂದು ಇವಾಗ ಒಂದು ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಹೋದ್ರೆ ಅವ್ರು ಏನು ರೇಟ್ ಕೊಡ್ತಾರೆ. ಇವಾಗ ನಮ್ಮ ಮ್ಯಾಂಗೋದಲ್ಲಿ ನಮ್ಗೆ 0 ಇದೆ. ಇವಾಗ ಎಲ್ರಿಗೂ ಗೊತ್ತು, ರೈತರಿಗೆ ಪ್ರತಿ ತರಕಾರಿನಲ್ಲೂ ತುಂಬ ಲಾಸ್ ಆಗ್ತಾಯಿದ್ರು, ಆದರೂ ಒಂದು ಎಫೆಕ್ಟ್ ಇದೆ. ಆದರೆ ಇದನ್ನೆಲ್ಲ ಒಂದಷ್ಟು ತಡೆಗಟ್ಟಬೇಕು. ನಾವು ಒಂದು ರೈತರಾಗಿ ಉದ್ದಿಮೆ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ಸಕ್ಸಸ್ ಆಗ್ತಿದೆ. ಎಂಟರ್ಪ್ರೈನರ್ ಆಗಿ ನಾವು ಕನ್ವರ್ಟ್ ಮಾಡಿಕೊಂಡಾಗ, ಹಳ್ಳಿಯಲ್ಲಿ ಈ ಥರ ಪ್ರಾಜೆಕ್ಟ್ ಮಾಡಿಕೊಂಡಾಗ ಅದಕ್ಕೆ ನಾನೇ ಮಾದರಿ. ಯಾಕಂದರೆ 7 ವರ್ಷ ಹಿಂದೆ ಎಲ್ಲೋ ಒಂದು 1,000-2,000 ಡೈಲಿ ಬಿಸ್ನೆಸ್ ಆಗ್ತಾಯಿತ್ತು. ನಮ್ಮದು ಈಗ ಡೈಲಿ ನಾನು ಎಲ್ಲೂ ಹೋಗಿ ಸೇಲ್ ಮಾಡಲ್ಲ. ನನ್ನ ತೋಟದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ನಾನು ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು. ನಮ್ಮದು ಶ್ರೀನಿವಾಸಪುರ ತಾಲೂಕು ಗುಣಮನತ್ತ ಅಂತ ಒಂದು ಗ್ರಾಮ ರೇರಿಂಗ್ ಹೌಸಲ್ಲಿ ನಾನು ಪ್ರಾಜೆಕ್ಟ್ ಮಾಡ್ತಾ ಇರೋದು. ಸ್ಮಾಲ್ ಸ್ಕೇಲಲ್ಲಿ ಸ್ಟಾರ್ಟ್ ಮಾಡಿದವಳು. ಇವಾಗ ನಾನು ಅದನ್ನು ಒಂದು ತಿಂಗಳಿಗೆ ಒಂದು 5-6 ಲಕ್ಷ ಟರ್ನ್ ಓವರ್ ಮಾಡ್ತಾಯಿದ್ದೀನಿ. ಹಳ್ಳಿಯಲ್ಲೇ ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಸ್ಮಾಲ್ ಸ್ಕೇಲಲ್ಲೆಲ್ಲ ಒಂದು 100 kg 200 kg ಸಾಲ್ ಮಾಡ್ತಾಯಿದ್ದೆ. ಆದರೆ ಮಂತ್ಲಿ ಇವಾಗೆಲ್ಲ ನೀವು ಊಟದಲ್ಲಿ ಉಪ್ಪಿನಕಾಯಿ ತಿಂದ್ರಲ್ಲ, ಅದು ನಾವು ತಯಾರಿಸೋಂಥ ಉಪ್ಪಿನಕಾಯಿ ಆಮ್ಲ ಪಿಕ್ಕಲ್ಲು ತಿಂಗಳಿಗೆ 2 ಟನ್ನಷ್ಟು ಸೇಲ್ ಆಗ್ತಾಯಿದೆ. 200 kg ಸ್ಟಾರ್ಟ್ ಮಾಡಿದಳು, ತಿಂಗಳಿಗೆ 2 ಟನ್ ಸೇಲ್ ಮಾಡ್ತಾ ಇದೆ. ನಂದು ಒಂದು ಆಸೆ ಇದೆ, ರೈತಲಾಗಿ ನಾನು ಗುರ್ಸ್ಕೊಬೇಕು. ನಮ್ಮ ಒಂದು ದೇಶದಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಥರ, ನಾನು ಹಳ್ಳಿಯಲ್ಲಿ ಬೇರೆ ಪ್ರಾಡಕ್ಟ್ಸ್ ಥರ ನಾವು ಐಡೆಂಟಿಫೈ ಕಾಣಿಸ್ಕೋಬೇಕು ಅನ್ನೋದು ನನ್ನ ಆಸೆ ಇದೆ. ಯಾಕಂದರೆ ರೈತರಾಗಿ ನಮ್ಮ ಒಂದು ವೇದಿಕೆಯಲ್ಲಿ ಕಡಿಮೆ ಮೆಂಬರ್ಸ್ ಇದ್ರು. ಇವಾಗ ನಮ್ಮ ಜಿಲ್ಲೆಯಲ್ಲಿ ನಾನು ಮೊನ್ನೆ FCಯಲ್ಲಿ ಒಬ್ಬಳೇ ಇದ್ದೆ, ಈಗಲೂ ಒಬ್ಬಳೇ ಇರೋದಕ್ಕೆ ನನಗೆ ಇಷ್ಟಪಡಲ್ಲ. ಈ ಥರ ಹೆಣ್ಮಕ್ಳು ಮುಂದೆ ಬಂದು ಎಲ್ಲಕ್ಕಿಂತ ಹೆಚ್ಚಾಗಿ ಗಂಡು ಮಕ್ಳಿಗೆ ಆದ್ಯತೆ ಕೊಡ್ತೀನಿ. ಯಾಕಂತಂದರೆ ಹೆಣ್ಣು ಕೊಡಲ್ಲ ಅನ್ನೋ ಕಾನ್ಸೆಪ್ಟಲ್ಲಿ ರೈತಲಾಗಿ ಒಂದು ಉದ್ಯಮಿನ ಕನ್ವರ್ಟ್ ಮಾಡ್ಕೊಳ್ಳಿ, ಅವಾಗ ನಾವೇ ಕೊಡ್ತೀವಿ. ನನಗೂ ಒಂದು ಆಸೆ ಇದೆ. ನನ್ನ ಮಗಳು PhD ಮಾಡ್ತಾ ಇದ್ದಾಳೆ. ನನ್ನ ಮಗಳಿಗೆ ಒಂದು ಹೇಳಿದೆ, ನಿನ್ನ ಪಕ್ಕದಲ್ಲಿ PhD ಇದ್ರೆ ನಿನಗೆ ಒಳ್ಳೆ ರೈತನ ಹುಡುಕಿ ರೈತ ಅಂತಾನೆ ಹಾಕ್ಸ್ಬಿಟ್ಟು ನಿನಗೆ ಕೊಡ್ತೀನಿ ಅಂತ ನನ್ನ ಮಗಳಿಗೆ ಹೇಳಿದ್ದೀನಿ. ಯಾಕಂದರೆ ಇದೇ ಇಂಡಸ್ಟ್ರಿಯಲ್ಲಿ ನಾನು ಒಂದು ಸಕ್ಸಸ್ ಆಗಿ ಮಾಡಿ ಒಬ್ಬ ರೈತನು ಚೆನ್ನಾಗಿ ನೋಡ್ಬೇಕು. ಯಾಕೆಂದರೆ ಆ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ನಾನು ಒಂದಷ್ಟು ಜನ ಕೆಲಸ ಕೊಟ್ಟಿನಿ, 1000 ಜನ ಮಕ್ಕಳಿಗೆ ಇಂಟರ್ನ್ಶಿಪ್ಪು ಮಾದರಿಯಾಗಿ ರೈತರಿಗೆ ನನ್ನಂಥ ಹೆಣ್ಮಕ್ಳಿಗೆ ಮಾದರಿ ಆಗ್ತಾ ಇದೆ ಅಂತ ಅವ್ರಿಗೆಲ್ಲ ಅವೇರ್ನೆಸ್ ಕೊಡ್ತಾ ಇದ್ದೀನಿ. ಜೊತೆಗೆ ರೈತಲಾಗಿ ಹೆಚ್ಚಾಗಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಇಂಟರ್ನ್ಯಾಷನಲ್ ಎಲ್ಲ ನಾನು ಗುರ್ಸ್ಕೊಂಡು ನೆಕ್ಸ್ಟ್ ಒಂದು ಉದ್ಯಮಿ ಮಾಡೋದಕ್ಕೆ ಒಂದು ಅವಕಾಶ ಆಗಿದೆ. ಅದ್ರಲ್ಲಿ ನಾನೊಂದು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನಗೂ ಒಳ್ಳೆ ಆರೋಗ್ಯ ಸಿಗ್ತಾ ಇದೆ, ಇನ್ನೊಂದಷ್ಟು ಜನಕ್ಕೆ ಒಳ್ಳೆ ಫುಡ್ ಕೊಡ್ತಾ ಇದ್ದೀನಿ. ಹಳ್ಳಿಯಲ್ಲಿ ಈ ಪ್ರಾಜೆಕ್ಟ್ ಮಾಡಿರೋದ್ರಿಂದ ನನಗೆ ಒಂದು ಸಕ್ಸಸ್ ಆಗಿ ತುಂಬ ಅನುಕೂಲ ಆಗಿದೆ. ನೆಕ್ಸ್ಟು ಈ ಪ್ರಾಜೆಕ್ಟಲ್ಲಿ ನಾನು ಜಾಯ್ನ್ ಆಗಿದ್ದು ಮೊನ್ನೆ FCನಲ್ಲೇ ನಾನು ಜಾಯ್ನ್ ಆಗಿದ್ದು. ಅದಕ್ಕೆ ಮುಂಚೆ ನಾನು ಎಲ್ಲೂ ಗುರ್ಸ್ಕೊಂಡಿರಲಿಲ್ಲ. ಇದನ್ನಂತ ಗುರ್ಸ್ಕೊಂಡ್ಮೇಲೆ ಎಲ್ಲ ಒಂದು ಅವಕಾಶಗಳು ಸಿಕ್ಕಿದೆ, ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗೋದಕ್ಕೆ. ನನಗೂ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಹಳ್ಳಿಯಲ್ಲೇ ನಾನು ಅದನ್ನು ಇವಾಗ ದೊಡ್ಡ ಪ್ರಾಜೆಕ್ಟ್ ಮಾಡಿ ಇನ್ನೂ 1 ಕೋಟಿ 2 ಕೋಟಿ ಇನ್ವೆಸ್ಟ್ ಮಾಡಿ ದೊಡ್ಡದಾಗಿ ಎಕ್ಸ್ಪೆಂಡ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನೆಕ್ಸ್ಟು ಇನ್ನೂ ದೊಡ್ಡ ಮಟ್ಟಕ್ಕೆ ಅಲ್ಲೇ ರೀಚ್ ಆಗ್ಬೋದು ಅನ್ನೋ ಕಾನ್ಸೆಪ್ಟ್ ಬಂದಿದೆ. ಎಲ್ಲಕ್ಕಿಂತಾಗಿ ನಾನು ರೈತರಿಗೆ ಹೇಳೋದಿದೆ, ನೀವೇನು ಇವಾಗ ರೈತರಿಗೆ ಒಂದು ವ್ಯಾಲ್ಯೂ ಅಡಿಷನ್ ಮಾಡಿ, ತರಕಾರಿ ಒಂದು ಗ್ರೇಡಿಂಗ್ ಮಾಡಿ, ಮಾರ್ಕೆಟಿಂಗ್ ಮಾಡೋದು ನೀವೇ ನೇರವಾಗಿ ಮಾರಿ, ಯಾರಿಗೆ ಕೊಡೋದು ಬೇಡ. ಇವಾಗ ಮ್ಯಾಂಗೋ ತುಂಬ ಕಷ್ಟ ಆಗ್ತಾ ಇದೆ, ಸೇಲ್ ಮಾಡೋಕ್ಕೂ ಆಗ್ತಾ ಇಲ್ಲ. ಅದನ್ನ ಒಂದಷ್ಟು ಪಲ್ಪ್ ಅಂತೂ ನಾವು ನಮ್ಮ ಒಂದು ಬೇರೆ ಬೇರೆ ಎಲ್ಲ ಕಡೆ ಇಂಡಸ್ಟ್ರಿಯಲ್ಲಿ ಮಾಡ್ತಾರೆ, ನಮ್ಮ ಶ್ರೀನಿವಾಸಪುರದಲ್ಲಿ ಯಾರು ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ, ಅದಕ್ಕೆ ಮಾತ್ರ ತಯಾರಿಲ್ಲ. ಅದಕ್ಕೊಂದು ಗೌರ್ಮೆಂಟಿಂದ ಅದೊಂದು ಆ ಥರ ಆದಾಗ ರೈತರಿಗೆ ಹೆಲ್ಪ್ ಆಗುವಂಥ ಕೈಗಾರಿಕೆ ಮಾಡಿ, ಬೇರೆ ಯಾವುದೋ ಕೆಲಸ ಕೊಡೋ ಕೈಗಾರಿಕೆ ಮಾಡಬೇಡಿ ದಯವಿಟ್ಟು. ಯಾಕಂದ್ರೆ ನಮ್ಮ ರೈತರ ಜಮೀನೇ ತಗೊಂಡು ಬೇರೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರ ಜಮೀನು ನಮಗೆ ಉಳಿಸ್ಕೊಟ್ಟು ಅದನ್ನು ವ್ಯಾಲ್ಯೂ ಅಡಿಷನಾಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ಸಾಥ್ ಕೊಟ್ಟಾಗ ನಾವು ಸಕ್ಸಸ್ ಆಗಿ ಮಾಡ್ಬೋದು. ಹಂಗಾಗಿ ಒಂದು ಈ ಕಾರ್ಯಕ್ರಮದಲ್ಲಿ ಯಾಕಂದರೆ ತುಂಬ ಟೈಮ್ ಕೊಟ್ಟಿದ್ದಾರೆ ಜಾಸ್ತಿ ಹೊತ್ತು, ಇದ್ರ ಬಗ್ಗೆ ನಾವು ಒಂದು ಕಮ್ಯುನಿಕೇಷನ್ ಆಗಿ ಮಾತಾಡಿದಾಗ ಏನು ಸಮಸ್ಯೆ ಇದೆ, ರೈತರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಇದ್ರ ಬಗ್ಗೆ ತುಂಬ ಶಾರ್ಟಲ್ಲಿ ಮಾತಾಡಿದ್ರಾಗಲ್ಲ.
ತುಂಬ ಟೈಮ್ ತಗೊಂಡು ಇದ್ರ ಬಗ್ಗೆ ಒಂಚೂರು ಕಮ್ಯುನಿಕೇಷನ್ ಮಾಡಿ ನಾವು ಮಾತಾಡಿದಾಗ ಸಕ್ಸಸ್ ಮಾಡ್ಬೋದು. ಹಂಗಾಗಿ ಇದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ನಾನು ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ, ಕಷ್ಟದಿಂದ ಪ್ರಯತ್ನ ಮಾಡಿದ್ದಕ್ಕೆ ಒಂದು ಸಕ್ಸಸ್ ಮಾಡಿದ್ದೀನಿ, ಇನ್ನೊಂದಷ್ಟು ಜನಕ್ಕೆ ಕೆಲಸನೂ ಕೊಟ್ಟಿದ್ದೀನಿ. ಆ ನಿಟ್ಟಿನಲ್ಲಿ ಹಳ್ಳಿಯಲ್ಲಿ ಈ ಪ್ರಾಜೆಕ್ಟ್ ಮಾಡಿರೋದು. ಹಂಗಾಗಿ ಮುಂದೆ ಇದಕ್ಕೊಂದು ಅವಕಾಶ ಕೊಟ್ಟು ಇದಕ್ಕೊಂದು ಸಾಥ್ ಕೊಡಬೇಕಂತ ನಿಮ್ಮಲ್ಲೆಲ್ಲ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. Thank you so much Ratnama for your words. And yes, women entrepreneur ali next speaker nama Kolar district in our first circle women wing in our Chaudeshwari Ru. Please can we have you on the floor? ಮೊದಲಿಗೆ ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ಹಾಗೂ ವೇದಿಕೆ ಮೇಲಿರುವಂತಹ ಈ FCಯ ಮುಖ್ಯ ಕಾರಣೀಕರ್ತರು ಹಾಗೂ ಸಮಾಜಮುಖಿಯಾಗಿ ಕೆಲಸ ಮಾಡ್ತಂತಹ ನಮ್ಮ ಜೈರಾಮ್ ರಾಯ್ಪುರ್ ಅವರೇ, ಹಾಗೂ ವೇದಿಕೆ ಮೇಲಿರುವ ಎಲ್ಲ ಮಹಿಳಾ ಉದ್ಯಮಿಗಳೇ, ಹಾಗೂ ನಮ್ಮ ವೇದಿಕೆ ಕಲ್ಪಿಸಿಕೊಟ್ಟಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಹಾಗೂ ಇತರ ಮಹಿಳಾ ಉದ್ಯಮಿಗಳೇ, ಈ ದಿನ ಮುಖ್ಯವಾಗಿ ನನ್ನನ್ನು ಗುರುತಿಸೋದು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಅಂತ. ಸೊ ಅದರ ಲೆಕ್ಕ ತಗೊಂಡು ನಾನು ಯಾವ ರೀತಿ ಕೆಲಸ ಮಾಡ್ತಿದ್ದೀನಿ ಅಂತಂದರೆ, ಮಹಿಳಾ ಅಭಿವೃದ್ಧಿ ನಿಗಮದಿಂದ ಸುಮಾರು ಜನಕ್ಕೆ ನಾವು ಲೋನ್ಸ್ ಕೊಡಿಸಿದ್ದೀವಿ. ಅದೇ ರೀತಿ ಮಹಿಳಾ ಅಭಿವೃದ್ಧಿ ಜಿಲ್ಲಾ ಶ್ರೀಶಕ್ತಿ ಒಕ್ಕೂಟದ ಅಧ್ಯಕ್ಷರಾಗಿದ್ದೆ. ಅದರಲ್ಲಿ ಮುಖ್ಯವಾಗಿ ಈಗ ತಾನೇ ಮಾತಾಡಿ ನಿರ್ಗಮಿಸಿದಂತಹ ರತ್ನಮ್ಮ ಅವ್ರಿಗೆ ಸಹಿತನೂ ನಮ್ಮ ಇದರಿಂದ ಒಂದು ಲೋನ್ ಕೊಟ್ಟಿದ್ವಿ. ಇವತ್ತು ಅವರು ಈ ಮಟ್ಟದಲ್ಲೂ ಗುರುತಿಸ್ಕೊತಾ ಇದ್ದಾರೆ. ಅವರು ಅಂಬೆಗಾಲು ಅಳಿತಿದ್ದಾಗ ನೋಡ್ತಿದ್ವಿ, ಈಗ ಅವರು ತುಂಬ ಮುಖ್ಯವಾಹಿನಿಗೆ ಬಂದು ರತ್ನಮ್ಮ ಅವ್ರಿಗೆ ಒಂದು ವೇದಿಕೆ ಸೃಷ್ಟಿಯಾಗಿದೆ. ಈ ಥರ ಸುಮಾರು ಜನಕ್ಕೆ ನಾನು ಒಂದು ಅಧ್ಯಕ್ಷ ಸ್ಥಾನದಿಂದ ಮಹಿಳೆಯರಿಗೆ ಉತ್ತೇಜನ ಕೊಟ್ಟು ಲೋನ್ಸ್ ಕೊಡಿಸಿ ತುಂಬ ಮುಖ್ಯವಾಹಿನಿಗೆ ಬಂದಿರೋದು ನೋಡಿದರೆ ತುಂಬ ಖುಷಿಯಾಗುತ್ತೆ. ಅದೇ ರೀತಿ ಮುಖ್ಯವಾಗಿ ನಿರ್ಮಲಾನಂದ ಸ್ವಾಮೀಜಿಗಳು ಏನು ನಮ್ಮ ಆದಿಚುಂಚನಗಿರಿ ಮಠ ಇದೆ, ಅದು ಮುಖ್ಯವಾಗಿ ಅನ್ನ, ಅಕ್ಷರ ಮತ್ತು ಆರೋಗ್ಯಕ್ಕೆ, ಈ ಮೂರಕ್ಕೂ ಸಹಿತನೂ ನಮ್ಮ ಕಮ್ಯುನಿಟಿಯಲ್ಲಿ ಏನಿದ್ದಾರೆ, ಎಲ್ಲಿ ಅವರಿಗೆ ಅವಶ್ಯಕತೆ ಇದೆ ಅವರನ್ನು ಗುರುತಿಸಿ ಇಂಥ ಜಾಗಕ್ಕೆ ಹೋಗಿ ನಿಮ್ಮ ಮಕ್ಕಳಿಗೆ ಆರೋಗ್ಯ ಸಿಗುತ್ತೆ, ಇಂಥ ಕಡೆ ಹೋಗಿ ನಿಮಗೆ ಶಿಕ್ಷಣ ಸಿಗುತ್ತೆ ಅಂತ ಒಂದು ಮಾರ್ಗದರ್ಶನ ಮಾಡ್ತಾ ಅಲ್ಲಿ ಕನೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಸ್ವಾಮೀಜಿಗಳು ಹೇಳಿದಂತೆ ನಾವು ಏನೇ ಕೆಲಸ ಮಾಡಿದ್ರೂ ಒಂದು ಸಮಾಜಮುಖಿಯ ಕೆಲಸ ಮಾಡಿದರೆ ಮಾತ್ರ ನಮಗೆ ಒಂದು ಆತ್ಮಸಂತೃಪ್ತಿ ಸಿಗುತ್ತೆ. ಆ ನಿಟ್ಟಿನಲ್ಲಿ ಸಹಿತ ನಾನು ಕೆಲಸ ಮಾಡ್ತಿದ್ದೀನಿ. ಅದೇ ರೀತಿ ನಮ್ಮ ಒಂದು ಈಗ ಏನು ಮಾವಿಗಿರ್ಬೋದು ಮತ್ತು ಟೊಮೊಟೊಗಿರ್ಬೋದು, ಇವತ್ತು ಬೆಲೆನೇ ಸಿಗ್ತಿಲ್ಲ. ಸೊ ಈ ಬೆಲೆ ಸಿಗ್ತಿಲ್ಲ ಅಂತಂದಾಗ ನಾವು ವ್ಯಾಲ್ಯೂ ಅಡಿಷನ್ ಮಾಡಿ ಇನ್ನೇನಾದರೂ ಮಾಡ್ಬೋದು. ಈಗ ನಮ್ಮ ಕುಮಾರಣ್ಣವರೇ ಅಲ್ಲಿ ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿರೋದ್ರಿಂದ, ಮತ್ತು ನಮ್ಮ ಏನು CMR ಶ್ರೀನಾಥಣ್ಣವ್ರು ಇದ್ದಾರೆ, ಅವರು ರಾಜಕೀಯವಾಗಿ ಅಥವಾ ಬೇರೆ ಇದಕ್ಕಿಂತ ಸಮಾಜಮುಖಿಯಾಗಿ ತುಂಬ ಕೆಲಸ ಮಾಡ್ತಿದ್ದಾರೆ. ಮತ್ತು ಈಗ ನಮ್ಮ ಒಬ್ಬ ಪದ್ಮವಿಭೂಷಣ ಪ್ರಶಸ್ತಿ ತಗೊಂಡಿರೋಂತಹ ಒಂದು ಅವರ ತಂತ್ರಜ್ಞಾನ ಬಳಸಿ, ಮತ್ತು ನಮ್ಮ ಏನು ರೈತರಿದ್ದಾರೆ ಎಲ್ಲರನ್ನೂ ಒಂದು ಸರ್ವೆ ಮಾಡಿ, ಇವಾಗೆಲ್ಲ GPS ಅಲ್ಲಿ ಎಲ್ಲ ಸಿಗುತ್ತೆ, ಯಾವ್ಯಾವ ಸರ್ವೆ ನಂಬರಲ್ಲಿ ಎಷ್ಟೆಷ್ಟು ಬೆಳೆ ಇದೆ ಎಲ್ಲನೂ. ಅಟ್ಲೀಸ್ಟ್ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜನ ಏನು ಹಾಲು ಇರ್ಬೋದು, ತರಕಾರಿ ಇರ್ಬೋದು, ರೇಷ್ಮೆ ಇರ್ಬೋದು, ಈ ಥರ ನಾವು ಬಗ್ಗಿ ಕೆಲಸ ಮಾಡಿದ್ವಿ. ಇವತ್ತು ತಲೆ ಎತ್ತಿ ನಿಲ್ಲಬೇಕಂತಂದರೆ ಹೊಸ ತಂತ್ರಜ್ಞಾನ ಅಳವಡಿಸ್ಬೇಕು. ಇದನ್ನು ನಮ್ಮ ಸ್ವಾಮೀಜಿ ಹೇಳಿದ್ದಾರೆ, ಮತ್ತು ನಮ್ಮ ಒಂದು ಪದ್ಮವಿಭೂಷಣ ಪ್ರಶಸ್ತಿ ಅವ್ರದ್ದೊಂದು ತಗೊಂಡು, ಮತ್ತು ಶ್ರೀನಾಥಣ್ಣ ಒಂಥರ ಮುಂದಾಳತ್ವದಲ್ಲಿ ಇದನ್ನು ತೊಗೊಂಬಂದರೆ ನಾವು ಎಷ್ಟು ಬೆಳಿತೀವಿ, ಎಲ್ಲಿ ಬೇಡಿಕೆ ನೆಕ್ಸ್ಟ್ ಅದು ಎಲ್ಲಿ ಬೇಡಿಕೆ ಹೋಗಬೇಕು, ಮತ್ತು ರೈತರಿಗೆ ಅಟ್ಲೀಸ್ಟ್ ಬೆಂಬಲ ಬೆಲೆ ಸಿಗುವಂತೆ ಮಾಡಬಹುದು ಅನ್ನೋದು ಈ ನಿಟ್ಟಿನಲ್ಲಿ ಇವತ್ತು ಶ್ರೀನಾಥಣ್ಣವರು ಕೆಲಸ ಮಾಡಲಿ ಅಂತ ಅವ್ರನ್ನ ಕೇಳ್ಕೊತೀನಿ. ಮತ್ತು ಅದೇ ರೀತಿ ಈಗ ನಾವು ಇಲ್ಲಿ ಎಷ್ಟು ಜನ ಅಣ್ಣಂದಿರಿದ್ದೀರಾ, ನಮ್ಮ ಸಮಾಜದ ಹೆಣ್ಮಕ್ಳು ಹೆಂಗಂತಂದರೆ 75% ಕೆಲಸ ಮನೇಲಿ ಅವರೇ ಮಾಡ್ತಿರ್ತಾರೆ. ನಮ್ಮ ಅಣ್ಣಂದರು ಅಷ್ಟು ಫ್ರೀಯಾಗಿರೋ ನಮ್ಮನ್ನು ಅಷ್ಟು ನಂಬಿ ಬಿಟ್ಟಿರ್ತಾರೆ. ಮತ್ತು ನೀವು ಅಷ್ಟೇ ಫ್ರೀಯಾಗಿ ಬೇರೆ ಕಡೆ ಹೋಗೋಂಥರ ಹೆಣ್ಮಕ್ಳು, ಪ್ರತಿ ಹೆಣ್ಮಗಳು ನಮ್ಮ ಕಮ್ಯುನಿಟಿ ಹೆಣ್ಮಕ್ಳು ಉದ್ಯಮಿಗಳೇ ಮನೆಯಲ್ಲಿ ಹೇಳ್ಬೇಕಂತಂದರೆ. ಅದೇ ರೀತಿ ಇವತ್ತು ಫಸ್ಟ್ ಸರ್ಕಲ್ಲೆಲ್ಲ ಬಂದಾಗ ಏನಾಗುತ್ತೆ ಅಂತಂದರೆ, ನಮಗೊಂದು ಐಡಿಯಾಸ್ ಬರುತ್ತೆ. ಇನ್ನೂ ನಮಗೆ ಒಂದು ಐಡಿಯಾಸ್ ಬಂದಾಗ ಅದರಿಂದ ಆಚೆ ಬಂದು ಉದ್ಯಮಿಗಳಾಗೋಕ್ಕೆ ಒಂದು ಇದು ಸಿಗ್ತಾಯಿದೆ. ಆ ನಿಟ್ಟಿನಲ್ಲಿ ನನ್ನ ಮಗಳು ಒಂದು ಹೋಟ್ಲ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ಳು. ಸೊ ಅವಳಿಗೆ ಈಗಿನ್ನೂ 22 ಇಯರ್ಸು, ಅವಳು ಆಗಲೇ ಉದ್ಯಮಿಯಾಗಿ ಕನ್ವರ್ಟ್ ಆಗಿದ್ದಾಳೆ. ಅದಕ್ಕೆ ನನಗೆ ಪ್ರೇರಣೆ FC ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.
ಇವತ್ತು ಅವಳು ಒಂದು ಒಳ್ಳೆ ಜಾಗದಲ್ಲಿ ಅಂತಂದರೆ ಲೈಕ್ ಇಂದಿರಾನಗರಲ್ಲಿ ಮ್ಯಾಗ್ನೋಲಿಯಾದಲ್ಲಿ ಕೆಲಸ ಮಾಡಿದ್ಲು. ಮ್ಯಾಗ್ನೋಲಿಯಾ ಪಕ್ಕ ಜಾಗ ನೋಡ್ತಿದ್ದಾಳೆ. ಒಂದು 5 ಮಂತ್ಸ್ ಕೆಲಸ ಮಾಡಿದ್ಲು. ಇವತ್ತು ಮ್ಯಾಗ್ನೋಲಿಯಾ ಹತ್ರನೇ ನಾನು ಒಂದು ಫ್ರಾಂಚೈಸಿ ಮಾಡಬೇಕು ಅಂತಿದ್ದಾಳೆ. ಮತ್ತು ಅದೇ ರೀತಿ JP ನಗರಲ್ಲಿ ಮಾಡಬೇಕು ಅಂತಿದ್ದಾಳೆ. ಇದಕ್ಕೆ ನಾವು ಒಪ್ತಿರ್ಲಿಲ್ಲ, ಮೋಸ್ಟ್ಲಿ FCಗೆಲ್ಲ ಬಂದಿಲ್ಲ. ಅಂದರೆ ನಾನು ರಾಜಕಾರಣದಲ್ಲಿ ಎಷ್ಟೋ ನೋಡಿದ್ದೆ, ಆದರೆ ನಮಗೆ ಒಂದು ಉದಯೋನ್ಮುಖ ಸಿಕ್ಕಿದ್ದು ಈ ಥರ ಒಂದು FCಗೆ ಬಂದಾಗ. ಅದೇ ರೀತಿ ಇವತ್ತು ನಾವು ಬೆರಳೆಣಿಕೆ ಅಷ್ಟು ಹೆಣ್ಮಕ್ಳು ಬಂದಿರ್ಬೋದು, ನಮ್ಮಿಂದ ಸಾವಿರಾರು ಜನ ಉದ್ಯಮಿಗಳು ಈ ಥರ ಆಚೆ ಬರ್ತಾರೆ ಅಂತ ಆಶಯ ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. Thank you so much, Chaudeshwari ma'am, for your valuable words. Now it's on a time to watch a presentation by Dr. Varsha, being a women entrepreneur. ಈಗ ಪ್ರೆಸೆಂಟೇಷನ್ ನೋಡುವಂತಹ ಸಮಯ ಡಾಕ್ಟರ್ ವರ್ಷಾ ಅವರಿಂದ ವಿಮೆನ್ ಎಂಟರ್ಪ್ರೀನಿಯರ್ ಬಗ್ಗೆ. ಎಸ್, ಸಮಯ ನಿಗದಿಗೊಳಿಸಿದ ಪ್ರತಿಯೊಬ್ಬರು ಕೂಡ ಚೌಡೇಶ್ವರಿ ವಿಶೇಷ ಧನ್ಯವಾದಗಳು. 30 ಸೆಕೆಂಡ್ ಮುಂಚೆನೆ ಮುಗಿಸಿದ್ದಕ್ಕೆ ತಮಗೆ ವಿಶೇಷ ಧನ್ಯವಾದ ತಿಳಿಸ್ತಾ ಎಲ್ಲ ಪ್ರೆಸೆಂಟೇಷನ್ ಮುಗಿಸ್ಬೇಕಾದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಸಮಯ ನಿಗದಿಪಡಿಸಿದೆ. ಎಸ್ ಮ್ಯಾಮ್, ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕೂತಿರುವ ಎಲ್ಲೋ ವಿಮೆನ್ ಆಂಟ್ರಪ್ರಿನರ್ಸ್ಗೆ, ವೇದಿಕೆ ಮುಂದೆ ಕೂತಿರುವ ಎಲ್ಲ ಕೋಲಾರ ಜಿಲ್ಲೆಯ ಆಂಟ್ರಪ್ರಿನರ್ಸ್ ಮತ್ತು ಫಸ್ಟ್ ಸರ್ಕಲ್ ಕಮಿಟಿ ಮೆಂಬರ್ಸ್ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನನಗೆ ಲಾಸ್ಟ್ ಮಿನಿಟ್ ಹೇಳಿದ್ರು ಮಾತಾಡೋಕ್ಕೆ, ಅದಕ್ಕೆ ನಾನು ಯಾವ ಪ್ರೆಸೆಂಟೇಷನ್ ರೆಡಿ ಮಾಡಲಿಲ್ಲ. ಸೊ ಮೊದಲನೇದಾಗಿ ಸ್ತ್ರೀ ಶಕ್ತಿ ಬಗ್ಗೆ ಒಂದು 2 ಮಾತುಗಳನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಸ್ತ್ರೀ ಅಂದರೆ ನಮಗೆ ಹುಟ್ಟಾಗಲೇ ನಮ್ಮಲ್ಲೊಂದು ಮಹಾನ್ ಶಕ್ತಿ ಇರುತ್ತೆ. ಅದೇನು ಅಂದರೆ ಇನ್ನೊಂದು ಜೀವವನ್ನು ಸೃಷ್ಟಿಸುವಂಥ ಶಕ್ತಿ ನಮ್ಮ ಸ್ತ್ರೀಗಳಿಗಷ್ಟೇ ಇರೋದು. ಸೊ ಆ ಶಕ್ತಿ ನಮ್ಮಲ್ಲಿ ಇದೆ ಅಂದರೆ ನಾವು ಜೀವನದಲ್ಲಿ ಏನೇ ಸಾಧಿಸೋಕ್ಕೂಟ ನಮಗೆ ಶಕ್ತಿ ದೇವ್ರು ಕೊಟ್ಟೇ ಕೊಡ್ತಾನೆ. ನಾವು ಮನೇಲಿ ಒಂದು ಒಳ್ಳೆ ಅಮ್ಮ, ಒಂದು ಒಳ್ಳೆ ಹೆಂಡತಿ, ಒಂದು ಒಳ್ಳೆ ಮಗಳಾಗಿ ಕೂಡ ನಾವು ನಮ್ಮದು ಡ್ಯೂಟೀಸ್ನ ಮಾಡ್ಬೋದು. ಅದೇ ಥರ ಅದ್ರ ಜೊತೆಗೆ ನಾವು ಯಾವುದೇ ಒಂದು ಫೀಲ್ಡ್ ತೊಗೊಂಡ್ರು ಅದರಲ್ಲೂ ಒಂದು ಸಕ್ಸಸ್ಫುಲ್ ಆಂಟ್ರಪ್ರಿನರ್ ಆಗ್ಬೋದು ಅನ್ನೋದನ್ನ ಸುಮಾರು ಜನ ಲೇಡೀಸ್ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಸರ್ಕಲಲ್ಲಿ ವಿಮೆನ್ ಆಂಟ್ರಪ್ರಿನರ್ಸ್ಗೆ ಕೊಟ್ಟಿರೋದು ಒಂದು ಪ್ರಾಮಿನೆನ್ಸ್ ಮತ್ತು ಇಂಪಾರ್ಟೆನ್ಸ್. ಅದಕ್ಕೆ ನಾವು ಜಯರಾಮ್ ರಾಯ್ಪುರ್ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಫಸ್ಟ್ ಟೈಮ್ ನನಗೆ ಫಸ್ಟ್ ಸರ್ಕಲ್ ಗೊತ್ತಾಗಿದೆ ಆ್ಯಕ್ಚುಲಿ ನಾಟ್ ಇವನ್ ಎ ಇಯರ್ ಬ್ಯಾಕ್. ನಮ್ಮ ತಂದೆಯವರು ಅದಕ್ಕೆ ಆ ಮೀಟಿಂಗಿಗೆ ಹೋಗಬೇಕಾಗಿತ್ತು. ಅವ್ರು ಹೇಳಿದ್ರು ನನಗೆ ಹೋಗೋಕ್ಕಾಗಲ್ಲ, ನಾನು ಚಿಕ್ಕಮಂಗ್ಳೂರಲ್ಲಿದ್ದೀನಿ, ನೀನು ಹೋಗಿ ನನ್ನ ರೆಪ್ರೆಸೆಂಟ್ ಮಾಡು ಅಂತ. ಅವತ್ತು ನನಗೆ ಫಸ್ಟ್ ಸರ್ಕಲ್ ಏನಂದು ಗೊತ್ತಾಯಿತು. ಅವತ್ತು ಬಂದಾಗ ಅವ್ರು ಹೇಳಿದ್ರು, ನಿಮ್ಮ ತಾಲೂಕು ಕಮಿಟಿನ ನೀವು ಬೇಗ ರಚಿಸಬೇಕು, ಅದರಲ್ಲಿ ಕಂಪಲ್ಸರಿಯಾಗಿ ಚೇರ್ಪರ್ಸನ್ ಒಂದು ಮಹಿಳೆಯೇ ಆಗಿರಬೇಕು. ಸೊ ಆ ಥರ ಮಾನ್ಯತೆ ಮತ್ತು ಆ ಥರ ಇಂಪಾರ್ಟೆನ್ಸ್ ಆ್ಯಂಡ್ ರೆಕಗ್ನೇಷನ್ ಫಸ್ಟ್ ಸರ್ಕಲಿಂದ ವಿಮೆನ್ನಿಗೆ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ಧನ್ಯವಾದಗಳು ಜಯರಾಮ್ ರಾಯ್ಪುರ್ ಸರ್. ಸೊ ನನ್ನ ಬಗ್ಗೆ ಹೇಳಬೇಕಂದ್ರೆ ಐ ಆಮ್ ಆಲ್ಸೋ ಅನ್ ಆಂಟ್ರಪ್ರನರ್. ನಮ್ಮ ತಂದೆದು ಅವ್ರದ್ದೇ ಆದ ನರ್ಸಿಂಗ್ ಹೋಮ್ ಇದೆ ಚಿಕ್ಕಮಂಗ್ಳೂರಿನಲ್ಲಿ ಮೊದಲನೇ ನರ್ಸಿಂಗ್ ಹೋಮ್ ಅದು ಜೋಳದಾಳ್ ನರ್ಸಿಂಗ್ ಹೋಮ್ ಅಂತ. ನಾನು ಕ್ಲಿನಿಕಲ್ ಡಯಟಿಕ್ಸ್ ಮತ್ತು ಸೈಕಲಾಜಿಕಲ್ ಕೌನ್ಸಿಲಿಂಗ್ ಮಾಡ್ಕೊಂಡಿದ್ದೀನಿ, PhD ಮಾಡಿದ್ದೀನಿ ಫುಡ್ ಆ್ಯಂಡ್ ನ್ಯೂಟ್ರಿಷನಲ್ಲಿ. ಸುಮಾರು ವರ್ಷ ಬೇರೆ ಹಾಸ್ಪಿಟಲ್ಸಲ್ಲಿ ಮತ್ತು ಬೇರೆ ಸ್ಪೆಷಲಿಸ್ಟ್ ಕೆಳಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಒಂದು ನೀಡ್ ಕಾಣಿಸ್ಕೊಂತು. ಇಷ್ಟು ಜನ ಕಂಪೇರ್ ಟು ಮೆನಿ ಇಯರ್ಸ್ ಬ್ಯಾಕ್, ನಾನೊಂದು ಫರ್ಟಿಲಿಟಿ ಸೆಂಟ್ರಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಂಗೆ ಗೊತ್ತಾಯಿತು ತುಂಬ ಜನಕ್ಕೆ ಒಬಿಸಿಟಿ ಜಾಸ್ತಿ ಆಗಿದೆ. ಮುಂಚೆ ಈ ಥರ ಇರ್ತಿರ್ಲಿಲ್ಲ. ಎಷ್ಟೋ ಮಕ್ಕಳಿಗೆ ಯಂಗ್ ಏಜಲ್ಲಿ BP ಶುಗರ್ ಬರ್ತಾ ಇದೆ. ಮತ್ತು ಇನ್ಫರ್ಟಿಲಿಟಿ ಕೇಸಸ್ 25-24 ಇಯರ್ಸಿಂದ ಎಷ್ಟು ಜನ ಬರ್ತಿದ್ರು ನಂಗೆ ನಂಬಕ್ಕಾಗ್ತಾ ಇರಲಿಲ್ಲ. ಸೊ ಅದರದ್ದು ಎಲ್ಲದು ರೀಸನ್ ಏನಂತ ಸ್ಟಡಿ ಮಾಡಿದಾಗ ಬೇಸಿಕ್ ಲೈಫ್ ಸ್ಟೈಲ್ ಆ್ಯಂಡ್ ಡಯಟ್ ಮ್ಯಾನೇಜ್ಮೆಂಟ್ ಅಂತ ಗೊತ್ತಾಯಿತು. ಸೊ ಐ ಓಪನ್ ಮೈ ಓನ್ ವೆಲ್ನೆಸ್ ಸೆಂಟರ್ ಕಾಲ್ಡ್ ಮಿಕೋಶಾ 3 years ಬ್ಯಾಕ್. ಮಿಕೋಶಾ ಅಂದರೆ ಸಂಸ್ಕೃತದ ಪದ, ಅದು ವೆಲ್ನೆಸ್ ಅಂತ ಅದ್ರ ಮೀನಿಂಗ್. ಸೊ ಅದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಬೇಸಿಕ್ ಲೈಕ್ ಬ್ಯಾಕ್ ಟು ದ ರೂಟ್ಸ್ ಅಂತ ಹೇಳ್ತೀವಲ್ಲ. ನಮ್ಮ ಹಳೆ ಕಾಲದಲ್ಲಿ ನಾವು ನಮ್ಮ ಪೂರ್ವಜರು ಹೆಂಗಿದ್ರು, ಎಷ್ಟು ಸಿಂಪಲ್ ಆಗಿ ಊಟ ಮಾಡ್ತಾಯಿದ್ರು, ಎಷ್ಟು ನ್ಯಾಚುರಲ್ ಆಗಿತ್ತು ಅವ್ರ ಊಟ, ಅವ್ರ ಲೈಫ್ ಸ್ಟೈಲ್ ಎಷ್ಟು ಆ್ಯಕ್ಟಿವ್ ಇತ್ತು, ಅವ್ರು ಎಷ್ಟು ಎಕ್ಸಸೈಸ್ಗೆ ಮೆಂಟಲ್ ಹೆಲ್ತಿಗೆ ಪ್ರಿಫರೆನ್ಸ್ ಕೊಡ್ತಾಯಿದ್ರು. ಅದೇ ರೀತಿಯಾಗಿ ಯಾರೇ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟಲ್ಲಿ ಮೋಸ್ಟ್ ನ್ಯಾಚುರಲ್ ಆಗಿ ಆಯುರ್ವೇದ ಮತ್ತು ಕಂಟೆಂಪ್ರರಿ ಎರಡೂ ಮಿಕ್ಸ್ ಮಾಡಿ ಮೋಸ್ಟ್ ನ್ಯಾಚುರಲ್ ಆಗಿ ಅದನ್ನು ಹೆಂಗೆ ಕ್ಯೂರ್ ಮಾಡ್ಬೋದು, ಅವ್ರಿಗೆ ಹೆಂಗೆ ಹೆಲ್ಪ್ ಆಗ್ಬೋದು ಅನ್ನೋದೊಂದು ಡಯಟ್, ಲೈಫ್ ಸ್ಟೈಲ್ನ ಹೆಂಗೆ ಮ್ಯಾನೇಜ್ ಮಾಡ್ಬೋದು, ಯಾವ ಥರ ಎಕ್ಸಸೈಸ್ ಯಾರಿಗೆ ಸೂಟ್ ಆಗುತ್ತೆ, ಅದು ಎಲ್ಲದರಲ್ಲೂ ನನಗೆ ಇಷ್ಟು ವರ್ಷ ನಾನು ನೋಡಿದಾಗ ಟ್ರೀಟ್ಮೆಂಟಿಗೆ ಬಂದವರಿಗೆ ಡಯಟ್ ಜೊತೆ ಯೋಗನ ಸ್ವಲ್ಪ ಸ್ಟಡಿ ಮಾಡಿ ಯಾವ್ಯಾವ ಯೋಗ ಥೈರಾಯ್ಡಿಗೆ ಒಳ್ಳೆಯದು, ಡಯಾಬಿಟಿಸ್ ಇರೋರಿಗೆ ಒಳ್ಳೆಯದು, ಅದನ್ನು ನಾನು ಕೊಟ್ಟಾಗ ಪ್ರಿಸ್ಕ್ರೈಬ್ ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸ್ ಬಂತು. ಅದಕ್ಕೋಸ್ಕರ ನಂದು ಸೆಂಟರ್ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಯೋಗ ಆ್ಯಂಡ್ ನ್ಯೂಟ್ರಿಷನ್ ಆ್ಯಂಡ್ ಲೈಫ್ ಸ್ಟೈಲ್ ಮೂರೂ ಒಂದೇ ಕಡೆ ನಮ್ಮ ಕ್ಲೈಂಟ್ಸಿಗೆ ಸಿಗೋ ಅಂಥದ್ದು ಒಂದು ವ್ಯವಸ್ಥೆ ಇದೆ. ಸೊ ಬೈ ದ ಎಂಡ್ ಆಫ್ ದ ಡೇ ಐ ಥಿಂಕ್ ಇಟ್ಸ್ ನಾಟ್ ಜಸ್ಟ್ ಫಾಲೋಯಿಂಗ್ ಎ ಪ್ಯಾಷನ್, ಹೆಲ್ಪಿಂಗ್ ಪೀಪಲ್
recover from illness, and health was always my passion. But ಅದ್ರ ಜೊತೆಗೆ by the end of the day it is a very satisfying job. ಈಗ ಒಂದು ಮೊನ್ನೆ ತಾನೇ ಒಂದು 30-year-oldಗೆ ಡಯಾಬಿಟೀಸ್ ಡಯಾಗ್ನೋಸ್ ಆಯಿತು. ಅವರಿಗೆ ಇಟ್ ವಾಸ್ ಜಸ್ಟ್ ಇನಿಷಿಯಲ್ ಸ್ಟೇಜ್. ಸೊ ಡಯಟ್ ಆ್ಯಂಡ್ ಲೈಫ್ ಸ್ಟೈಲಲ್ಲಿ ಹರ್ ಮೆಡಿಕೇಶನ್ಸ್ ಆರ್ ಕಂಪ್ಲೀಟ್ಲಿ ಸ್ಟಾಪ್ಡ್. ಸೊ ಬೈ ದ ಎಂಡ್ ಆಫ್ ದ ಡೇ ಇಟ್ಸ್ ಮೇಡ್ ಅ ರಿಯಲ್ ಡಿಫ್ರೆನ್ಸ್ ಇನ್ ಅವರ್ ಲೈಫ್. ಸೊ ವೆನ್ ಯು ಮೇಕಿಂಗ್ ನಿಜವಾದ ಒಂದು ಡಿಫ್ರೆನ್ಸ್ ಯಾರ ಲೈಫಲ್ಲಿ ಮಾಡ್ತಿದ್ದೀರಿ ಅಂದರೆ ಆ ಪ್ರೊಫೆಷ್ನಲ್ಲಿ ವಿ ಗೆಟ್ ಸೋ ಮಚ್ ಆಫ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ದ ಎಂಡ್ ಆಫ್ ದ ಡೇ. ಸೊ ಫೈನಲಿ ನಾನು ಏನು ಹೇಳೋದಕ್ಕೆ ಬಯಸ್ತೇನೆ, ನಾವು ಯಾವುದೇ ಒಂದು ಪ್ಯಾಷನ್, ಈಗ ತಾನೇ ಸ್ವಾಮೀಜಿಯವ್ರು ಹೇಳಿದ್ರು, ನಮ್ಮ ಮಕ್ಕಳಲ್ಲಿ ಯಾವ ಪ್ರತಿಭೆ ಇದೆ ಅಂತ ಅದನ್ನು ರೆಕಗ್ನೈಸ್ ಮಾಡಿ ಅದೇ ಪ್ರತಿಭೆಯಲ್ಲಿ ಟ್ರೈನ್ ಮಾಡಿ ಅವ್ರ ಮೇಲೆ ಬರೋ ಹಂಗೆ ಮಾಡ್ತೀವಿ. ಒಂದು ಕತೆ ಇದೆ, ಒಂದು ಮಂಗಂಗೆ ನೀವು ಬ್ರ್ಯಾಂಚ್ನ ಕಟ್ ಮಾಡೋ ಅಂದರೆ ಅದಕ್ಕೆ ಮಾಡೋಕ್ಕಾಗಲ್ಲ. ಮರ ಹತ್ತು ಅಂದರೆ ಅದು ಹತ್ಬಿಡುತ್ತೆ. ಬಟ್ ಆನೆ ಮರ ಹತ್ತು ಅಂದರೆ ಹತ್ತಕ್ಕಾಗಲ್ಲ, ಅದು ಬ್ರ್ಯಾಂಚ್ನ ಈಸಿಯಾಗಿ ಕಟ್ ಮಾಡುತ್ತೆ. ಅದಕ್ಕೋಸ್ಕರ ನಮ್ಮ ಪ್ರತಿಭೆ ಎಲ್ಲಿದೆ, ನಮ್ಮ ಪ್ಯಾಷನ್ ಎಲ್ಲಿದೆ, ನಾವೇನರಲ್ಲಿ ತುಂಬ ಚೆನ್ನಾಗಿದ್ದೀವಿ ಅದರಲ್ಲೇ ನಾವು ಕಂಟಿನ್ಯೂ ಮಾಡಿ ನಮ್ಮ ಮಕ್ಕಳಿಗೂ ಅದರಲ್ಲಿ ಎನ್ಕರೇಜ್ ಮಾಡಿದ್ರೆ ನಾವು ವಿ ಕ್ಯಾನ್ ಎಕ್ಸೆಲ್ ಇನ್ ದ್ಯಾಟ್ ಅನ್ನೋದು ನಂದು ಅಭಿಪ್ರಾಯ. ಸೊ ಕಂಟಿನ್ಯೂ ಪ್ಯಾಷನ್. ನಮ್ಮ ಹೆಂಗಸರಿಗೆ ಲೈಕ್ ದೇ ಸೇ ಎವ್ರಿ ಮ್ಯಾನ್ ನೀಡ್ಸ್ ಅ ವುಮನ್ ಬೈ ಹರ್ ಸೈಡ್. ಐ ಥಿಂಕ್ ವಿ ಆಲ್ಸೋ ನೀಡ್ ಅವರ್ ಮ್ಯಾನ್ ಬೈ ಹರ್ ಸೈಡ್. ನಮಗೆ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬಿ ವಾಟ್ ಎವರ್ ಯು ವಾಂಟ್ ಟು ಬಿ. ಸೊ ಫ್ಯಾಮಿಲಿ ಸಪೋರ್ಟ್ ಒಂದಿದ್ದರೆ ಐ ಥಿಂಕ್ ವಿ ಕ್ಯಾನ್ ಅಚೀವ್ ಆ್ಯಂಡ್ ಬಿ ಈಕ್ವಲ್ ಟು ಮೆನ್. ನಮಗೆ ಯಾವ ಕೈಂಡ್ ಆಫ್ ರಿಸರ್ವೇಷನ್ ಆಗಲಿ ಯಾವ ಕೈಂಡ್ ಆಫ್ ಸ್ಪೆಷಲ್ ಇದಾಗಲಿ ಬೇಕಾಗಲ್ಲ. So ultimately I would say follow your passion, start small and think big. Like how ಇವಾಗ ತಾನೇ ಮಾತಾಡಿದ್ರು, ಅವ್ರು ಹೇಳಿದ್ರು ಹೆಂಗೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಈಗ ತುಂಬ ದೊಡ್ಡದಾಗಿದೆ. ಸೊ ಹ್ಯಾವ್ ಅ ವಿಷನ್, ಹ್ಯಾವ್ ಅ ಬಿಗ್ ಡ್ರೀಮ್, ಸ್ಟಾರ್ಟ್ ಸ್ಮಾಲ್, ಫಾಲೋ ಯೋರ್ ಪ್ಯಾಷನ್. ನಾವು ಯಾವಾಗ ನಮಗಷ್ಟೇ ಅಲ್ಲ ಸಮಾಜಕ್ಕೂ ಒಳ್ಳೇದಾಗಬೇಕು, ನಮ್ಮ ಜೊತೆ ಇನ್ನೊಂದು ಸ್ವಲ್ಪ ಜನಕ್ಕೂ ಒಳ್ಳೇದಾಗಬೇಕು ಅಂತ ನಾವು ಯಾವುದೇ ಕೆಲಸ ಮಾಡಿದ್ರು ಐ ಆಮ್ ಶೋರ್ ವಿಲ್ ಸಕ್ಸೀಡ್ ಇನ್ ದ್ಯಾಟ್ ಅಂತ ಹೇಳಿ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. Thank you so much for your words, Dr. Varsha ma'am. And now here is, let's welcome Rashmi ma'am on our dais. Hospitality, Fins Fresh Seafood in our presentation kododike I would like to welcome Shri Lakshmi. Rashmi, please. Okay, before going to our Rashmi ji, let's have a few words from Jairam sir. ಯಾಕೆ ಅಂದರೆ ಮೇ ಬಿ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಮೊದಲು ಅನ್ನುವಂಥ ಆದ್ಯತೆ ಕೊಟ್ಟರೆ ಮಹಿಳೆಯರಿಂದ ಕೊಡುಗೆ ನಮ್ಮ ನಾಡಿಗೆ ತುಂಬಾ ಇರುತ್ತೆ. ಇದನ್ನು ಫಸ್ಟ್ ಪ್ಲೇಸ್, ಫಸ್ಟ್ ಜಾಗ, ಫಸ್ಟ್ ಸ್ಟೆಪ್ ತಗೊಂಡಿದ್ದಾರೆ ನಮ್ಮ ಚೀಫ್ ಮೆಂಟರ್ ಆಗಿರುವಂತಹ ಶ್ರೀ ಜೈರಾಮ್ ಸರ್ ಅವರು. ಸೊ ಅವರು ಈ ವಿಮೆನ್ ಎಂಟರ್ಪ್ರೀನಿಯರ್ ಬಗ್ಗೆ ಫ್ಯೂ ವರ್ಡ್ಸ್ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಾವೆಲ್ಲರೂ ಇರುವಂತಹ ಈ ಒಂದು ಫ್ಲೋರ್ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಪ್ರೆಸೆನ್ಸ್ ಅ ಮೀಟಿಂಗ್ ವಿಮೆನ್ ಎಂಟರ್ಪ್ರೀನಿಯರ್ದು. ಈಗ ನಾನು ಈಗಾಗಲೇ ಹೇಳ್ದಂಗೆ ಬಿಫೋರ್ ಆ್ಯಸ್ ಐ ಮೆನ್ಷನ್ ನಾವು ಇಟ್ಸ್ ಆನ್ ಅ ಟೈಮ್ ಟು ವಾಚ್ ಅ ಪ್ರೆಸೆಂಟೇಷನ್ ಬೈ ರಶ್ಮಿ ಜಿ, ಹಾಸ್ಪಿಟಾಲಿಟಿ ಫಿನ್ಸ್ ಫ್ರೆಶ್ ಸೀ ಫುಡ್ ಬಗ್ಗೆ. ಒಕ್ಕಲಿಗ ಉದ್ಯಮಿಗಳು, ಮಹಿಳಾ ಉದ್ಯಮಿಗಳು ಕೂಡ ಮುಂದೆ ಬರಬೇಕನ್ನೋದು ನಮ್ಮ FC ಉದ್ದೇಶ. ಹಾಗಾಗಿ ಈಗ ರಶ್ಮಿ ಅವರು ತಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ. ಫಸ್ಟ್ ಸರ್ಕಲ್ ನಾನು ಮೆಂಬರ್ಶಿಪ್ ಡ್ರೈವಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿನಲ್ಲಿ ನಾನು ಕೂಡ ಡ್ರೈವ್ ಮಾಡ್ತಾಯಿದ್ದೀನಿ, ವರ್ಕ್ ಮಾಡ್ತಾಯಿದ್ದೀನಿ ಕೂಡ. ಇವತ್ತು ನಂದು ಪ್ರೆಸೆಂಟೇಷನ್ ಫಿನ್ಸ್ ಫ್ರೆಶ್. ಇದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ನನ್ನ ಹಸ್ಬೆಂಡ್ ಮುರಳಿ ಮೋಹನ್ ರೆಡ್ಡಿ ಅವರಿಗೆ ಕೇಳ್ತಾ ಇದ್ದೀನಿ. Hello. Yeah, hi sir. So I'm introduce myself. I'm from Bangalore. We are into seafood industry. We deal with seafood fresh and with country chicken, wholesale and retail. We are launching our company by this month. In between July 15th and almost August 1st week, sir. And we are one team up where I represent my company with my wife and Jai Sheila madam and my partner Raghu. Ranu maatladchu. Good afternoon everyone. So FinStech ಫಾರ್ಮ್ ಆಗಿದೆ ಅಫಿಷಿಯಲ್ ಆಗಿ 2023 ಸೊ ಅದಾದ ನಂತರ ನಾವು ಕಂಪ್ಲೀಟ್ಲಿ ಬಿಸ್ನೆಸ್ ಟು ಬಿಸ್ನೆಸ್ ಓರಿಯೆಂಟೆಡ್ ಅಂದರೆ ಕಂಪ್ಲೀಟ್ಲಿ ಸ್ಟಾಲ್ಸ್ಗೆ ನಾವು ಸಪ್ಲೈ ಮಾಡ್ತಿದ್ವಿ. ಸೊ ಇದರಲ್ಲಿ ನಾವು ತುಂಬ ಲೈಕ್ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ನೋಡ್ತಾ ಇದ್ವಿ. ರೀಸನ್ ಏನಕ್ಕೆ ಅಂದರೆ ಲೈಕ್
ಪೇಮೆಂಟ್ ಇಶ್ಯೂಸ್ ಇತ್ತು. ಅದಾದ ನಂತರ ಲೈಕ್ ಪ್ರೈಸ್ ಹೈಕ್ ಮಾಡಿದ್ರೂ ಸಹ ನಮಗೆ ಪೇಮೆಂಟ್ಸ್ ಆನ್ ಟೈಮ್ ಬರ್ತಿರ್ಲಿಲ್ಲ. ಸೊ ಬಟ್ ಮಾರ್ಜಿನ್ಸ್ ಮಾತ್ರ ರಿಟೇಲ್ ಸೆಕ್ಟರ್ ಅವ್ರಿಗೆ ಒಳ್ಳೆ ಮಾರ್ಜಿನ್ಸ್ ತೊಗೊತಿದ್ರು, ನಮಗೆ ಮಾತ್ರ ಪೇಮೆಂಟ್ಸ್ ಆನ್ ಟೈಮ್ ಕೊಡ್ತಾ ಇಲ್ಲ. ಸೊ ದೆನ್ ವಿ ಥಾಟ್ ಆಫ್ ಲೈಕ್ ನಾವೇ ಯಾಕೆ ಒಂದು ಸ್ಟಾಲ್ ಮಾಡಬಾರ್ದು, ಏಕೆಂದರೆ ವಿ ಹ್ಯಾವ್ ಅ ವೆರಿ ಗುಡ್ ಕನೆಕ್ಷನ್ಸ್ ರೈಟ್ ಫ್ರಮ್ ಒರಿಸ್ಸಾ ಟು ಕನ್ಯಾಕುಮಾರಿ. ಸೊ ಹಾಗೂ ಮುಂಬೈ ಗುಜರಾತ್ ಕೋಸ್ಟಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಪ್ರತಿಯೊಂದು ಈಸ್ಟ್ ಕೋಸ್ಟಲ್ಲಿ ಆಗಲಿ ವೆಸ್ಟ್ ಕೋಸ್ಟಲ್ಲಿ ಒಳ್ಳೆ ಕನೆಕ್ಷನ್ಸ್ ಇದೆ. ಸೊ ಆವಾಗ ಲೈಕ್ ವಿ ಹ್ಯಾವ್ ಅ ವೆರಿ ಗುಡ್ ಕನೆಕ್ಷನ್ ವಿತ್ FC ಮ್ಯಾನೇಜ್ಮೆಂಟ್ ಕಮ್ಯುನಿಟಿ ಆ್ಯಂಡ್ ಅವರು ನಮಗೆ ಪ್ಲ್ಯಾಟ್ಫಾರ್ಮ್ ಕೊಟ್ಟು ಅದರಿಂದ ನಾವು ಲೈಕ್ ಒಂದು ಫಂಡಿಂಗ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿಕೊಂಡು ನಾವು ಈ ಒಂದು ಸಣ್ಣ ಸೆಟಪ್ಗೆ ಮಾಡಿದ್ದೀವಿ. ಸೊ ಈಗ ನಾವು ನಮ್ಮ ಕಂಪ್ಲೀಟ್ ವೈಡ್ ರೇಂಜ್ ಆಫ್ ಫಿಶಸ್ ನಾವೀಗ ಪ್ರೆಸೆಂಟ್ ಸಪ್ಲೈ ಮಾಡ್ತಾ ಇರೋದು. ಟಾಪ್ ಫಿಶಸ್ ನೀವು ಆಲ್ರೆಡಿ ಇದೆಲ್ಲ ನೋಡಿದ್ದೀರಾ, ನಿಮ್ಗೆ ಗೊತ್ತಿರುತ್ತೆ. ಸೊ ಒಂದು ಅಂಜಲ್, ಬಾಂಗಡ, ವೈಟ್ ಪಾಂಫ್ರೆಟ್, ಕಾನೆ, ಶಂಕರ, ಸಿಲ್ವರ್ ಫಿಶ್ ಆ್ಯಂಡ್ ನೆಕ್ಸ್ಟ್ ಸ್ಲೈಡ್. ಮತ್ತು ಕ್ರ್ಯಾಬ್ಸಲ್ಲಿ ವೆರೈಟಿ ಆಫ್ ಕ್ರ್ಯಾಬ್ಸ್, ಸೀ ವೈಟ್ ಪ್ರಾನ್ಸ್ ಆ್ಯಂಡ್ ಸ್ಕ್ವಿಡ್. ಸೊ ಆಲ್ ದಿಸ್ ಫ್ರೆಶ್ ಫಿಶಸ್ ನಾವು ಪ್ರತಿಯೊಂದು ಸೀ ಕೋಸ್ಟಿಂದ ನಾವು ಲೈಕ್ ತರಿಸ್ಕೊಂಡು ಇಲ್ಲಿ ಬ್ಯಾಂಗ್ಳೂರ್ಗೆ ಬಂದು ಇಲ್ಲಿ ನಾವು ಗ್ರೇಡಿಂಗ್ ಮಾಡಿ ಇಲ್ಲಿ ನಾವು ಆ್ಯಸ್ ಆಫ್ ನಾವು ಪ್ರೆಸೆಂಟ್ ಸ್ಟಾಲ್ಸ್ಗೆ ಸಪ್ಲೈ ಕೊಡ್ತಾ ಇದ್ದೀವಿ. ಸೊ ಇದು ನಮ್ಮ ಸೋರ್ಸಿಂಗ್ ಪ್ಲ್ಯಾನ್. ಸೊ ನಾನು ಆವಾಗಲೇ ಹೇಳ್ದಂಗೆ ಒಂದು ಮಂಗಳೂರು ಅಂದರೆ ವೆಸ್ಟ್ ಕೋಸ್ಟ್ ಕಂಪ್ಲೀಟ್ಲಿ ದೋಸ್ ಆರ್ ದ ಪೋರ್ಟ್ಸ್ ವಿ ಗೆಟ್ ಸಪ್ಲೈ ಫ್ರಮ್. ಆ್ಯಂಡ್ ಈಸ್ಟ್ ಕೋಸ್ಟಲ್ಲಿ ನೋಡಿದೆ ವಿಶಾಖಪಟ್ಟಣಂ, ನಿಜಾಂಪಟ್ನಂ, ಮಚಿಲಿಪಟ್ನಂ, ಚೆನ್ನೈ ಆ್ಯಂಡ್ ಕನ್ಯಾಕುಮಾರಿ. ಸೊ ಆಲ್ ದೀಸ್ ಪಾರ್ಟ್ಸ್ ಲೈಕ್ ನಾವು ಕಂಪ್ಲೀಟ್ ಸಪ್ಲೈ ತರಿಸ್ತೀವಿ. ಸೊ ಫಿನ್ಸ್ ಫ್ರೆಶ್, ಸೊ ಈಗ ಆಲ್ರೆಡಿ ದೇರ್ ಆರ್ ಮೇಜರ್ ಪ್ಲೇಯರ್ಸ್ ಇನ್ ಬ್ಯಾಂಗ್ಳೂರಲ್ಲಿ. ಬಟ್ ಫಿನ್ಸ್ ಫ್ರೆಶ್ ಹೆಂಗೆ ಅಂದರೆ ಲೈಕ್ ವಿ ವಾಂಟ್ ಟು ಎನ್ಶೋರ್ ಹೆಸರಲ್ಲೇ ಫ್ರೆಶ್ ಇರೋ ಥರ. ಸೊ ಕ್ವಾಲಿಟಿ, ಹೈಜೀನ್ ಪ್ರಾಕ್ಟೀಸ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಟ್ರೇಸಬಲ್ ಸಿಸ್ಟಮ್ ಮತ್ತು ಟೆಕ್ ಎನೇಬಲ್ಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ನ ನಾವು ಎನೇಬಲ್ ಮಾಡ್ತಿದ್ದೀವಿ ಈ ಒಂದು ಇದರಲ್ಲಿ. ನೆಕ್ಸ್ಟ್ ಓಕೆ. ಸೊ ಈ ಒಂದು ಸ್ಲೈಡ್ ನೋಡಿದೆ ಆಸ್ ಆಫ್ ನೌ ಪ್ರೆಸೆಂಟ್ ಎನಿ ಸೀ ಫುಡ್ ಸಪ್ಲೈಯರ್ಸ್ ಅವರು ಪರ್ಚೇಸ್ ರೈಟ್ ಫಿಶರ್ಮ್ಯಾನಿಂದ ಆಕ್ಷನ್ ಹೌಸ್ ಬರುತ್ತೆ, ಆಕ್ಷನ್ ಹೌಸಿಂದ ಬ್ರೋಕರ್ಸಿಂದ ಮಲ್ಟಿಪಲ್ ಟ್ರೇಡರ್ಸ್ ಮತ್ತು ರಿಟೇಲ್ ಬಂದು ಕಸ್ಟಮರ್ಸ್ ಇರುತ್ತೆ. ಸೊ ಇದು ಎಕ್ಸಾಕ್ಟ್ಲಿ ಪ್ರೆಸೆಂಟ್ ಸಪ್ಲೈ ಚೈನ್. ಸೊ ಇದನ್ನು ನಾವೇನು ಮಾಡ್ತೀವಿ, ವಿ ಆರ್ ಟ್ರೈಂಗ್ ಟು ಬ್ರೇಕ್ ದಿಸ್ ವೆರಿನ್ ಲೈಕ್ ವಿ ಗೋನ ಹ್ಯಾವ್ ಎ ಡೈರೆಕ್ಟ್ ಕಾಂಟ್ರಾಕ್ಟ್ ವಿತ್ ಅ ಫಿಶರ್ ಮ್ಯಾನ್ ಆ್ಯಂಡ್ ಅದು ಡೈರೆಕ್ಟಾಗಿ ಬಂದು ಫಿನ್ಸ್ ಫ್ರೆಶ್ ಬಂದು ಅಲ್ಲಿಂದ ಕಸ್ಟಮರ್ಗೆ. ಸೊ ಇದರಿಂದ ಏನಾಗುತ್ತೆ, 1 kg ಅಂಜಲ್ ಬಂದ್ಬಿಟ್ಟು 1000 to 1200 ಇದ್ರೆ ಪ್ರೈಸ್, ಮಾರ್ಕೆಟ್ ಪ್ರೈಸ್, ವಿ ಕ್ಯಾನ್ ಗಿವ್ ಅಪ್ ಟು 850 rupees we can give. So that means almost like 30% of cost reduction ಇರುತ್ತೆ. ಸೊ ನೆಕ್ಸ್ಟ್, ಸೊ ನಮ್ಮ ಒಂದು ಪ್ರಾಡಕ್ಟ್ ಆಫರಿಂಗ್ಸ್ ನಾವು ಏನು ಮಾಡಿದ್ವಿ, ಬೆಳಗಿನ ಜಾವ 6ರಿಂದ 4 ಗಂಟೆವರೆಗೆ ನಮ್ಮ ಸ್ಟಾಲಲ್ಲಿ ಕ್ಲೀನ್ ಫಿಶ್ ಇರುತ್ತೆ. ಸೊ B2C ಕಸ್ಟಮರ್ಸ್ ಕೊಡ್ತೀನಿ. ಅದಾದ ನಂತರ ಕಂಟ್ರಿ ಚಿಕನ್ ಯಾಕೆ ಅಂದರೆ ಈಗ ನಾರ್ಮಲಾಗಿ ಯಾವುದೋ ಒಂದು ಚಿಕನ್ ಶಾಪ್ ಹೋದರೆ ನಿಮಗೆ ಬಾಯ್ಲರ್ ಹೆನ್ ಸಿಗುತ್ತೆ. ಬಟ್ ನಾವೇನು ಮಾಡ್ತೀವಿ, ಸಿನ್ಸ್ ವಿ ಆರ್ ಇನ್ ಟು ಲೈಕ್ ಮೋರ್ ಆಫ್ ಹೆಲ್ತ್ ಕಾನ್ಶಿಯಸ್ ಬಿಸ್ನೆಸ್ ಇರೋದ್ರಿಂದ along with the seafood we offer only country chickens, no boiler chickens. ನಮ್ಮ ಒಂದು ಶಾಪಲ್ಲಿ ಸಪ್ಲೈ ಇರಲ್ಲ, ಓನ್ಲಿ ಕಂಟ್ರಿ ಚಿಕನ್ಸ್ ಮಾತ್ರ, ಬಿಕಾಸ್ ವಿ ಆರ್ ಆಲ್ರೆಡಿ ಸೋರ್ಸಿಂಗ್ ಇಟ್. ಆ್ಯಂಡ್ ಮಿಸ್ಟರ್ ಮುರಳಿ ಮೋಹನ್ ಆಸ್ ಆಲ್ಮೋಸ್ಟ್ ಲೈಕ್ ಆಫ್ 10 acres ಆಫ್ ಲ್ಯಾಂಡ್ ಇನ್ ಚಿಕ್ಕಬಳ್ಳಾಪುರ, ಅಲ್ಲಿ ಒಂದು ಪೌಲ್ಟ್ರಿ ಫಾರ್ಮ್ ಸೆಟಪ್ ಮಾಡಿ ಓನ್ಲಿ ಫಾರ್ ಕಂಟ್ರಿ ಚಿಕನ್ ಕಲ್ಟಿವೇಷನ್ಗೆ ವಿ ಆರ್ ಪ್ಲಾನಿಂಗ್ ಅಪ್. ನೆಕ್ಸ್ಟ್ ಸ್ಲೈಡ್. ಆ್ಯಂಡ್ ಪ್ರೀವಿಯಸ್ ಓಕೆ. ನಾವು ನಾರ್ಮಲಿ ಲೈಕ್ ಯಾವುದೇ ಒಂದು ಫಿಶ್ ಸ್ಟಾಲ್ ಹೋದರೆ ನಿಮಗೆ ಒಂದು 5 o'clock ಆದರೂ ಶಾಪ್ ಕ್ಲೋಸ್ ಆಗುತ್ತೆ. ಸೊ ನಾವಿಲ್ಲಿ ಏನು ಮಾಡಿದ್ದೀವಿ, ಲೈಕ್ ಇದು ಪೆರಿಷಬಲ್ ಪ್ರಾಡಕ್ಟ್ಸ್ ಇರೋದ್ರಿಂದ ಸೊ ನಾವು ಆದಷ್ಟು ಬೇಗ ವಿ ಹ್ಯಾವ್ ಟು ಕಂಪ್ಲೀಟ್ ದ ಸ್ಟಾಕ್. ಸೊ ಅದಕ್ಕೆ ಏನು ಮಾಡಿದ್ದೀವಿ, ಈವ್ನಿಂಗ್ ಆಫ್ಟರ್ 5 ಆದಮೇಲೆ ಸೊ ಸೇಮ್ ಪ್ರೆಸೆಂಟ್ ಶಾಪ್ ಏನಿದೆ ಅದೇ ಶಾಪ್ನ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಇನ್ ಟು ಅ ಫುಡ್ ಸ್ಟಾಲ್. ಸೊ ಇಲ್ಲೇನತ್ತೆ, ನಾವು ಆಲ್ರೆಡಿ ಇದನ್ನು ಪ್ರಾಡಕ್ಟ್ಸ್ನ R&D ಮಾಡಿ ಲೈಕ್ ಡೆವಲಪ್ ಮಾಡಿದ್ದೀವಿ. ಸೊ ಪ್ರಾನ್ಸ್ ಪಾಪ್ ಅಂದರೆ ಪ್ರಾನ್ಸಲ್ಲಿ ಒಂದು ಕಬಾಬ್ ಟೈಪಲ್ಲಿ ಪ್ರಾನ್ಸ್ ಪಾಪ್ ಮಾಡ್ತಾಯಿದ್ದೀವಿ. ಆಮೇಲೆ ಅಂಜಲ್ ತವಾ ಫ್ರೈ, ಇಟ್ಸ್ ಅ ರೆಗ್ಯುಲರ್ ಪ್ರಾಡಕ್ಟ್. ಆ್ಯಂಡ್ ಫಿಶ್ ಫಿಂಗರ್ಸ್ ಇದೊಂದು ರೆಡಿ ಮಾಡ್ತೀವಿ. ಮತ್ತು ಪಾಂಫ್ರೆಟ್ ಗ್ರಿಲ್ ಮತ್ತು ಚಿಕನಲ್ಲಿ ಚಿಕನ್ ಗ್ರಿಲ್ ಮಾಡ್ತಾಯಿದ್ವಿ. ಸೊ ಅದನ್ನು ವರ್ಕ್ ಮಾಡ್ತಾಯಿದ್ದೀನಿ. ಹಿಂಗೆ ಲೈಕ್ ಕಂಟ್ರಿ ಚಿಕನಲ್ಲಿ ಯಾವ ರೀತಿ ಅಂದರೆ ನಾಟಿ ಕೋಳಿಲಿ ಯಾವ ರೀತಿ ಮಾಡ್ಬೋದು ಅಂತ ವರ್ಕ್ ಮಾಡ್ತಾಯಿದ್ವಿ. ಅದಾದಮೇಲೆ ನಾಟಿ ಕೋಳಿ ಸೂಪ್, ಇದು ಒಂಥರ ಕಾಂಪ್ಲಿಮೆಂಟ್ರಿಯಾಗಿ ಕೊಡೋಣ ಅಂತ, ಪ್ರತಿ ಕಸ್ಟಮರ್ಗೆ ಕಾಂಪ್ಲಿಮೆಂಟ್ರಿಯಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಚಿಕನ್ ಸೂಪ್ನ ಸೊ ರೆಡಿ ಮಾಡ್ತೇವೆ. ಸೊ ಈ ಪ್ರಾಡಕ್ಟ್ ಕಂಪ್ಲೀಟ್ಲಿ ನಮಗೆ 5 PM to 11 PM. ಸೊ ಇದರಲ್ಲಿ ನಾವು ಸ್ವಿಗ್ಗಿ, ಝೊಮ್ಯಾಟೊ, ಡನ್ಝೋ ಇದರಲ್ಲೆಲ್ಲ ನಾವು ಬಿಸ್ನೆಸ್ ಕ್ರಿಯೇಟ್ ಮಾಡ್ಬೋದು. ಹಾಗೂ ವಾಕ್-ಇನ್ ಕಸ್ಟಮರ್ಸು ಇಲ್ಲಿ ಬಂದು ಪರ್ಚೇಸ್ ಮಾಡಿ ಅವ್ರಿಗೆ ಡಿಸ್ಕೌಂಟ್ಸು ಕೊಡ್ತೀವಿ. ಯಾವಾಗ ಫ್ರೆಶ್ ಫಿಶಸ್ ಪರ್ಚೇಸ್ ಮಾಡೋಕ್ಕೆ ಡಿಸ್ಕೌಂಟ್ಸು ಕೊಡ್ತೀವಿ, ಬಿಕಾಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್. ನಾವು ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ನಾವು ಮಾರ್ನಿಂಗ್ ಸೇಲ್ಸ್ ಕೂಡ ನಾವು ಅದನ್ನು ಹೈಕ್ ಮಾಡ್ಬೋದು. ಸೊ ನಮ್ಮ ಪ್ರೆಸೆಂಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಪ್ಲ್ಯಾನ್ಸ್.
ಸೊ ಡೈರೆಕ್ಟ್ ಸೆಲ್ಲಿಂಗ್ಸ್ ಅಂದರೆ ಲೈಕ್ ಡೈರೆಕ್ಟ್ ವಾಕ್ ಇನ್ ಕಸ್ಟಮರ್ಸ್ ಥ್ರೂ ಅವರ್ ಕಂಪನಿ ಆ್ಯಂಡ್ ಬ್ರ್ಯಾಂಡ್ಸ್, ಮತ್ತು ಕೆಲವೊಂದು 2-3 ಸ್ಟಾಲ್ ಆದ ನಂತರ ಫ್ರಾಂಚೈಸಸ್ ಕೂಡ ಕೊಡ್ಬೋದು. ಮತ್ತು ಇಂಡೈರೆಕ್ಟ್, ಸೊ ಲೋಕಲ್ ಸ್ಟಾಲ್ಸ್ಗೆ ಆಲ್ರೆಡಿ ನಾವು ಬಿಸ್ನೆಸ್ ಕೊಡ್ತಾಯಿದ್ದೀವಿ, ಸಪ್ಲೈ ಮಾಡ್ತಾಯಿದ್ದೀವಿ. ಅದಾದ ನಂತರ ಪಕ್ಕದಲ್ಲಿ ಕ್ಯಾಟ್ರಿಂಗ್. ಸೊ ಈಗ ನಾರ್ಮಲಾಗಿ ಈಗ ಲೈಕ್ ಬಾಡೂಟ ಎಲ್ಲರಿಗೂ ಗೊತ್ತಿರುತ್ತೆ, ಬಾಡೂಟದಲ್ಲಿ ಈಗ ಲೈಕ್ ಫಿಶ್ ಅನ್ನೋದು ಒಂದು ಪ್ರಾಡಕ್ಟ್ ಆ್ಯಡ್ ಆಗಿದೆ. ಸೊ ಅದನ್ನು ನಾವೀಗ ಆಲ್ರೆಡಿ ನಾವು ಎನ್ಕರೇಜ್ ಮಾಡ್ತಾಯಿದ್ವಿ, ಯಾಕಂದರೆ ಲೈಕ್ ಪ್ರೈಸ್ ಕಾಸ್ಟ್ ಇರೋದ್ರಿಂದ ಯಾರು ಆ್ಯಡ್ ಮಾಡೋಕ್ಕೆ ಹೋಗ್ತಿಲ್ಲ. ಸೊ ವಿ ವಾಂಟ್ ಟು ಕಟ್ ಡೌನ್ ದ ಪ್ರೈಸ್ ಆ್ಯಂಡ್ ಡೂ ಇನ್ ಅ ಬಲ್ಕ್ ಬಿಸ್ನೆಸ್. ಸೊ ಅದರಿಂದ ಕೇಟ್ರಿಂಗ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ಸ್ ತೊಗೊತಾ ಇದ್ದೀವಿ, ಆಲ್ರೆಡಿ ಸಪ್ಲೈ ಮಾಡ್ತಾಯಿದ್ದೀವಿ. ಮತ್ತು ಹೋಟೆಲ್ಸ್ ಆಲ್ರೆಡಿ ಬಿಸ್ನೆಸ್ ಇರೋದ್ರಿಂದ ಹೋಟೆಲ್ಸ್ ಕೂಡ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀವಿ. ಅಷ್ಟೇನಾ ಪ್ರೀವಿಯಸ್? Okay, next. Okay, so this is the complete concept of the business. So we as a company, we are looking to raise at least of 1 CR through equity. So complete detail of the business and the return of investment and the exit plans for the investors. Are ready. So anyone is interested. ಬರೀ 20 ಲಕ್ಷ ಮಾತ್ರನಾ ಅಥವಾ ಇನ್ನೂ ಏನಾದರೂ ಅದು ಫರ್ದರ್ ಲೋನ್ ರೈಸ್ ಮಾಡ್ತೀರಾ? ಇಲ್ಲ ಸರ್, ಆಕ್ಚುಲಿ ನಮ್ಮ ಟಾರ್ಗೆಟ್ ಇರೋದು 1 CR. ನಮ್ಮ ಟಾರ್ಗೆಟ್ ಇರೋದು ಟೋಟಲ್ 1 CR. ಯಾಕಂದ್ರೆ 4 ಸ್ಟಾಲ್ ನಾನು ಕಾನ್ಸಂಟ್ರೇಷನ್ ಮಾಡ್ತಿರೋದು. ಒಂದು ಮಾಡೆಲ್ ಸ್ಟಾಲ್ ಆಲ್ರೆಡಿ ವಿ ಆರ್ ವರ್ಕಿಂಗ್ ಆನ್ ಇಟ್. ಸೊ ಟೋಟಲ್ 4 ಡೈರೆಕ್ಷನ್ಸ್ ಅಲ್ಲಿ ನಾವು 4 ಸ್ಟಾಲ್ ಮಾಡಬೇಕಂತ ಪ್ಲಾನ್ ಇರೋದು. ಯಾಕಂದ್ರೆ ನಮ್ಮ ಸಪ್ಲೈ ಚೈನ್ ಮೇಂಟೈನ್ ಆಗಬೇಕು. ಯಾಕಂದ್ರೆ ಒಂದೇ ಸ್ಟಾಲಲ್ಲಿ ನಾವು ಬಿಸ್ನೆಸ್ ಅಪ್ ಆಗ್ಬೋದು, ಡೌನ್ ಆಗ್ಬೋದು. ಸೊ ನಾವೇನು ಮಾಡ್ತೀವಿ? ಯು ವಾಂಟೆಡ್ ಟು ಡೆವಲಪ್ ಓನ್ಲಿ ಇನ್ ಬ್ಯಾಂಗ್ಳೂರ್? Well, definitely. Why not to think about Mandya also? Well, definitely, sir. That's a very good plan. Thank you so much for giving me such plan. Yeah. Sir, actually, as a start, definitely we going to start with Bangalore. But as in my concept, there are franchises also. Okay, so ನಾನು ಅದನ್ನು ಫ್ರಾಂಚೈಸಿ ರೂಪದಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಕವರ್ ಮಾಡ್ತೀನಿ ಸರ್. ದಟ್ ಇಸ್ ಮೈ ಪ್ಲಾನ್. If you take up in Mandya, we would like to be partner with 50-50. We are really thank you for that, sir. I'll definitely come back to you, sir, on this. ಎಸ್, ಈಗ ನೀವು ಹೇಳ್ತಾ ಇದ್ದೀರಾ ಕಂಟ್ರಿ ಚಿಕನ್ ತೊಗೊತೀರಾ ಅಂತ. ಸೊ ನಾಟಿ ಕೋಳಿ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡಿದರೆ ನೀವು ತೊಗೊತೀರಾ ಸರ್? ಈಗ ನಾವು ಕೋಳಿನ ಪ್ರೊವೈಡ್ ಮಾಡಿದರೆ ನೀವು ತೊಗೊತೀರಾ? ನಾಟಿ ಕೋಳಿ ತೊಗೊತೀರಾ ನೀವು? ಶೂರ್ ಮ್ಯಾಮ್, ಶೂರ್. ಥ್ಯಾಂಕ್ ಯು. ಸೊ ಸರ್, ಯಾವ ಫ್ರಾಂಚೈಸೀಸ್ ಹೇಳಿದ್ರಲ್ಲ, ಎಲ್ಲೆಲ್ಲಿ ಕೊಡ್ತೀರಾ ಫ್ರಾಂಚೈಸೀಸ್? ನಮ್ಮದು ಪ್ರಾಜೆಕ್ಟ್, ಈಗ ನಮ್ಮದು ಐಡಿಯಾ ಹೇಳಿ, ಯಾವ 50 acres, ವಿ ಹ್ಯಾವ್ ಲಾಟ್ ಆಫ್ ಪೌಂಡ್ಸ್ ಇಸ್ ದೇರ್. ನಾವೇ ಮೀನು ಬೆಳೆದು ನಿಮಗೆ ಕೊಡ್ತೀವಿ ಸಪ್ಲೈ. ಕ್ಯಾನ್ ಯು ಟೇಕ್? ಈಗ 3 ಲಕ್ಷ ಮೀನಿದೆ ಸಮುದ್ರದಲ್ಲಿ. ಐ ನೋ 3 lakhs ಫಿಶಸ್ ಇಸ್ ಇನ್ ದ ಸಿ. ಈಗ ನಾವು ವಿ ಹ್ಯಾವ್ ಟೇಕನ್ ಒಂದು 30 acres ಇದೆ. 30 acresಲ್ಲಿ ನಾವು ಒಂದು 5 acres 2 acres ಪಾಂಡ್ ಮಾಡಿ ನಾವೇ ಫಿಶ್ ಜನ್ರೇಟ್ ಮಾಡಿ ನಿಮಗೆ ಸಪ್ಲೈ ಕೊಡ್ತೀವಿ. ಕ್ಯಾನ್ ಯು ಪರ್ಚೇಸ್? Sir, actually we are concentrating only on seafood, sir. Yeah, not okay. cultivate fish illa, sir. Cultivate fish we are not going to sell, sir. River fish ಮಾಡ್ತೀವಿ, but river fish, natural river fishes ಮಾತ್ರ. Dams and river base ಇರೋ ಫಿಶಸ್ ಸರ್. ಕಲ್ಟಿವೇಷನ್ ಫಿಶ್ಶು ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡಿಲ್ಲ ಸರ್. ಬಟ್ ಕಲ್ಟಿವೇಷನ್ ಆಫ್ ಪ್ರಾನ್ಸ್ ಈಸ್ ಮೋರ್ ರಿಕ್ವೈರ್ಮೆಂಟ್ ಇದೆ, ಕನ್ಸಂಪ್ಷನ್ನು ಜಾಸ್ತಿ ಇದೆ ಸರ್. ಓಕೆ, ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ cultivating prawns, sir. It is a huge aquatic future project, sir, actually. Okay. And commercially that there is more requirement and more consumption irodu prawns, sir. Okay. And moreover Andhra and ನಿಮಗೆ ಗೊತ್ತಿರ್ಬೋದು, ಒರಿಸ್ಸಾ and Andhra, they have aquatic culture ಜಾಸ್ತಿ ಇದೆ, even Gujarat also. Okay, franchising, how much amount you have to pay now? So we are startup ಅಲ್ಲಿ ಇದ್ದೀವಿ. ಆಫ್ಟರ್ ನಮ್ಮ ಮಾಡೆಲ್ ಸ್ಟೋರ್ ಬಂದ ಮೇಲೆ
we are planning to give franchises, sir. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರೆಸೆಂಟೇಷನ್ ಕೊಟ್ಟಂತಹ ಇನ್ನೊಂದು ಕ್ವಶನ್ ಇದೆಯಾ? ಲಾಸ್ಟ್ ಕ್ವಶನ್, ಕೊನೆ ಕ್ವಶನ್. ರನ್ನಿಂಗ್ ಔಟ್ ಆಫ್ ಟೈಮ್, ಲಾಸ್ಟ್ ಕ್ವಶನ್. ಆಫ್ಟರ್ ದಟ್ Thank you. Myself Shiv Kumar. I'm an investor and angel investor and advisor and consultant. So once year you are looking for funds, right? So what is the equity share? One thing. And what will be the ROI? Sir, it's actually, in fact, it's... Okay. Once year fund. You are looking for once year fund, right? Yes, yes, yes. So what is the equity share? And what is the return on investments? Sir, it's very, in fact, very early to discuss at this moment.